ನಾವು ಮಕ್ಕಳಿಗಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆ ವತಿಯಿಂದ ಇವತ್ತು ಮಕ್ಕಳು ಸಂಕಷ್ಟದಲ್ಲಿರುವಂಥ ತುಂಬ ಕಾಣ್ತಾ ಇದೆ. ನಮ್ಮ ಶಿಕ್ಷಕರು ಪೋಷಕರು ಆ ನಿಟ್ಟಿನಲ್ಲಿ ಸ್ವಲ್ಪ ಕೆಲಸ ಮಾಡಿದರೆ ಮಕ್ಕಳು ಇವತ್ತು ಉಜ್ವಲ ಭವಿಷ್ಯಕ್ಕೆ ನಾಂದಿ ಆಗ್ಬೋದು ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಈಗ ಪ್ರಾರಂಭಿಸುತ್ತೇವೆ. ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳ ಒಕ್ಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆ ಮಕ್ಕಳ ಹಕ್ಕುಗಳ ಮಾಸೋತ್ಸವ ಸಮಿತಿ 20, 23 ಹಾಗೂ 24 ಪಡಿ ಮಂಗಳೂರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯ, ಪೊಲೀಸ್ ಉಪ ಆಯುಕ್ತರ ಕಚೇರಿ ಮಂಗಳೂರು ನಗರ ದಕ್ಷಿಣ ವಲಯ, ಸೈಂಟ್ ಸೆಬೆಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆ ಪೆರ್ಮನ್ನೂರು ತೊಕ್ಕೊಟ್ಟು ಉಳ್ಳಾಳ ಇವರ ಜಂಟಿ ಆಶ್ರಯದಲ್ಲಿ ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಮಾಹಿತಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೊದಲಿಗೆ ನಾಡಗೀತೆ ಸೈನ್ಸ್ ಸೆಬೆಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲಾ ಮಕ್ಕಳಾದ ಡೆಲೀರಿಯಾ ಮತ್ತು ಬಳಗದವರಿಂದ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತನಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಲಿನ ಮಾಲೆ, ಕಪಿಲ ಪತಂಜನ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನಶ ರಕ್ಷಣಿ ಪೊನ್ನ, ಪಂಪಲ ಕುಲಿಪತಿ ಚನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮ ನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲವ ಹೊಯ್ಸಳ ನಾಡಿದ ನಾಡೆ, ಶಂಕರ ಜಗನರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವಜನಾಂಗದ ಶಾಂತಿಯ ತೋಟ, ರಸಿಗಳ ಕಂಗಳ ಸೆರೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಬಾರಸಿಕ ಜಯನುದ್ಯಾನ, ಜನಗಣ ಓಡುವ ದೊರೆಗಳ ರಾಮ, ದಾಯಕ ವೈದಿಕರ ರಾಮ, ಕನ್ನಡ ನುಡಿಗುಳಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ನೆರವೇರಿಸಿದಂಥ ಡೆಲೀರಿಯಾ ಮತ್ತು ಬಳಗದವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಬೇಕಾದ ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳ ಒಕ್ಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಕಾರ್ಯದರ್ಶಿ ಹಾಗೂ ಈ ಕಾರ್ಯಕ್ರಮದ ರೂವಾರಿಯಾದಂಥ ಶ್ರೀಮತಿ ಕಮಲಗೌಡರನ್ನು ಕೇಳಿಕೊಳ್ತಿದ್ದೇನೆ. ನಮಸ್ಕಾರ. ವೇದಿಕೆಯಲ್ಲಿರುವ ಗಣ್ಯರಿಗೆ ಆತ್ಮೀಯವಾದ ವಂದನೆಗಳು. ಇವತ್ತು ನಾವು ಶಿಕ್ಷಕರಿಗಾಗಿ ಮತ್ತು ಪೋಷಕರಿಗಾಗಿ ಈ ಒಂದು ಮಾಹಿತಿ ಕಾರ್ಯಕ್ರಮವನ್ನು ನಮ್ಮ ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳ ಒಕ್ಕೂಟದಿಂದ ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಇವತ್ತು ಮಕ್ಕಳ ಭವಿಷ್ಯ ನಮ್ಮ ಅಂಗೈಯಲ್ಲಿ, ಇದು ನಾವು ನೆನಪಿಡ್ತಕ್ಕಂಥ ವಿಷಯ. ಅದಕ್ಕೋಸ್ಕರ ಈ ಮಾಹಿತಿಯನ್ನು ನಾವು ಕೊಡುವೆ. ಈಗಾಗಲೇ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಇವತ್ತಿನ ಈ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯರಾಗಿ ಆಗಮಿಸಿದಂತಹ ನಮ್ಮ ವಂದನೀಯ ಫಾದರ್ ಸಿಫ್ರಿನ್ ಪಿಂಟೋ ಅವರಿಗೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹೂ ಕೊಟ್ಟು ದಾಕ್ಷಾಯಿಣಿಯವರು ಸರನ್ನು ಫಾದರ್ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಇನ್ನೋರು ಅತಿಥಿ ಶ್ರೀಮತಿ ಧನ್ಯ ಮೇಡಮ್ರವರು. ಅವರು ಸ್ವಲ್ಪ ತಡವಾಗಿ ಬರ್ತೇನೆ ಅಂತ ಹೇಳಿದ್ದಾರೆ ಕಾರಣಾಂತರದಿಂದ. ಎರಡನೇ, ನಮ್ಮ ನೆಚ್ಚಿನ ಅಧಿಕಾರಿಗಳಾದ, ಯಾಕಂದರೆ ಎಲ್ಲರೂ ನೆಚ್ಚಿನವರಾಗಲಿಕ್ಕೆ ಸಾಧ್ಯ ಇಲ್ಲ, ಮೆಚ್ಚುಗೆಯನ್ನು ಪಡಿಬೋದಷ್ಟೇ, ನೆಚ್ಚಿನವರಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಬಾಂಧವ್ಯವನ್ನು ಬೆಳೆಸಿಕೊಂಡಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮೊಂದಿಗಿದ್ದಾರೆ. ಅವರನ್ನು ನಾವು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇವೆ. ಅವರಿಗೂ ಹೂ ಕೊಟ್ಟು ಗೌರವಿಸಬೇಕಂತ ಶಾರದಾ ಮೇಡಮ್ ಅವರಿಗೆ ನಾವು ಕೇಳಿಕೊಳ್ತಾ ಇದ್ದೇವೆ. ಇನ್ನೋರ್ವ ನಮ್ಮ ಅತಿಥಿ, ನಾವು ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಸಕಲ ವಿಧದಲ್ಲೂ ನಮಗೆ ಸಹಕಾರವನ್ನಿತ್ತಂಥ ಮಾನ್ಯ ಸಿಸ್ಟರ್ ಜಾನೆಟ್ ಗಲಾಬೋ ಅವರನ್ನು ನಾವು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಅವರನ್ನು ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಇನ್ನೋರ್ವ ಅತಿಥಿಗಿಂತ ಹೆಚ್ಚಿನವರು ಅಂತ ಹೇಳಲಿಕ್ಕೆ ಬರ್ತೇನೆ. ಪ್ರತಿಯೊಂದು ಏನಿದ್ರು ನಾವು ನಾನಿರುವಾಗಲೂ ಮತ್ತು ಈಗಿನ ಶಿಕ್ಷಕರು ಕೂಡ ಸರ್ ಹೀಗೆ, ಸರ್ ಹಾಗೆ, ಸರ್ ಅದು, ಸರ್ ಇದು ಅಂತ ಒಂದು ತನ್ನ ಮನೆಯವರ ಬಂಧುತ್ವದಲ್ಲಿ ಇಟ್ಕೊಂಡು ನಮ್ಮೊಂದಿಗಿದ್ದಾರೆ. ಶ್ರೀಮಾನ್ ಡಾಕ್ಟರ್ ಪ್ರಶಾಂತ್ ಕುಮಾರ್ ಸರ್ ಇವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹೂ ಕೊಟ್ಟು ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ನಾವು ಹೋಗಿ ಕೇಳಿದ ತಕ್ಷಣ ಮೇಡಮ್ ಹೀಗಾಗಿದೆ, ಏನು ಮಾಡೋಣ ಅಂತ ನಾನು ಸ್ವಲ್ಪ ಅವರಿಗೆ ಕಿರಿಕಿರಿಯನ್ನು ಮಾಡಿದ್ದೇನೆ ಆಫೀಸಿನಲ್ಲಿ ಹೋಗಿ. ಆದರೆ ಆ ಕಿರಿಕಿರಿಯನ್ನು ಮನಸ್ಸಿಗೆ ಹಾಕ್ಕೊಳ್ಳದೆ ನಮ್ಮ CO ಅನ್ನಪೂರ್ಣ ಮೇಡಮ್ ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ಅವರಿಗೂ ಸಂಪೂರ್ಣವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಒಂದು ಮನೆ ನಡಿಬೇಕು ಅಂತ ಇದ್ದರೆ ಅಲ್ಲೊಬ್ಬರು ಯಜಮಾನ ಅಥವಾ ಯಜಮಾನಿ ಇರ್ತಾರೆ. ಒಂದು ಸಂಸ್ಥೆ ನಡಿಬೇಕಾದರೂ ಅಲ್ಲೊಬ್ಬ ಮುಂದಾಳತ್ವವನ್ನು ವಹಿಸುವವರು ಅತಿ ಅಗತ್ಯವಾಗಿ ಬೇಕಾಗಿದ್ದಾರೆ. ಅಂಥ ಒಂದು ಮುಂದಾಳತ್ವವನ್ನು ವಹಿಸಿಕೊಂಡು ನಮ್ಮ ಶಿಕ್ಷಣ ಸಂಪನ್ಮೂಲ ಕೇಂದ್ರವನ್ನು ಮುನ್ನಡೆಸಿಕೊಂಡು ಹೋಗ್ತಿರುವಂಥ ನಮ್ಮ ನೆಚ್ಚಿನ ಅಧ್ಯಕ್ಷರಾದ ಶ್ರೀಮತಿ ನಯನ ರೈ ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಹೂ ಕೊಟ್ಟು ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಪ್ರತಿ ವರ್ಷವೂ ನಾವು ವಿಶೇಷವಾಗಿ ನವೆಂಬರ್ 14ರಿಂದ ಫೆಬ್ರವರಿ 25ರ ತನಕ ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅದರಲ್ಲಿ ಸ್ಕಿಟ್ ಇರ್ಬೋದು, ಬೀದಿ ನಾಟಕ ಇರ್ಬೋದು, ಅಥವಾ ತರಬೇತಿಗಳಿರ್ಬೋದು. ಶಾಲೆಗಳಲ್ಲಿ ಹೋಗಿ ಮಕ್ಕಳನ್ನು ನಾವು ತರಬೇತಿ ಅಂತಲ್ಲ, ಮಾಹಿತಿಯನ್ನು ಕೊಟ್ಟು ಅವರನ್ನು ಅವರ ಭವಿಷ್ಯದಲ್ಲಿಗೆ ಒಯ್ಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಂಥ ಒಂದು ಪ್ರತಿ ವರ್ಷವೂ ನಾವು ಒಂದು ಮಕ್ಕಳ ಹಕ್ಕುಗಳ ಮಾಸೋತ್ಸವ ಅಂತ ಒಂದು ಸಮಿತಿಯನ್ನು ರಚಿಸಿಕೊಳ್ತೇವೆ. ಈ ವರ್ಷ ನಮ್ಮಲ್ಲಿ ಮಕ್ಕಳ ಹಕ್ಕುಗಳ ಮಾಸೋತ್ಸವ ಸಮಿತಿಯ ಸಂಚಾಲಕರಾಗಿ ಶ್ರೀಮತಿ ಕುಮಾರಿ ನಂದಾ ಪಾಯ್ಸ್ ನಮ್ಮೊಂದಿಗಿದ್ದಾರೆ. ಅವರನ್ನು ಸ್ವಾಗತಿಸ್ತಿದ್ದೇವೆ. ಅವರಿಗೂ ಹೂ ಕೊಟ್ಟು ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ನಾವು ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳ ಒಕ್ಕೂಟ ಎಂಬುದು ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡುವಂಥದ್ದು. ಈ ಒಂದು ಒಕ್ಕೂಟವು 5 ಘಟಕಗಳನ್ನು ಪ್ರತಿ ತಾಲೂಕಿನಲ್ಲಿ ಹೊಂದಿಕೊಂಡಿದೆ. ಬೆಳ್ತಂಗಡಿ, ಸುಳ್ಯ, ಪುತ್ತೂರು, ಬಂಟ್ವಾಳ ಮತ್ತು ಮಂಗಳೂರು ಅಂತ. ಇಲ್ಲಿ ನಮ್ಮೊಂದಿಗೆ
ಬೆನ್ನಿಗೆ ಬೆನ್ನೆಲುಬಾಗಿ ನಿಂತು ಸಹಕರಿಸ್ತಾ ಇದ್ದಾರೆ ಪುತ್ತೂರು ಘಟಕದ ಅಧ್ಯಕ್ಷರಾದ ಶ್ರೀಮತಿ ಹರಿಣಾಕ್ಷಿ ಜೆ ಶೆಟ್ಟಿ ಅವರು. ಅವರನ್ನು ಈ ಸಂದರ್ಭದಲ್ಲಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಹೂ ಕೊಟ್ಟು ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಈ ಮಾಸೋತ್ಸವದ ಸಹಸಂಚಾಲಕರಾಗಿ ನಮ್ಮೊಂದಿಗೆ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಮಂಗಳೂರು ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಉಷಾ ನಾಯ್ಕ್ ನಮ್ಮೊಂದಿಗಿದ್ದಾರೆ. ಅವರನ್ನು ಕೊಟ್ಟು ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ಶಾಲಾ ಪೋಷಕರಾದ ಮತ್ತು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದ ಅಂತ ಹೇಳ್ತೇನೆ ನಾನು, BM ರಫೀಕ್ ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾವು ಸ್ವಾಗತಿಸ್ತಿದ್ದೇವೆ. ಹೂ ಕೊಟ್ಟು ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಇವತ್ತು ನಾವು ಮಕ್ಕಳಿಗಾಗಿ ಕೆಲಸ ಮಾಡುವವರು. ಮಕ್ಕಳೇ ನಮ್ಮ ದೇಶದ ಭವಿಷ್ಯ. ಇವತ್ತು ನಾವು ಆ ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ನೋಡ್ತೇವೋ ಅಷ್ಟು ಪ್ರೀತಿಯಲ್ಲಿ ನಮ್ಮನ್ನವರು ನೋಡ್ತಾರೆ ಅಂತ ನನ್ನದೊಂದು ಅನಿಸಿಕೆ. ಅದಕ್ಕೋಸ್ಕರ ಎಲ್ಲರನ್ನೂ ನಮಗೆ ಕರೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದ್ಯೋತಕವಾಗಿ ನಾವು ಇಬ್ಬರು ಮಕ್ಕಳನ್ನು ಈ ವೇದಿಕೆಗೆ ಕರೆದಿದ್ದೇವೆ. ಅವರನ್ನು ವಂದನೀಯ ಫಾದರ್ ಹೂ ಕೊಟ್ಟು ಗೌರವಿಸಲಿಕ್ಕೆ ನಾವು ಕೇಳಿಕೊಳ್ತೇವೆ. ಹಾಗೂ ಶಿಕ್ಷಣ ಸಂಪನ್ಮೂಲ ಕೇಂದ್ರದ ಎಲ್ಲರೂ ಕೂಡ ಮತ್ತು ಎಲ್ಲ ಅತಿಥಿಗಳು ಅವರನ್ನು ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಶಾಲೆಯ ಉಳ್ಳಾಲ ವ್ಯಾಪ್ತಿಯ ಮತ್ತು ನೆರೆಯ ಕೆಲವು ಶಾಲೆಗಳ ಶಿಕ್ಷಕರು ಮತ್ತು ಪೋಷಕರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಯಾವಾಗಲೂ ನಮಗೆ ಕರೆದ ಕೂಡಲೇ ಓ ಅಂತ ಹೇಳಿಕೊಂಡು ಬರುವವರು ನಮ್ಮ ಚಾನಲ್ ವಿದ್ಯಾಧರ ಶೆಟ್ಟರವರು. ಅವರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲ, ಉಳ್ಳಾಲ ತಾಲೂಕು ಮಹಿಳಾ ಒಕ್ಕೂಟದ ಕಾರ್ಯದರ್ಶಿಯವರಾದ ಶ್ರೀಮತಿ ದಾಕ್ಷಾಯಿಣಿಯವರು ನಮ್ಮೊಂದಿಗಿದ್ದಾರೆ. ಅವರು ಮಹಿಳಾ ಸಂಚಲನದ ಸದಸ್ಯರು ಕೂಡ ಆಗಿದ್ದಾರೆ. ಅವರನ್ನು ನಾವು ಪ್ರತ್ಯೇಕವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಿದ್ದೇವೆ. ಹಾಗೆ ನಮ್ಮೊಂದಿಗೆ ನಮ್ಮ ಒಕ್ಕೂಟದ ಕೋಶಾಧಿಕಾರಿಗಳಾದ ಶ್ರೀಮತಿ ರಾಜೇಶ್ವರಿಯವರು ಇದ್ದಾರೆ. ಅವರು ನಮಗೆ ಇಬ್ಬರು ಲಾಯರ್ಗಳಿದ್ದಾರೆ. ಒಬ್ಬರು ಹರಿಣಾಕ್ಷಿ ಜೆ ಶೆಟ್ಟಿ ಮತ್ತು ಮತ್ತೊಬ್ಬರು. ಅವರಿಗೆ ಹೂ ಕೊಟ್ಟು ಗೌರವಿಸಬೇಕಂತ ಕೇಳಿಕೊಳ್ತೇವೆ. ನಮ್ಮನ್ನು ಇವತ್ತು ಈ ನೆಲೆಗೆ ತಂದವರು, ಅಂದರೆ ನಿಮ್ಮೆಲ್ಲರ ಮುಂದೆ ನಿಂತು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಮತ್ತು ನೀವು ಏನು ಕೇಳಿದರೂ ಮಕ್ಕಳ ಬಗ್ಗೆ ಉತ್ತರ ಹೇಳುವಂಥ ಶಕ್ತಿಯನ್ನು ತುಂಬಿದವರು ನಿಮಗೆ ಶ್ರೀಮಾನ್ ರೆನ್ನಿ ಡಿಸೋಜ, ಪಡಿ ಮುಖ್ಯಸ್ಥರು, ಹಾಗೂ CWC ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ಶ್ರೀಮಾನ್ ರೆನ್ನಿ ಡಿಸೋಜ ಇವರನ್ನು ಹಾರ್ದಿಕವಾಗಿ ಗೌರವಿಸಬೇಕಂತ BO ಸರ್, ಪ್ರಶಾಂತ್ ಸರ್ ಮತ್ತು ಫಾದರ್ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಒಕ್ಕೂಟದ ಕೋಶಾಧಿಕಾರಿಯವರನ್ನು ದಾಕ್ಷಾಯಿಣಿಯವರು ಹೂ ಕೊಟ್ಟು ಗೌರವಿಸಬೇಕಂತ ಕೇಳ್ಕೊಳ್ತಿದ್ದೇನೆ. ಅವರಿಗೆ ಈ ಮೂಲಕ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈಗ ಬಹಳಷ್ಟು ಕಾಲ ಮೀರಿದೆ. ನಾವು ಉದ್ಘಾಟನಾ ಕಾರ್ಯಕ್ರಮವನ್ನು ಮೊದಲು ಮಾಡಿಕೊಳ್ಳುವ.
ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಶ್ರೀ ಈಶ್ವರ್ HR, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳೂರು ಇವರಿಂದ ಉದ್ಘಾಟನಾ ಭಾಷಣ. ಎಲ್ಲರಿಗೂ ನನ್ನ ಬೆಳಗಿನ ಹೃದಯ ತುಂಬಿದ ನಮಸ್ಕಾರಗಳು. ಈ ದಿನ ನಮ್ಮ ಆಂಗ್ಲ ಮಾಧ್ಯಮ ಕರ್ಮನ್ನೂರು ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳ ಒಕ್ಕೂಟ, ಮಕ್ಕಳ ಹಕ್ಕುಗಳ ಮಾಸೋತ್ಸವ ಸಮಿತಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಈ ಎಲ್ಲ ಜಂಟಿ ಆಶ್ರಯದಲ್ಲಿ ಈ ದಿನ ನಮ್ಮ ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಮಾಹಿತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ದೇವರಿಗೆ ಸಮನಾದಂತಹ ನಮ್ಮ ಸಂಸ್ಥೆಯ ಮುಖ್ಯಸ್ಥರು, ಮಾರ್ಗದರ್ಶಕರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ವಂದನೀಯ ಫಾದರ್ ಸಿಫ್ರಿಯಾನ್ ಪಿಂಟೋ ಸರ್ ಅವರು ವೇದಿಕೆಯಲ್ಲಿ ಆಸೀನರಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಮೂಡಿ ಬರಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ಕಮಲಾಗೌಡ ಮೇಡಮ್ ಮತ್ತು ಅವರ ತಂಡದವರು ಒಂದು 15 ದಿನದಿಂದ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಕಮಲಾ ಮೇಡಮ್ ಮತ್ತು ಅವರ ತಂಡದವರಿಗೆ ನನ್ನ ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ತಂಡ ನೀವೆಲ್ಲ ಸೇರ್ಕೊಂಡು ಮಾಡಿದ್ದೀರಾ, ನಿಮಗೆ ತುಂಬು ಹೃದಯದ ಅಭಿನಂದನೆಗಳು ಮೇಡಮ್. ಚೆನ್ನಾಗಿ ಮಾಡಿದ್ದೀರಿ, ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೀರಿ. ಜೊತೆಗೆ ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ರೆಡ್ನಿ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರು ಮಕ್ಕಳು ಅಂದರೆ ಅವರಿಗೆ ಪಂಚಪ್ರಾಣ. ನಿಜವಾಗಲೂ ಅವರ ಮನೆಯಲ್ಲೂ ಕೂಡ ಅಷ್ಟು ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸ್ತಾರೋ ಇಲ್ವೋ, ನಮ್ಮ ಜೊತೆಯಲ್ಲಿ ಹಲವಾರು ಶಾಲೆಗಳಿಗೆ ಭೇಟಿಯನ್ನು ಕೊಟ್ಟು ನಮಗೆ, ನಮ್ಮ ಪ್ರಶಂಸರಿಗೆ ಹಾಗಾಗಿ ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಇರ್ತಾರೆ. ಮಕ್ಕಳ ರಕ್ಷಣೆಯ ಬಗ್ಗೆ ನಮ್ಮ ಹತ್ರ ಹೆಚ್ಚು ಮಾಹಿತಿಯನ್ನು ಹಂಚಿಕೊಂಡು ನಮ್ಮನ್ನು ಕೂಡ ಎಚ್ಚರಿಸ್ತಾರೆ. ಸರ್, ಈ ಥರ ಆಗ್ತಾಯಿದೆ, ಮಕ್ಕಳ ರಕ್ಷಣೆ ಕೊರತೆ ಆಗ್ತಾಯಿದೆ, ನ್ಯೂನ್ಯತೆ ಆಗ್ತಾಯಿದೆ, ಸರಿಪಡಿಸ್ಬೇಕು ಅಂದ್ಕೊಂಡು ನಮ್ಮ ಎಚ್ಚರಿಸ್ತಾ ಇರ್ತಾರೆ. ನಿಜವಾಗ್ಲೂ ಅವರ ಮೇಲೆ ನಾವು, ನಮ್ಮ ಇಲಾಖೆ, ನಮ್ಮ ಕಚೇರಿ ನಾವೆಲ್ಲ ಅಪಾರ ಗೌರವವನ್ನು ಇಟ್ಟಿದ್ದೀವಿ. ನಮ್ಮ ರೆನ್ನಿ ಡಿಸೋಜ ಸರ್ ಅವರು ಕಾರ್ಯನಿರ್ವಹಣಾಧಿಕಾರಿಗಳು, ಪಡಿ ಸಂಸ್ಥೆ ಹಾಗೂ ಅಧ್ಯಕ್ಷರು, ಮಕ್ಕಳ ರಕ್ಷಣಾ ಸಮಿತಿ ಅವರು ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಇಲಾಖೆ ಪರವಾಗಿ ತುಂಬು ಹೃದಯದ ಮಗದೊಮ್ಮೆ ಸ್ವಾಗತವನ್ನು ಕೋರುತ್ತಾ, ವೇದಿಕೆಯಲ್ಲಿ ನಮ್ಮ ನೆಚ್ಚಿನ ಪ್ರಾಂಶುಪಾಲರು ಮೇಡಮ್ ಆದಂಥ ಜಾನಿಟ್ ಮೇಡಮ್ರವರಿದ್ದಾರೆ. ನಮ್ಮ ಸಹೋದ್ಯೋಗಿ ಬಂಧುಗಳಾದಂಥ ಡಾಕ್ಟರ್ ಪ್ರಶಾಂತ್ ಕುಮಾರ್ ಸರ್ ಇದ್ದಾರೆ. ಅಧ್ಯಕ್ಷರು ಆದಂಥ ನಯನಾರೈ ಮೇಡಮ್ರವರಿದ್ದಾರೆ. ಅಧ್ಯಕ್ಷರು ಮಕ್ಕಳ ಹಕ್ಕುಗಳು ಮಾಸೋತ್ಸವ ಸಮಿತಿ ನಂದಾ ಪಯಾಸ್ ಮೇಡಮ್ರವರಿದ್ದಾರೆ. ನಮ್ಮ ಉಷಾ ನಾಯಕ್ ಮೇಡಮ್ರ ಅಧ್ಯಕ್ಷರು ಇದ್ದಾರೆ ವೇದಿಕೆಯಲ್ಲಿ. ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳಾದಂಥ ಶಿಕ್ಷಣ ಸಂಯೋಜಕರು ನಮ್ಮ ಅನ್ನಪೂರ್ಣ ಮೇಡಮ್ರವರಿದ್ದಾರೆ. ಜೊತೆಗೆ ನಮ್ಮ ಚಿತ್ರಕಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಮೊಹಮ್ಮದ್ ರಫೀಕ್ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿ ಸಾಂಕೇತಿಕವಾಗಿ ಇಬ್ಬರು ವಿದ್ಯಾರ್ಥಿಗಳಿದ್ದೀರಿ. ಮತ್ತು ವೇದಿಕೆಯಲ್ಲಿ ಹಲವಾರು ಇನ್ನೂ ಮಹನೀಯರಿದ್ದೀರಿ. ನನ್ನ ನೆಚ್ಚಿನ ಶಿಕ್ಷಕಿ ಬಂಧುಗಳು ತಾವುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೀರಿ, ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ಬಂದಿದ್ದೀರಿ, ಪಡ್ಕೊಳ್ಳಿಕ್ಕೆ ಬಂದಿದ್ದೀರಿ. ದಯಮಾಡಿ ಈ ಒಂದು ಮಾಹಿತಿ ಕಾರ್ಯಕ್ರಮದಲ್ಲಿ ಏನೇನು ಮಾಹಿತಿಯನ್ನು ಕೊಡ್ತಾರೆ ಅದನ್ನು ತಾವುಗಳು ಪಡ್ಕೊಂಡು ತಮ್ಮ ಶಾಲೆಯಲ್ಲಿ ಅನುಷ್ಠಾನ ಮಾಡಬೇಕು. ನಮ್ಮ ಕಮಲಾ ಮೇಡಮ್ ಹೇಳ್ತಾಯಿದ್ರು, ಅಂಗೈಯಲ್ಲಿ ನಮ್ಮ ಮಕ್ಕಳ ರಕ್ಷಣೆ ಇದೆ ಅಂತ. ಒಂಚೂರು ಕೈ ಜಾರಿ ಬಿದ್ದರೆ ಒಡೆದೋಯ್ತು, ಚೂರು ಆಯಿತು ಅಂತ ಹೇಳ್ತಾರಲ್ಲ, ಮಕ್ಕಳ ಒಂದು ಭವಿಷ್ಯ ಒಂದು ರೀತಿ ಕನ್ನಡಿ ಇದ್ದಾಗೆ. ಅದು ಕೆಳಗಡೆ ಬಿದ್ದು ಹೊಡೆದು ನುಚ್ಚು ನೂರಾಯಿತು ಅಂತಂದ್ರೆ ಮತ್ತೆ ಅದನ್ನು ಜೋಡಿಸ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಭಾರಿ ಜೋಪಾನವನ್ನು ಮಾಡಬೇಕಾಗ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಮಕ್ಕಳ ರಕ್ಷಣೆ ಒಂದು ಚಾರ್ಟನ್ನು ಓದಿದರೆ ಸಾಕು, ಎಷ್ಟೋ ನಮಗೆ ಮಾಹಿತಿ ಸಿಗ್ತದೆ. ನಿಮ್ಮ ಮಕ್ಕಳ ರಕ್ಷಣೆ ನಿಮ್ಮ ಅಂಗೈಯಲ್ಲಿದೆ. ಬಾಲ ಕಾರ್ಮಿಕರನ್ನಾಗಿಸಿ ಮಾಡಬೇಡಿ, ಶಿಕ್ಷಣ ನೀಡಿರಿ, ಬಾಲ್ಯ ವಿವಾಹ ಮಾಡದಿರಿ, ಉಜ್ವಲ ಭವಿಷ್ಯಕ್ಕೆ ಸುಖಪಥ ನೀಡಿರಿ, ಭಿಕ್ಷಾಟನೆ ಮಾಡದಿರಲಿ, ಅವರು ಶಾಲೆಯಲ್ಲಿರಲಿ, ಪೋಕ್ಸೋದ ಬಗ್ಗೆ ಅರಿವು, ಮಗುವಿಗೆ ಭವಿಷ್ಯ ಬೆಳಗಿರಿ, ಎಲ್ಲ ಹಕ್ಕುಗಳು ಎಲ್ಲ ಮಕ್ಕಳಿಗೂ, ತಾರತಮ್ಯ ಮಾಡದಿರಿ, ಎಲ್ಲ ಮಕ್ಕಳು ತಿಳಿಯಿರಿ, ಸಮಾನ ಶಿಕ್ಷಣ ನೀಡಿರಿ. ದಯಮಾಡಿ ನಮ್ಮ ಮಕ್ಕಳುಗಳನ್ನು ಶಾಲೆಗಳಲ್ಲಿ ನಾವು ಹೆಚ್ಚು ಸುರಕ್ಷತೆಯನ್ನು ನಾವು ನೋಡ್ಕೋಬೇಕಾಗ್ತದೆ. ಅವರು ಬೆಳಗ್ಗೆ ನಮ್ಮ ಶಾಲೆಗೆ ಬಂದು 9:00ವರೆಗೆ ಶಾಲೆಗೆ ಬಂದು
4:15 ಶಾಲೆಯಿಂದ ಮನೆಗೆ ತಲುಪುವವರೆಗೂ ಕೂಡ ನಮ್ಮ ಜವಾಬ್ದಾರಿ ಇರ್ತದೆ. ಹಾಗಾಗಿ ನಮ್ಮ ನಿಮ್ಮಗಳ ಪಾತ್ರ ಅತಿ ಮುಖ್ಯ. ಒಂದು ಸಣ್ಣ ತೊಂದರೆ ಆಯಿತು ಕೂಡ ಅಂತಂದರೂ ಕೂಡ ಇವತ್ತಿನ ದಿನದಲ್ಲಿ ನಾವು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಇವತ್ತಿನ ದಿನಗಳಲ್ಲಿ ಬಾಲಕಾರ್ಮಿಕರನ್ನಾಗಿ ಮಾಡಬೇಡಿ, ಮತ್ತು ಮಕ್ಕಳನ್ನು ಶೌಚಾಲಯ ಈ ಥರದ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಬಳಸ್ಕೋಬಾರ್ದು ಅಂತ ಇಲಾಖೆಯು ಕೂಡ ಆದೇಶವನ್ನು ಮಾಡಿದೆ. ಆದರೂ ಕೂಡ ನಾವು ಕೆಲವು ಸಂದರ್ಭಗಳಲ್ಲಿ ಮಕ್ಕಳನ್ನು ನಾವು ಇತರೆ ಕೆಲಸ ಕಾರ್ಯಗಳಿಗೆ ನಾವು ನೇಮಿಸುವಂತಹ ಇದನ್ನು ಕೆಲಸವನ್ನು ಮಾಡ್ತೀವಿ. ದಯಮಾಡಿ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಶಿಕ್ಷಣ ಖುಷಿಯಾಗಿ ಶಿಕ್ಷಣವನ್ನು ಪಡೆಯಬೇಕೇ ಹೊರತು ಯಾವುದೇ ಇತರೆ ಕೆಲಸ ಕಾರ್ಯಗಳಿಗೆ ಮಕ್ಕಳನ್ನು ತೊಡಗಿಸಬಾರದು ಎಂಬುದಾಗಿ ತಿಳಿಸ್ತೀನಿ. ಜೊತೆಗೆ ಪೋಕ್ಸೋ ಕಾಯ್ದೆ ಬಗ್ಗೆ ಸವಿವರವಾಗಿ ತಿಳಿಸ್ತಾರೆ, ಅದನ್ನೆಲ್ಲ ಬರ್ಕೋಬೇಕು. ದಯಮಾಡಿ ಬರ್ಕೊಂಡು ನಿಮ್ಮ ಶಾಲೆಯಲ್ಲೂ ಕೂಡ ಫಲಕದಲ್ಲಿ ಇದು ಮಾಡಬೇಕು, ಪ್ರಕಟಿಸಬೇಕು. ಮಕ್ಕಳು ಕೆಲವು ಹೇಳ್ಕೊಳ್ಳೋದಿಲ್ಲ, ಅವ್ರ ಮೇಲಾಗುವಂತಹ ಕೆಲವು ದೌರ್ಜನ್ಯಗಳನ್ನು ಮಕ್ಕಳು ವ್ಯಕ್ತಪಡಿಸೋದಿಲ್ಲ, ಭಯವನ್ನು ಪಡ್ತಾರೆ. ಹಾಗಾಗಿ ಆ ಮಕ್ಕಳಲ್ಲಿ ನಾವು ಧೈರ್ಯವನ್ನು ತುಂಬಬೇಕು. ಯಾವ ರೀತಿ ಇರಬೇಕು, ಯಾವ ರೀತಿ ಕಲಿಬೇಕು, ಯಾವ ರೀತಿ ಯಾರಾದರೂ ಕೆಟ್ಟದಾಗಿ ವರ್ತಿಸಿದರೆ ಅವರ ಪಾತ್ರ ಏನು, ಪ್ರತಿಯೊಂದನ್ನು ಕೂಡ ನೀವು ಪ್ರತ್ಯೇಕವಾಗಿ ಮಕ್ಕಳಿಗೆ ನಾವು ತಿಳಿಸ್ಬೇಕಾಗ್ತದೆ. ಇಲ್ಲ ಅಂತಂದರೆ ಆ ಮಕ್ಕಳ ಮೇಲೆ ಆಗುವಂಥ ಹಲವಾರು ದೌರ್ಜನ್ಯಗಳು ಮುಚ್ಚಿ ಹೋಗುವುದನ್ನು ನೀವೆಲ್ಲ ಕಾಣ್ತಾ ಇದ್ದೀವಿ. ಅದಾಗಬಾರ್ದು. ಆ ಮಕ್ಕಳು ಒಂದು ಮಾತಿದೆ, ನಮಗೆ ನಿಮಗೆಲ್ಲ ಗೊತ್ತಿದೆ, ನಾವು ನೀವೆಲ್ಲ ಹೇಳಿದ್ದೀವಿ, ನಮ್ಮ ಮಕ್ಕಳು ನಮಗೆ ಅನ್ನವನ್ನು ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ, ನಮ್ಮ ಮಕ್ಕಳು ನಮಗೆ ಅನ್ನವನ್ನು ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ, ನಮ್ಮ ಶಾಲೆಯಲ್ಲಿರುವಂಥ ಮಕ್ಕಳು ನಮಗೆ ಅನ್ನವನ್ನು ನೀಡ್ತಾ ಇದ್ದಾರೆ. ಅದನ್ನು ಯಾವತ್ತೂ ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು. ಆ ಮಕ್ಕಳಿರೋದ್ರಿಂದ ನಾವಿವತ್ತು ನಮ್ಮ ಹೆಂಡತಿ ಮಕ್ಕಳು ನಾವು ನೆಮ್ಮದಿಯಾಗಿ ಜೀವನವನ್ನು ಮಾಡ್ತಾಯಿದ್ದೀವಿ. ಅದನ್ನ ಯಾವತ್ತೂ ಮನಸ್ಸಲ್ಲಿ ಇಟ್ಕೋಬೇಕು. ಹಾಗಾಗಿ ಆ ಮಕ್ಕಳ ಕಡೆ ತಾವುಗಳೆಲ್ಲ ಜವಾಬ್ದಾರಿಯನ್ನು ವಹಿಸ್ತೀರ. ನಮ್ಮ ಮಂಗಳೂರಿನಲ್ಲಿರುವಂಥ ಎಲ್ಲ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯವರು, ಶಿಕ್ಷಕ ವೃಂದದವರು ಎಲ್ಲರೂ ಕೂಡ ನೀವು ಕಾಳಜಿಯನ್ನು ವಹಿಸ್ತಾ ಇದ್ದೀರ. 100ಕ್ಕೆ 100ರಷ್ಟು ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಅದರಲ್ಲೂ ಎಲ್ಲಾದರೂ 1-2% ಈ ಥರದ ಅವಘಡಗಳು ಸಂಭವಿಸಿದರೆ ಕಪ್ಪು ಚುಕ್ಕಿ ಆಗ್ತದೆ ನಮ್ಮ ಇಲಾಖೆಗೆ, ಜೊತೆಗೆ ನಮ್ಮ ಸಂಸ್ಥೆಗೆ ಕಪ್ಪು ಚುಕ್ಕಿ ಬಾರದಿರಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಮಕ್ಕಳು ಕಲಿಯುವ ವಿಷಯದಲ್ಲೂ ಕೂಡ ಕೆಲವು ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ. ಅವರನ್ನು ನೀನು ಕಲಿಕೆಯಲ್ಲಿ ಹಿಂದುಳಿದಿದ್ದೀಯಾ ಎಂಬುದಾಗಿ ಅವರ ಮಕ್ಕಳನ್ನು ನಾವು ಬೈಯುವುದ ಕೆಲಸವನ್ನು ಮಾಡಬಾರ್ದು. ಕೆಲವು ಸಂದರ್ಭಗಳಲ್ಲಿ ನಾವು ಅಡ್ಡ ಹೆಸರಲ್ಲಿ ಮಕ್ಕಳನ್ನು ಕರಿತಾ ಇರ್ತೀವಿ, ಅದು ಕೂಡ ಆಗಬಾರ್ದು. ಕರಿಯ ಬಾಯಿಲಿ, ಕಪ್ಪಿರೋ ಮಕ್ಕಳನ್ನೇ ಕರಿಯ ಬಾಯಿಲಿ, ಕುಂಟ್ತಾ ಇರೋ ಹುಡುಗನೇ ಕುಂಟ ಬಾಯಿಲಿ ಅಂತ ಕರೆಯೋದು. ಸ್ವಲ್ಪ ಕಣ್ಣು ಸರಿಯಾಗಿ ಕಾಣಲಿಲ್ಲ ಅಂದರೆ ಕುರುಡ ಬಾಯಿಲಿ, ಮೆಳಗಣ್ಣು ಬಾಯಿಲಿ, ಈ ಥರ ನಾವು ಯಾವುದೇ ಅಡ್ಡ ಹೆಸರಲ್ಲಿ ನಾವು ಮಕ್ಕಳನ್ನು ಕರಿಬಾರ್ದು. ಆಮೇಲೆ ದಪ್ಪಗಿದ್ರೆ ಡುಮ್ಮ ಬಾಯಿಲಿ, ಸಣ್ಣಗಿದ್ರೆ ಸೆಣಕ್ಲ ಬಾಯಿಲಿ ಅಂತ ಯಾವುದೇ ಕಾರಣಕ್ಕೂ ಕೂಡ ನಾವು ಅಡ್ಡ ಹೆಸರಲ್ಲಿ ಮಕ್ಕಳನ್ನು ಕರಿಬಾರ್ದು. ನಾವು ಪಕ್ಕದ ಅವರ ಜೊತೆಯಲ್ಲಿರುವಂಥ ಮಕ್ಕಳುಗಳು ಕೂಡ ಒಂದು ಅಡ್ಡ ಹೆಸರಲ್ಲಿ ಕರೆದ್ರೂ ಕೂಡ ನೀವು ಅದನ್ನು ಅವಾಯ್ಡ್ ಮಾಡಬೇಕು. ಆ ಥರ ಕರಿಬಾರ್ದು, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳನ್ನು ಅಡ್ಡ ಹೆಸರನ್ನು ಹಿಡಿದು ಕರಿಬಾರ್ದು. ಅಡ್ಡ ಹೆಸರನ್ನು ಮತ್ತೊಂದು ಹೆಸರನ್ನು ಇಟ್ಟು ಕರಿಬಾರ್ದು. ಜೊತೆಗೆ ಎರಡನೇದಾಗಿ ಮಕ್ಕಳ ಮನಸ್ಸಿಗೆ ಯಾವುದೇ ರೀತಿ ನೋವಾಗದೇ ಇರುವಂಥ ರೀತಿಯಲ್ಲಿ ನಾವು ಆ ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕಾಗಿರ್ತದೆ. ಇವತ್ತಿನ ಮಕ್ಕಳ ಮನಸ್ಸು ಹೂವು ಇದ್ದಾಗೆ ಆ ಮಕ್ಕಳ ಮನಸ್ಸನ್ನು ನಾವು ಭಾರಿ ಸೂಕ್ಷ್ಮವಾಗಿ ಗಮನಿಸಿ ಅವರು ಸರ್ವತೋಮುಖ ಅಭಿವೃದ್ಧಿಯನ್ನು ಹೊಂದುವಲ್ಲಿ ನಿಮ್ಮೆಲ್ಲರ ಪಾತ್ರ ಇರ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಹಾಕ್ಕೊಂಡಿದ್ದಾರೆ ನಮ್ಮ ವಿಡಿಯೋ ಚಿತ್ರೀಕರಣದವರು ಕೂಡ, ನೆಚ್ಚಿನ ಸಹೋದ್ಯೋಗಿ ಬಂಧುಗಳು ಅವರು ಕೂಡ ಇದ್ದಾರೆ. ಎಲ್ಲ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಶಿಕ್ಷಣ ಇಲಾಖೆಗೆ ಸಹಕಾರವನ್ನು ನೀಡ್ತಾ ಇರ್ತಾರೆ. ತಮಗೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 2 ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ನಾನು ವಂದಿಸುತ್ತಾ, ಎಲ್ಲ 10ನೇ ತರಗತಿ ಶಿಕ್ಷಕರುಗಳು ಕೂಡ ಬಂದಿದ್ರಿ. ನಿಮಗೆ 10th ವೆರಿ ಇಂಪಾರ್ಟೆಂಟು. 10th ತರಗತಿಗಳು ವೆರಿ ಇಂಪಾರ್ಟೆಂಟ್, ಅದ್ರ ಜೊತೆಗೆ ಇದು ಕೂಡ ವೆರಿ ಇಂಪಾರ್ಟೆಂಟು. ಹಾಗಾಗಿ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ, ಮಕ್ಕಳಿಗೆ ತಲುಪಿಸಿ ಅಂತ ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಅನಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ನಿಮಿತ್ತ ಈಶ್ವರ HR ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ದಕ್ಷಿಣ ವಲಯ ಇವರು ಕಾರ್ಯಕ್ರಮದ ನಿಮಿತ್ತ ನಿರ್ಗಮಿಸುತ್ತಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸಿದ
ಇದೀಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಫಾದರ್ ಸಿಪ್ರಿಯಸ್ ಪ್ರಿಂಟೋ, ಪೆರ್ಮನೂರು ಚರ್ಚ್ ತೊಕ್ಕೋಟು, ಇವರಿಂದ ಈಗ ಒಂದು ಅಧ್ಯಕ್ಷೀಯ ಮಾತು. ಒಟ್ಟಿಗೆ ಮಕ್ಕಳ ರಕ್ಷಣೆ ಬಗ್ಗೆ ಏನೆಲ್ಲ ಸರಕಾರದ ವತಿಯಿಂದ ಆಗುತ್ತಾ ಇದೆ, ಇದಕ್ಕಾಗಿ ನಾವು ಸಂತೋಷ ಪಡೋಣ. ಒಂದು 3 ದಿವಸ ಮುಂಚೆ ನಮ್ಮ ಶ್ರೀಮತಿ ಕಮಲಾ ಗೌಡರವರು ನನ್ನಲ್ಲಿ ಬಂದಾಗ ಅವರು ವಿನಂತಿಸಿದರು, ಇವತ್ತು ಶನಿವಾರ ನೋಡಿ, ಶನಿವಾರ ನಾನು ಬೆಳಿಗ್ಗೆ 6:30 ಗಂಟೆಗೆ ಮನೆ ಶುದ್ಧಕ್ಕೆಲ್ಲ ಹೋಗಿದ್ದೆ, ಈಗ ತಾನೇ ಬಂದೆ. ಇವತ್ತು ನಮಗೆ ಸಂಜೆ ಪೂಜೆ ಗೀಜೆಲ್ಲ ಹೇಳುವಾಗ ಜನ ಬರ್ತಾ ಇರ್ತಾರೆ, ಆದರೆ ಅವರೊಂದು ಮುಖವನ್ನು ನೋಡುವಾಗ ಉಂಟಲ್ಲ, ಅವರು ಫಾದು ನೀವು ಬಂದಲೇಬೇಕು, ನಿಮ್ಮ ಹೆಸರು ಹಾಕ್ತೇನೆ ಅಂತ ಅಷ್ಟು ಆತ್ಮೀಯತೆಯಿಂದ. ಶ್ರೀಮತಿ ಕಮಲಗೌಡರವರೇ, ನೀವು ಇನ್ನೂ ಬ್ಯುಸಿ ಇದ್ದೀರಾ, ಅವರ ಒಂದು ನಗುಮುಖ, ಅವರೊಂದು ಸ್ವಾಗತ ಮಾಡುವುದು, ಮಾತನಾಡುವುದು ಅದೆಲ್ಲ ನೋಡುವಾಗ ಯಾರಿಗೂ ಸತ್ತವರಿಗೂ ಒಮ್ಮೆ ಬದುಕುವಂತ ಸಮಾಧಿಯಿಂದ ಹೊರಬರುವ ಚಾನ್ಸು ಉಂಟು, ಅಷ್ಟೊಂದು ಆಕರ್ಷಣೆ ಅವರದ್ದು. ಅದಕ್ಕಾಗಿ ನಾನು ಬಂದಿದ್ದೇನೆ. ಎಲ್ಲ ಶುಭವಾಗಲಿ, ಒಳಿತಾಗಲಿ, ನಿಮಗೆಲ್ಲರಿಗೂ ಕೃತಜ್ಞತೆಗಳು. ಗಾಡ್ ಬ್ಲೆಸ್ ಯು ಆಲ್. ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಫಾದರ್ ಸಿಪ್ರಿಯನ್ ಪ್ರಿಂಟೋ, ಪೆರ್ಮನ್ನೂರು ಚರ್ಚ್ ತೊಕ್ಕೋಟು, ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದೀಗ ನಮ್ಮ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಮೊದಲೇ ಮಾಡಬೇಕಿತ್ತು. ಕಾರ್ಯಕ್ರಮದ ನಿಮಿತ್ತ ಈಗ ಸ್ವಲ್ಪ ಪ್ರಸ್ತಾವನೆಯನ್ನು ರೆನ್ನಿ ಡಿಸೋಜ, ಕಾರ್ಯನಿರ್ವಹಣಾಧಿಕಾರಿಯು ಪಡಿ ಸಂಸ್ಥೆ ಹಾಗೂ ಅಧ್ಯಕ್ಷರು ಮಕ್ಕಳ ಕಲ್ಯಾಣ ಸಮಿತಿ ಸಂಸ್ಥೆ ದಕ್ಷಿಣ ಕನ್ನಡ, ಇವರನ್ನು ಕೇಳಿಕೊಳ್ತಿದ್ದೇನೆ. ವಿಶ್ವಸಂಸ್ಥೆಗೆ ಕಟಿಬದ್ಧ ಆಗಿದೆ. ಅಂದರೆ ನಾವು ನಮ್ಮ ಮಕ್ಕಳಿಗೆ ಹಕ್ಕುಗಳನ್ನು ನೀಡ್ತೇವೆ ಎಂಬುದು. ಈ ನಿಟ್ಟಿನಲ್ಲಿ ಬಹುಶಃ ಸರ್ಕಾರ ಈಗಾಗಲೇ ಅನೇಕ ಕಾಯ್ದೆಗಳು, ಕೆಲವು ನೀತಿಗಳನ್ನು, ಕೆಲವು ಸ್ಕೀಮು, ಯೋಜನೆಗಳು ತರ್ತಾ ಇವೆ. ಇದು ಜನರಿಗೆ ತಲುಪಬೇಕು ಮತ್ತು ಮಕ್ಕಳಿಗೆ ತಲುಪುವ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಮಕ್ಕಳ ಹಕ್ಕುಗಳ ಮಾಸೋತ್ಸವ ಒಂದು ಸಮಿತಿ ಏರ್ಪಟ್ಟು, ಅಂದರೆ ಅದರಲ್ಲಿ ಇರುವವರೆಲ್ಲರೂ ಸಾಮಾಜಿಕ ಸಂಘಟನೆಗಳು, ಶಿಕ್ಷಕರು, ಪೋಷಕರು, SDMC ಅವರೆಲ್ಲ ಇದ್ದುಕೊಂಡು ನಮ್ಮ ವ್ಯಾಪ್ತಿಯಲ್ಲಿ ಇದರ ಬಗ್ಗೆ ಪ್ರಚಾರ ಆಗಬೇಕು, ಇದರ ಬಗ್ಗೆ ಮಾಹಿತಿ ಹೋಗಬೇಕು ಎನ್ನುವ ನೆಲೆಯಲ್ಲಿ ಈ ಕಾರ್ಯಕ್ರಮ ಆರಂಭವಾಗಿದ್ದು ಬಹುಶಃ 2 ತಿಂಗಳಾಯಿತು. ಬಹುಶಃ ಇವತ್ತು ನೆಕ್ಸ್ಟ್ ವೀಕಲ್ಲಿ ನಮ್ಮ ಮಾನ್ಯ ಸ್ಪೀಕರಿಂದಲೇ ಅದು ಸಮಾರೋಪ ಕಾರ್ಯಕ್ರಮ ನಡೀತಿದೆ. ಸೊ ಅದರಿಂದ ಈ ಮುಖ್ಯ ಉದ್ದೇಶ ಏನಂದರೆ, ನಾವು ಬೇರೆ ನಮ್ಮ ಕೆಲಸ ಮಾಡ್ತಿರುವಾಗ ನಾವು ಮಕ್ಕಳನ್ನು ಒಂದು ಈಗಿನ ಶತಮಾನಕ್ಕೆ ನಾವು ಹೇಗೆ ಬೆಳೆಸಬೇಕು ಅಥವಾ ಯಾವ ರೀತಿ ಅವರನ್ನು ರಕ್ಷಣೆ ಮಾಡಬೇಕು, ಅವರ ಕರ್ತವ್ಯದ ಬಗ್ಗೆ ಹೇಗೆ ಜಾಗೃತಿ ಮೂಡಿಸಬೇಕು ಎಂಬ ನಿಟ್ಟಿನಲ್ಲಿ ಒಂದು ಪ್ರಚಾರ ಆಂದೋಲನ ಆಗಬೇಕು ಅಂತ ಮಕ್ಕಳ ಮಾಸೋತ್ಸವದ ಒಂದು ಅಂಗವಾಗಿ ಶಿಕ್ಷಣ ಸಂಬಳ ಒಕ್ಕೂಟ, ಈಗಾಗಲೇ ಅಧ್ಯಕ್ಷರು ನಯನರವರು ಇದ್ದಾರೆ ಮತ್ತು ಕಮಲಗೌಡರು ಇದ್ದಾರೆ, ಇವರೆಲ್ಲರೂ ಯಾವುದೇ ಒಂದು ಇದಿಲ್ಲದೆ, ಅನುದಾನ ಪಡೆಯದೆ ತಮ್ಮ ಸ್ವಂತ ಸಮಯವನ್ನು ಬಳಸಿಕೊಂಡು ಜಿಲ್ಲೆಯಾದ್ಯಂತ ಈ ಕಾರ್ಯಕ್ರಮ ಮಾಡ್ತಾ ಇರುವಂಥ ಒಂದು ಕಾರ್ಯಕ್ರಮ ಇವತ್ತು ಕಮಲಗೌಡರ ನೇತೃತ್ವದಲ್ಲಿ ನಿಮ್ಮ ಪ್ಲೇಸಲ್ಲಿ ಕೂಡ ಆಗ್ತಾ ಇರುವುದು ಭಾಳ ಖುಷಿ. ಮತ್ತು ನೀವು ಅದರಲ್ಲಿ ಭಾಗವಹಿಸುವುದು ಇನ್ನೊಂದು ಅಂಶ, ಯಾಕೆಂದರೆ ನೀವು ನಾಳೆ ಭಾಗವಹಿಸಿಕೊಂಡು ಇನ್ನೂ 4 ಜನರಿಗೆ ಮಕ್ಕಳಿಗೆ ಪ್ರಯೋಜನ ಆದರೆ ಮಕ್ಕಳ ಮಾಸೋತ್ಸವ ಸಮಿತಿ ಹಮ್ಮಿಕೊಂಡ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇರುವಂಥದ್ದು ಜನಸಮುದಾಯವರು ಸೇರಿಕೊಂಡು ಶಿಕ್ಷಕರಿಗೆ, ಇಲಾಖೆಗೆ ಮತ್ತು ಸಂಘಟನೆಗಳಿಗೆ ಈ ಜನಜಾಗೃತಿ ಮೂಡಿಸುವ ಕೆಲಸಗಳನ್ನು ಮಾಡ್ತಿರುವಂಥದ್ದು. ಮತ್ತು ಇದರಲ್ಲಿ ಬಂದ ಅಂಶಗಳನ್ನು ನಾವು ಸರ್ಕಾರಕ್ಕೆ ನಾವು ಕಳಿಸ್ತಾ ಇದ್ದೇವೆ. ಯಾಕಂದರೆ ನಿಮ್ಮಿಂದ ಏನಾದರೂ ಬೇಡಿಕೆಗಳು ಅಥವಾ ಏನಾದರೂ ಬದಲಾವಣೆಗಳು ಬೇಕಿದ್ದರೆ ನಾವು ಅದನ್ನು ಸಂಗ್ರಹ ಮಾಡಿಕೊಂಡು ನಾಡ್ದು 10 ತಾರೀಕಿಗೆ ನಾವು ಸ್ಪೀಕರ ಮೂಲಕ ರಾಜ್ಯ ಸರ್ಕಾರಕ್ಕೆ ಕಳಿಸ್ತಾ ಇದ್ದೇವೆ. ಸೊ ಆ ನಿಟ್ಟಿನಲ್ಲಿ ಇದು ನಡೆಯುವ ಕಾರ್ಯಕ್ರಮ ಬರೀ ಒಂದು ಮಾಹಿತಿ ಕಾರ್ಯಕ್ರಮ ಮಾತ್ರ ಅಲ್ಲ, ಪ್ರಾಕ್ಟಿಕಲ್ ಆದ ಬೇಕಾದ ಅನುಭವಗಳನ್ನು ಮತ್ತು ಬದಲಾವಣೆಗಳನ್ನು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಕೂಡ ಈ ಕಾರ್ಯಕ್ರಮ ಆಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ನೀವು ಬಂದಿರುವಂಥದ್ದು ಮತ್ತು ಇಲ್ಲಿ ಸೇರಿದ ಎಲ್ಲ ಸಂಘಟಕರು ಮುಖ್ಯ ಕಾರಣಕರ್ತರಾಗಿದ್ದಾರೆ. ಬಹುಶಃ ಬೇರೆ ಬೇರೆ ಯೂನಿಯನ್ನವರು ಮತ್ತು ವೇದಿಕೆಯವರು ಕೂಡ ಇಲ್ಲಿದ್ದಾರೆ. ಇದು ಮುಖ್ಯ ಉದ್ದೇಶ ಏನಂದರೆ, ಮಕ್ಕಳ ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಬೇಕು ಮತ್ತು ಸಂವಿಧಾನದ ಆಶಯದ ಒಂದು ಶಿಕ್ಷಣವನ್ನು ಮಕ್ಕಳು ಪಡೆಯಬೇಕು ಉದ್ದೇಶದಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ. ಬಹುಶಃ ಮುಂದಿನ ಹೆಚ್ಚು ವಿಚಾರಗಳನ್ನು ನಾವು ಮುಂದೆ ಮಾತಾಡಲಿಕ್ಕಿದೆ. ಆಗ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಸ್ತಾವನೆಗಾಗಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಕ್ಕೂ, ನಾನು ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿರುವಾಗಕ್ಕೂ ಕೂಡ ಮಕ್ಕಳ ಸಮಸ್ಯೆಗಳನ್ನು ಹತ್ತಿರದಿಂದ ನಿಮ್ಮಂತೆ ನಾನು ಕೂಡ ಕಂಡಿದ್ದರಿಂದ ಈ ಒಂದು ಸಂವಾದ ಕೂಡ ಮುಂದೆ ಮಾಡುವಾಗ ಹೆಚ್ಚು ಪ್ರಯೋಜನ ಆಗ್ತದೆ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. PSI ಅನಿತಾ ನಿಕ್ಕಮ್ ಅವರು ಆಗಮಿಸಿದ್ದಾರೆ. ಮೇಡಮ್, ತಮಗೆ ಈ ಕಾರ್ಯಕ್ರಮಕ್ಕೆ ಆದರದ ಸುಸ್ವಾಗತ. ಇದೀಗ ಶ್ರೀ ಜಾನೆಟ್ ಗಲೋಬು, ಪ್ರಾಂಶುಪಾಲರು, ಸೈಂಟ್ ಸೆಬೆಸ್ಟಿಯನ್ ಆಂಗ್ಲ ಮಾಧ್ಯಮ ದೊರಕಿಸಿಕೊಡುವ ಸಲುವಾಗಿ
ಒಂದು ದಿನದ ತರಬೇತಿ ಶಿಕ್ಷಕರು ಹಾಗೂ ಪೋಷಕರಿಗೆ ಒಳಗೊಂಡು ಹಮ್ಮಿಕೊಂಡಂಥ ಈ ಸಂದರ್ಭದಲ್ಲಿ ಎಲ್ಲರನ್ನೂ ವಂದಿಸುತ್ತೇನೆ. ಮಕ್ಕಳ ಹಕ್ಕುಗಳ ಜಾಗೃತಿ ಮೂಡಿಸುವ ತರಬೇತಿಗಳು ಅಗತ್ಯವೇ? ಖಂಡಿತಕ್ಕೂ ಅಗತ್ಯ. ಇಂದಿನ ಸಮಾಜದಲ್ಲಿ ಶೈಕ್ಷಣಿಕ, ವೈಜ್ಞಾನಿಕ, ತಾಂತ್ರಿಕ, ಸಾಮಾಜಿಕ ಬೆಳವಣಿಗೆಗಳು ಎಷ್ಟೇ ಆದರೂ ಮಾನವ ಗೌರವ ಕಡಿಮೆಯಾಗುವುದು ಕಂಡುಬರುತ್ತಿದೆ. ಮಕ್ಕಳು ಮುಗ್ಧರು. ಅವರ ಮೇಲೆ ನಡೆಯುವಂತಹ ದೌರ್ಜನ್ಯಗಳು ಅಡಗಿಕೊಂಡಿರುತ್ತವೆ. ಇತ್ತೀಚಿನ ದಿನಗಳಲ್ಲಿ ವಾರ್ತಾಪತ್ರಿಕೆಗಳು ಅಥವಾ ಟಿ ವಿಯಲ್ಲಿ ನಾವೊಂದು ಕಣ್ಣು ಹಾಯಿಸಿದರೆ ನಾವು ನೋಡುವಂಥ ಘಟನೆಗಳು ಹಲವು. ತಾಯಿ ಸ್ವಂತ ಮಗುವನ್ನು ಕೊಂದು ಸುಟ್ಕೇಸಿನಲ್ಲಿ ಇಟ್ಟುಕೊಂಡು ಕೊಡೋಗುವಂಥ ಸಂದರ್ಭಗಳು, 6 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆಸಿ ಕೊಂದು ಹಾಕುವಂಥ ಸಂದರ್ಭಗಳು ಹಲವು ಕಡೆಗಳಲ್ಲಿ ಇದು ನಡೀತಾ ಇವೆ. ಇಂತಹ ಸಮಾಜದಲ್ಲಿ ಇಂತಹ ಜಾಗೃತಿಗಳು ಖಂಡಿತಕ್ಕೂ ಬೇಕಾಗಿವೆ. ಈ ಜಾಗೃತಿಯನ್ನು ಇವತ್ತು ನಡೆಸಿಕೊಡಲು ಎಲ್ಲ ರೀತಿಯ ಮುತುವರ್ಜಿಯನ್ನು ವಹಿಸಿಕೊಂಡಂತಹ ನಮ್ಮ ಕಮಲ ಮೇಡಮ್, ಈಗಾಗಲೇ ನಮಗೆ ಫಾದರ್ ಹೇಳಿದರು ಅವರ ಮುಖದ ಬಗ್ಗೆ, ಅವರು ಕೇಳಿಕೊಳ್ಳುವಂಥ ರೀತಿಯ ಬಗ್ಗೆ. ನನಗೆ ಅವರ ಪರಿಚಯ ಜಸ್ಟ್ 1 ವೀಕ್ ಬಿಫೋರ್, ಒಂದು ವಾರದ ಮೊದಲು ನನ್ನ ಬಂದು ಸಿಕ್ಕಿದಾಗ ಮಾತ್ರ ನನಗೆ ಅವರ ಪರಿಚಯ. ಆದರೆ ಅವರ ಬಗ್ಗೆ ನಾನು ಕೇಳುವಾಗ ತುಂಬ ಸಂತೋಷಪಟ್ಟೆ. ಒಂದು ಶಿಕ್ಷಕಿ ಯಾವಾಗ ರಿಟೈರ್ಡ್ ಆಗ್ತದೆ ಕಾಯ್ತಾರೆ, ರಿಟೈರ್ಡ್ ಆದ ನಂತರ ಮನೆಯಲ್ಲಿ ಸುಖವಾಗಿ ನಿಲ್ಲುವಂತ ಯೋಚಿಸ್ತಾರೆ. ಖಂಡಿತ ಅಲ್ವಾ? ನಾನು ಹೇಳುವಾಗ ನಗು ಬಂತು, ಅದ ಕಾರಣ ಖಂಡಿತ ಅದು. ಆದರೆ ಅವರು ಹಾಗೆ ಮಾಡೋದಿಲ್ಲ. ತಮ್ಮ ನಿವೃತ್ತಿ ಜೀವನವನ್ನು ಸದುಪಯೋಗ ಮಾಡಿಕೊಂಡು, ನಾನು ಶಾಲೆಯಲ್ಲಿ ಹೇಗೂ ನನ್ನ ಜೀವನವನ್ನು ಮಕ್ಕಳಿಗೆ ಮುಡುಪಾಗಿಟ್ಟಿದ್ದೆ, ನಾನು ನಿವೃತ್ತಿ ಹೊಂದ ನಂತರವೂ ನನ್ನ ಜೀವನವನ್ನು ಮಕ್ಕಳಿಗಾಗಿ ಮುಡುಪಾಗಿಡಬೇಕೆಂಬ ಛಲವನ್ನು ಸದಾ 20 ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ ಎಂದು ನಾನು ಕೇಳಿಕೊಂಡು ಬಂದೆ. ತುಂಬ ಸಂತೋಷದ ವಿಷಯ ಅದು. ಮೇಡಮ್ನವರ ಈ ಮುತುವರ್ಜಿ ಖಂಡಿತಕ್ಕೂ ನನಗೆ ಮತ್ತು ನಮ್ಮೆಲ್ಲರಿಗೂ ಇಲ್ಲಿ ಉತ್ತಮವಾದ ಪ್ರೇರಣೆ. ಅವರನ್ನು ನಾನು ಪ್ರತ್ಯೇಕವಾಗಿ ಅಭಿನಂದಿಸ್ತೇನೆ ಮತ್ತು ಈ ಕಾರ್ಯಕ್ಕೆ ಶುಭ ಕೋರುತ್ತೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಹಿತವಚನ ಆಡಿದ ಶ್ರೀ ಜಾನೆಟ್ ಗಲೋಬೋ, ಪ್ರಾಂಶುಪಾಲರು, ಸೈಂಟ್ ಸೆಬೆಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆ, ಪೆರ್ಮನೂರು, ತೊಕ್ಕೊಟ್ಟು. ಮೇಡಮ್, ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮದ ಬಗ್ಗೆ ಅನ್ನಪೂರ್ಣ ಸಿಇಒ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಇವರು ತಾವು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅವರು ಅಲ್ಲಿಂದಲೇ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಮೇಡಮ್, ತಮಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ಇದೀಗ ಈ ಕಾರ್ಯಕ್ರಮದ ಬಗ್ಗೆ ಶ್ರೀಮತಿ ನಯನಾ ರೈ, ಅಧ್ಯಕ್ಷರು, ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳ ಒಕ್ಕೂಟ, ಇವರು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗೌರವಾನ್ವಿತರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಶಿಕ್ಷಕರೇ, ನಮ್ಮ ಈ ಮಕ್ಕಳ ಮಾಸೋತ್ಸವ ಪ್ರಯುಕ್ತ 2 ತಿಂಗಳಿಂದ ಅಲ್ಲಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ಸ್ಕೂಲಲ್ಲಿ, ಪ್ರತಿ ಸ್ಕೂಲಲ್ಲಿ, ಹೆಚ್ಚಿನ ಸ್ಕೂಲಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮಕ್ಕಳ ಪೋಷಕರಿಗೆ, ಹಾಗೆ ಟೀಚರ್ಸ್ನವರಿಗೆ ಹಾಗೂ ಮಕ್ಕಳಿಗೆ. ಹೆಚ್ಚು ಪುತ್ತೂರು ತಾಲೂಕಲ್ಲಿ ನಾವು ಅನೇಕ ಕಡೆಗಳಲ್ಲಿ ಮಕ್ಕಳ ಜಾಥಾ ಕಾರ್ಯಕ್ರಮ, ಹಾಗೆ ಮಂಗಳೂರಲ್ಲಿ ಕೂಡ ಹೆಚ್ಚಿನ ಕಾರ್ಯಕ್ರಮವನ್ನು ನಮ್ಮ ಕಮಲ ಮೇಡಮು, ನಂದ ಮೇಡಮ್ ಎಲ್ಲ ಮಾಡಿದ್ದಾರೆ, ನಿಮಗೆಲ್ಲ ಗೊತ್ತಿರ್ಬೋದು. ಹಾಗೆ ಇಲ್ಲಿ ಹೆಚ್ಚು ಮಾತಾಡಲಿಕ್ಕೆ ನಾವು ಟೈಮ್ ತಗೊಳ್ಳೋದಿಲ್ಲ. ನಿಮ್ಮ ಸಹಕಾರ ಯಾವಾಗಲೂ ನಮ್ಮ ಜೊತೆ ಇರಬೇಕು. ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವವರೇ ಟೀಚರ್ಸ್ನವರು. ಇಡೀ ದಿವಸ ಮಕ್ಕಳು ಸ್ಕೂಲಲ್ಲಿ ಇರುವಂಥದ್ದು. ಆದ್ದರಿಂದ ನಿಮ್ಮ ಸಹಕಾರದೊಂದಿಗೆ ನಮ್ಮ ಸಂಸ್ಥೆಗೆ ನಿಮ್ಮ ಸಹಕಾರವೂ ಅಗತ್ಯವುದು, ಪೋಷಕರ ಸಹಕಾರ, ಹಾಗೆ SDMC ಎಲ್ಲರದ್ದು, ಹಾಗೂ ಇಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಸಹಕಾರ ನಮಗೆ ಬೇಕೆಂದು ಕೇಳಿಕೊಳ್ಳುತ್ತಾ ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಇನ್ನೂ ತುಂಬ ಮಾತಾಡಲಿಕ್ಕಿದೆ. ಯಾಕಂದರೆ ಟೀಚರ್ಸ್ನವರೆಲ್ಲ ಈಗ SSC ಎಕ್ಸಾಮ್ ಆದ ಕಾರಣ ಎಲ್ಲ ಬ್ಯುಸಿಯಲ್ಲಿರ್ತಾರೆ. ಆದ್ದರಿಂದ ಎಲ್ಲರಿಗೂ ನಾನು ಶುಭವನ್ನು, ಎಲ್ಲ ಈ ಕಾರ್ಯಕ್ರಮ ಶುಭವನ್ನು ಕೊಡೋದು ನನ್ನ 2 ಮಾತುಗಳು ನಿಲ್ಲಿಸ್ತೇನೆ. ವಂದನೆಗಳು. ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳ ಒಕ್ಕೂಟ, ರಿಜಿಸ್ಟರ್, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು, ಇವರಿಗೆ ತಮ್ಮ ತುಂಬು ಹೃದಯದ ಕೃತಜ್ಞತೆಗಳು. ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ವಸಂತ ಕೋಣಾಚೆ, ಉಳ್ಳಾಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ, ಇದರ ಅಧ್ಯಕ್ಷರು ಬಂದಿದ್ದಾರೆ. ತಮಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಕಾರ್ಯಕ್ರಮ ಮುಂದುವರಿತಾ ನಂದಪ್ಪ ಎಸ್, ಅಧ್ಯಕ್ಷರು, ಮಕ್ಕಳ ಹಕ್ಕುಗಳ ಮಾಸೋತ್ಸವ ಸಮಿತಿ 23-24 ದಕ್ಷಿಣ ಕನ್ನಡ ಜಿಲ್ಲೆ, ಇವರಿಂದ 1-2 ಹಿತವೆನ್ನುಟಿಗಳು. ನಾನೊಂದು 20 ಪ್ರೋಗ್ರಾಮನ್ನು ಮಾಡ್ತಾ
ಎಲ್ಲ ಕಡೆ ಆಯಿತು. ತುಂಬ ಬ್ಯುಸಿಯಾಗಿದ್ದರೂ ಕೂಡ ನಮ್ಮದು ಯಾಕಂತೇಳಿದರೆ ಸಿಸ್ಟರ್ ಸೆಬೆಸ್ಟಿನ್ ಶಾಲೆ ಬೆತನಿಯವರು ಸಹ ತುಂಬ ಕಡೆ ಮುಂದೆ ಬಂದು ಎಲ್ಲ ಮಾಡ್ತಾಯಿದ್ರು. ಎಲ್ಲ ಕಡೆ ಇದು ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಮಾಹಿತಿ ಯಾವ ರೀತಿ ಕೊಡ್ತಾ ಇದೆ ನೋಡುವ, ಹೇಗೆ ಎಷ್ಟು ಶಿಕ್ಷಕರು ಬರ್ತಾರೆ ಅಂಥೇಳಿ ಇವತ್ತು ಬಂದಿದ್ದೆ. ಅದರಿಂದಾಗಿ ಈ ಕಾರ್ಯಕ್ರಮ ಮಾಡಿರುವಂಥ ನಮ್ಮ ನೆಚ್ಚಿನ ನಮ್ಮವರೇ ಆಗಿರುವಂಥ ಶಿಕ್ಷಣ ಸಂಪನ್ಮೂಲದವರೇ ಆಗಿರುವಂಥ ನಮ್ಮ ಕಮಲ ಮೇಡಮ್ ಅವರಿಗೂ ಮಗದೊಮ್ಮೆ ವಂದಿಸ್ತಾ ಇದ್ದೇನೆ. ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕಂತೇಳಿದರೆ ನಮ್ಮ ಪೊಲೀಸ್ ಇಲಾಖೆಯವರು ಎಲ್ಲ ಕಡೆಯಿಂದ ಸಹ ಬಹಳ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ನಾವು ಮಾಡ್ತಾ ಇರುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಆರಕ್ಷಕ ಠಾಣೆಯಿಂದಲೇ ಬಂದು ಮಕ್ಕಳಿಗೆ ಮಾಹಿತಿ, ಪೋಷಕರಿಗೆ ಮಾಹಿತಿ, ಶಿಕ್ಷಕರಿಗೆ ಮಾಹಿತಿ ಹಾಗೂ ಶ್ರೀಶಕ್ತಿ ಗುಂಪು ಮಹಿಳಾ ಮಂಡಲ ಎಲ್ಲರಿಗೂ ಕೊಡ್ತಾ ಎಲ್ಲ ಹೇಳಿದ್ದಾರೆ. ಆಗ ತಾನೇ ಸರ್ ಹೇಳಿದರು, ನಿಮ್ಮ ನಿರ್ಣಯ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ ಅಂತ. ಮಕ್ಕಳು ಕೇಳ್ತಾ ಇದ್ದಾರೆ. ಅದರಲ್ಲೂ ಕೇಳಿದ ಒಂದು ಪ್ರಶ್ನೆಯನ್ನು ನಿಮಗೆ ಆಗ್ತಾ ಇದ್ದೇನೆ. ಮೊನ್ನೆ ಶಶಿತ್ಲು ಶಾಲೆಯಲ್ಲಿ ಕೇಳಿದಂಥ ಮಗು ಕೇಳಿದ ಪ್ರಶ್ನೆ ಏನಂತೇಳಿದರೆ, ಮಕ್ಕಳೇ ಬಾಲ ಕಾರ್ಮಿಕರಾಗಬಾರ್ದು, ಕಲಿಸಬೇಡಿ, ಕೂಲಿಗೆ ಹಾಕುತ್ತಾರೆ ಜೈಲಿಗೆ ಘೋಷಣೆಯೊಂದಿಗೆ ಮುಂದೆ ಬರ್ತಾ ಇದ್ದೇವೆ. ಆ ಮಗು ಒಂದು ಕೇಳಿದ ಪ್ರಶ್ನೆ ಏನಂತೇಳಿದರೆ, ಮೇಡಮ್ ಹೇಳಿದ್ದೀರಿ ಮಕ್ಕಳನ್ನು ಕೂಲಿಗೆ ಕಲಿಸಬಾರ್ದು ಅಂತ, ಆದರೆ ಫಿಲ್ಮ್ ಆ್ಯಕ್ಟರಲ್ಲಿ ಮಕ್ಕಳು ಆ್ಯಕ್ಟಿಂಗ್ ಮಾಡ್ತಾ ಇಲ್ವಾ? ಅವರು ಬಂದ ತಕ್ಷಣ ಅವರನ್ನು ಬಾಲ ಪ್ರತಿಭರು ಅಂತ ಗುರುತಿಸಿ ಅವರನ್ನ ಮೇಲೆ ಇಡ್ತೀರಲ್ಲ, ಅದು ಯಾಕೆ ಅಂತೇಳಿ. ಮತ್ತೊಂದು ಯೂನಿಫಾರ್ಮ್ ಬಗ್ಗೆ, ಆಂಗ್ಲ ಮಾಧ್ಯಮ ಶಾಲೆ ಕನ್ನಡ ಮಾಧ್ಯಮ ಶಾಲೆಗೆ ಒಂದೇ ರೀತಿಯ ತಾರತಮ್ಯ ಇಲ್ಲದೆ ಯೂನಿಫಾರ್ಮ್ ಅನ್ನೊಂದು ಮಾಡಿ ಕೊಡಬೇಕು ಅಂತೇಳಿಕೊಂಡು ಅದನ್ನು ಮಕ್ಕಳು ಕೇಳಿದರು. ಹೇಳಲಿಕ್ಕೆ ತುಂಬ ಉಂಟು, ಜಾಸ್ತಿ ಹೊತ್ತು ನಾನು ತಗೊಳ್ತಾ ಇಲ್ಲ. ಎಲ್ಲರಿಗೂ ಮಗದೊಮ್ಮೆ ನನ್ನನ್ನು ಇಲ್ಲಿ ಕರೆದಕ್ಕೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಕಾರ್ಯಕ್ರಮದ ಬಗ್ಗೆ ಹಿತನುಡಿಯನ್ನ ಆಡಿದಂಥ ನಂದಾ ಪಾಯಸ್ ಅಧ್ಯಕ್ಷರು, ಮಕ್ಕಳ ಹಕ್ಕುಗಳ ಮಾಸೋತ್ಸವ ಸಮಿತಿ 23-24 ದಕ್ಷಿಣ ಕನ್ನಡ ಜಿಲ್ಲೆ, ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಬಂಟ್ವಾಳ ಇದರ ಕಾರ್ಯದರ್ಶಿಯಾದ ಹ್ಯಾರಿಸ್ ಅವರು ಬಂದಿದ್ದಾರೆ. ತಮಗೂ ಕೂಡ ಸುಸ್ವಾಗತ ಸರ್. ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಉಡುಪಿ ಇಲ್ಲಿಂದ ಆಗಮಿಸಿದ ತಿಲೋತ್ತಮ ಅವರಿಂದ ಒಂದೆರಡು ಹಿತ ನುಡಿಗಳು. ಈ ಕಾರ್ಯಕ್ರಮ ಬರಲಿಕ್ಕೆ ಏನಂತಿದ್ರೆ, ನಮಗೆ ಪ್ರತಿ ದಿನವೂ ನಮಗೆ ತರಬೇತಿ ಅಗತ್ಯ ಉಂಟು. ಶಿಕ್ಷಕರು ನಾನು ಈಗ ಇದರಲ್ಲಿ ಶಿಕ್ಷಕರಿಗೆ ಸಪ್ರೇಟಾಗಿ ತರಬೇತಿ ಕೊಡಬೇಕಿತ್ತು, ಪೋಷಕರಿಗೆ ಸಪ್ರೇಟಾಗಿ ಕೊಡಬೇಕಿತ್ತು. ಅಂದರೆ ಈ ಇತ್ತೀಚಿನ ದಿನಗಳಲ್ಲಿ ಪೋಷಕರು ತುಂಬ ಮಕ್ಕಳನ್ನು ಅತಿ ಮುದ್ದು ಮಾಡಿ, ತುಂಬ ಮುದ್ದು, ಅಂದರೆ ಆ ಮಕ್ಕಳು ಹೇಳಿದನ್ನು ಕೇಳ್ತಾ ಇದ್ದಾರೆ. ಆದ ಕಾರಣ ನಾನೇನೇನು ಹೇಳಿದರೆ, ಪೋಷಕ ಇದರಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಬೇಕಿತ್ತಂತೆ ನನ್ನದೊಂದು ಆಸೆ. ಶಿಕ್ಷಕರಿಗೆ ಎಲ್ಲ ಗೊತ್ತುಂಟು, ನಾನು ಶಿಕ್ಷಕರ ಪರವಾಗಿ ಇರುವವಳು. ಆದರೆ ಶಿಕ್ಷಕರು ತಪ್ಪು ಮಾಡದಿದ್ರು ಅವರ ಮೇಲೆ ತಪ್ಪು ಹೊರಿಕೆಯನ್ನು ಪೋಷಕರು ಬಂದು ಹಾಕ್ತಾರೆ. ನಾನೇ 1-2-3 ಶಾಲೆಗೆ ಹೋಗಿ ಇದರ ಬಗ್ಗೆ ವ್ಯವಹಾರ ಮಾಡ್ಕೊಂಡು ಬಂದವಳು. ಆದ ಕಾರಣ ನಾನು ಶಿಕ್ಷಕರು ಎಲ್ಲರೂ ತಪ್ಪು ಮಾಡ್ತಾರಂತೆ ನಾನು ಹೇಳುವುದಿಲ್ಲ. ಎಲ್ಲೋ ಒಂದು ತಪ್ಪಾಗ್ತದೆ, ನಾನು ತಪ್ಪು ಮಾಡ್ತೇನೆ, ಎಲ್ಲರೂ ತಪ್ಪು ಮಾಡ್ತಾರೆ, ಪೋಷಕರು ಅದಕ್ಕಿಂತ ಜಾಸ್ತಿ ತಪ್ಪು ಮಾಡ್ತಾರೆ. ಆದ ಕಾರಣ ನಾನು ಈ ಸಂದರ್ಭದಲ್ಲಿ ಪೋಷಕರಲ್ಲಿ ನಾನು ವಿನಂತಿ ಕೇಳೋದು, ನನ್ನ ಮಗಳು ನಾನು ಹೇಳಿದ್ದನ್ನು ಕೇಳುವುದಿಲ್ಲ. ಹಾಗಾದರೆ ಯಾರು ಮಕ್ಕಳು ಕೇಳಬೇಕಾಗ್ತದೆ ನೀವೇ ಹೇಳಿ ಅಲ್ವಾ? ಆದ ಕಾರಣ ನಮ್ಮ ಪೋಷಕರೇ, ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳುವ ಹಾಗೆ ನೀವು ಮಾಡಿದರೆ ಗ್ಯಾರಂಟಿ ಆ ಮಕ್ಕಳು ನೀವು ಹೇಳಿದ ಮಾತನ್ನು ಕೇಳ್ತಾರೆ. ಅದರಲ್ಲಿ 100ಕ್ಕೆ 100. ನಾನು ನನ್ನ ಅನುಭವದಿಂದ ನಾನು ಹೇಳುವಂಥದ್ದು, ಸುಳ್ಳು ಗಿಳ್ಳು ಹೇಳಲಿಕ್ಕೆ ಬರುವುದಿಲ್ಲ ನನಗೆ. ನಾನೇನಂತ ಹೇಳಿದರೆ, ಪೋಷಕರೇ ನನಗೆ ನಾನು 2-3 ಕೇಸಿಗೆ ಹಾಕುವಾಗ ಪೋಷಕರು ನನ್ನೊಟ್ಟಿಗೆ ಇದ್ದರು, ಕಡೆ ಪೋಷಕರು ಫುಲ್ ಉಲ್ಟಾ. ಆದ ಕಾರಣ ನಾನು ಹೇಳ್ತೇನೆ, ನನ್ನದೊಂದು ವಿನಂತಿ, ಪೋಷಕರೇ, ನಮ್ಮ ಮಕ್ಕಳು ನಿಮ್ಮ ಕೈಯಲ್ಲಿ, ನಮ್ಮ ಮಕ್ಕಳು ನಿಮ್ಮ ಕೈಯಲ್ಲಿ, ನಿಮ್ಮ ಮಕ್ಕಳು ನಿಮ್ಮ ಕೈಯಲ್ಲಿ. ಆದ ಕಾರಣ ಈ ಘೋಷಣೆ ನನಗೆ ಅನಿಸ್ತಾ ಉಂಟು. ಆದ ಕಾರಣ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ನನಗೆ ಅವಕಾಶ ಕೊಟ್ಟ ಈ ಸಂಸ್ಥೆಯವರಿಗೆ ಎಲ್ಲರಿಗೂ ನಾನು ವಂದಿಸಿ ನನ್ನ 2 ಮಾತನ್ನು. ಜೈ ಹಿಂದ್. ಕಾರ್ಯಕ್ರಮದ ಬಗ್ಗೆ ಹಿತನುಡಿ ಆಡಿದಂಥ ತಿಲೋತ್ತಮ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಉಡುಪಿ ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಬಂಟ್ವಾಳ ಶಿಕ್ಷಣ ಸಂಪನ್ಮೂಲ ಕೇಂದ್ರದ ಕಾರ್ಯದರ್ಶಿಯಾದ ಹ್ಯಾರಿಸ್ ರವರಿಗೆ ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಮತಿ ಹರಿಣಾಕ್ಷಿ ಜಯಶೆಟ್ಟಿ ವಕೀಲರು ಹಾಗೂ ಅಧ್ಯಕ್ಷರು ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳ ಪುತ್ತೂರು ಘಟಕ
ಇವರು ಒಂದು 2 ಹಿತನುಡಿಯನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಿಕ್ಷಣದ ಬಗ್ಗೆ ಮತ್ತು ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಪಡಿ ಸಂಸ್ಥೆಯ ಸಂಚಾಲಕರು ಮಾತಾಡುವುದಕ್ಕಿದ್ದಾರೆ. ಹಾಗಾಗಿ ಚಿಕ್ಕ ಒಂದು ಕತೆ ಹೇಳಬೇಕು ಅಂತ ಇದ್ದೇನೆ. ಒಂದು ಮರದ ಬುಡದಲ್ಲಿ ಒಬ್ಬ ಧ್ಯಾನ ಮಾಡ್ತಾ ಕೂತಿದ್ದಂತೆ. ಅಷ್ಟೊತ್ತಿಗೆ ಒಬ್ಬ ಹುಡುಗ ಬರ್ತಾನೆ, ಬಂದು ಕೇಳ್ತಾನೆ, ನೀನೇನು ಧ್ಯಾನ ಮಾಡ್ತಾ ಇದ್ದೀಯಾ ಅಂತ. ನಾನು ದೇವರ ಧ್ಯಾನ ಮಾಡ್ತಾ ಇದ್ದೇನೆ. ಯಾಕಂದರೆ ನನಗೆ ಊಟ ಮಾಡಬೇಕಿದ್ರೆ ಏನು ದುಡಿಯುವುದಕ್ಕೆಲ್ಲ ಸಾಧ್ಯ ಇಲ್ಲ, ಹಾಗಾಗಿ ಮಂತ್ರ ಹೇಳುವುದರ ಮೂಲಕ ನಾನು ಮರದಿಂದ ಹಣ್ಣನ್ನು ಬೀಳಿಸ್ತೇನೆ ಅಂತ. ಇದು ಅದೇ ರೀತಿಯಲ್ಲಿ ಒಮ್ಮೆ ತೋರಿಸು ನನಗೆ ಅಂತ ಹುಡುಗ ಹೇಳ್ತಾನಂತೆ. ಅಷ್ಟೊತ್ತಿಗೆ ಅದು ಬೀಳ್ತದೆ ಹಣ್ಣು. ಈ ಮಂತ್ರದ ಇದರಿಂದ ನನಗಾಯಿತು, ಆ ಮಂತ್ರವನ್ನು ನನಗೆ ಕಲಿಸಿಕೊಡು. ಅವಾಗ ಅವನು ಹೇಳ್ತಾನಂತೆ, ಈ ಮಂತ್ರವನ್ನು ದುರುಪಯೋಗ ಮಾಡಬಾರ್ದು, ದುರುಪಯೋಗ ಮಾಡಿದರೆ ಮಂತ್ರ ಫಲಿಸುವುದಿಲ್ಲ ಅಂತ. ಆವಾಗ ಇವನು ಮಂತ್ರೋಪದೇಶವನ್ನು ಮಾಡ್ತಾನೆ. ಈ ಹುಡುಗ ಈ ಮಂತ್ರೋಪದೇಶ ಮಾಡಿ ಹಣ್ಣನ್ನು ಬೀಳಿಸ್ತಾನೆ. ಇದನ್ನು ಎಲ್ಲರಲ್ಲಿ ಹೇಳಿಕೊಂಡು ಬರ್ತಾನೆ. ಊರಿನ ರಾಜ ಒಬ್ಬ ಬಂದು ಹೇಳ್ತಾನಂತೆ, ಅದು ಯಾವ ರೀತಿಯ ಮಂತ್ರ, ಒಮ್ಮೆ ನನಗೆ ಹೇಳಿಕೊಡ್ಬೋದಾ ಅಂತ. ಇಲ್ಲ ಅದೆಲ್ಲ ನಾನು ಕಲ್ತದ್ದು ದೊಡ್ಡ ಒಬ್ಬ ಮಂತ್ರವಾದಿಯಿಂದ, ಅಷ್ಟು ಬೇಗ ಹೇಳಿಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಂತೆ. ಆಯ್ತಪ್ಪ, ಎಷ್ಟು ಖರ್ಚಾದರೂ ಅಡ್ಡಿಲ್ಲ, ಆ ಒಂದು ಮಂತ್ರವನ್ನು ನೀನು ನನಗೆ ಉಪದೇಶ ಮಾಡಬೇಕು ಅಂತ ರಾಜ ಹೇಳುವ ಹೊತ್ತಿಗೆ ಇವನು ಮಂತ್ರೋಪದೇಶ ಮಾಡುವಂಥ ಆ ಗಳಿಗೆಯಲ್ಲಿ ಮರದಿಂದ ಹಣ್ಣು ಬೀಳುವುದಿಲ್ಲಂತೆ. ಇದು ಯಾಕೆ ಈ ಮಾತು ನಾನು ಹೇಳಿದೆ ಅಂತ ಹೇಳಿದರೆ, ನಮ್ಮ ಮನಸ್ಸಿನ ಒಳಗಡೆ ಮಕ್ಕಳ ಮೇಲೆ ಇರುವಂತಹ ಕಾಳಜಿಯನ್ನು ನಾವು ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ಳದೆ ಶಿಕ್ಷಕರಾಗಲಿ ಅಥವಾ ಪೋಷಕರಾಗಲಿ, ಈಗಾಗ ಮೇಡಮ್ ಹೇಳಿದಾಗೆ ನಾವು ಯಾವ ರೀತಿಯಲ್ಲಿ ನಮ್ಮಲ್ಲಿ ಕೂಡ ಒಂದು ಶಾಲೆಗೆ ಹೋಗ್ತಾ ಇರುವಾಗ ಅಲ್ಲಿ ಉಪಾಧ್ಯಾಯರು ಹೇಳ್ತಾರೆ, ಮಕ್ಕಳನ್ನು ಯಾವ ರೀತಿ ನಾವು ನೋಡಿಕೊಳ್ಳೋದು, ಪೋಷಕರು ಬಂದು ಬೈತಾರೆ, ಒಂದು ವಿಚಾರ ಮಾತಾಡುವುದಕ್ಕೆ ನಮಗೆ ಗೊತ್ತಿಲ್ಲ ಅಂತ. ಅದಕ್ಕಾಗಿ ನಾವೆಲ್ಲರೂ ಸೇರಿಕೊಂಡು ಇಂತಹ ಒಂದು ಆ ಸ್ವಾರ್ಥವನ್ನು ಇಟ್ಟುಕೊಳ್ಳದೆ ಮನಪೂರ್ವಕವಾಗಿ ಕೆಲಸವನ್ನು ಮಾಡಿಕೊಂಡು ಮಕ್ಕಳ ಪೂರಕವಾಗಿ ಅವರ ಕಾಳಜಿಯನ್ನು ವಹಿಸಿಕೊಂಡು ಭವ್ಯ ಭಾರತದ ಪ್ರಜೆಗಳಾಗುವುದಕ್ಕೆ ನಾವೆಲ್ಲರೂ ದುಡಿಯೋಣ ಅಂತ ಹೇಳ್ತಾ ಅವಕಾಶವನ್ನು ಕೊಟ್ಟಂಥ ಕಮಲಾ ಗೌಡರಿಗೆ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಬಗ್ಗೆ ಹಿತನುಡಿಯನ್ನಾಡಿದಂಥ ಶ್ರೀಮತಿ ಹರಿಣಾಕ್ಷಿ ಜೆ ಶೆಟ್ಟಿ, ವಕೀಲರು ಹಾಗೂ ಅಧ್ಯಕ್ಷರು ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳ ಪುತ್ತೂರು ಘಟಕ, ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಸಂಚಲನದ ಪ್ರತಿನಿಧಿಗಳು ಆಗಮಿಸಿದ್ದಾರೆ. ಮೇಡಮ್, ತಮಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದ ಸಿಯೋನಾ ವಿದ್ಯಾರ್ಥಿನಿ 7ನೇ ತರಗತಿ, ಇವರು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶುಭೋದಯಗಳು. ನಾನು ಸಿಯೋನಾ 7ನೇ ತರಗತಿಯಿಂದ ಮಾತಾಡ್ತಿದ್ದೇನೆ. ಪೋಕ್ಸೋದ ಬಗ್ಗೆ ಅರಿಯಿರಿ, ಮಗುವಿನ ಭವಿಷ್ಯ ಬೆಳೆಯಿರಿ. ಇದರ ಬಗ್ಗೆ ನೀವು ಚಿಂತಿಸಿಕೊಳ್ಳಬೇಕು ಮತ್ತು ಇದನ್ನು ಅಡವಿಸಿಕೊಳ್ಳಬೇಕು ಎನ್ನುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು ಸಿಯೋನಾ ವಿದ್ಯಾರ್ಥಿನಿ 7th ಸ್ಟ್ಯಾಂಡರ್ಡ್. ಶಿಕ್ಷಣ ಸಂಪನ್ಮೂಲ ಕೇಂದ್ರ ಬಂಟ್ವಾಳ, ಇದರ ಕಾರ್ಯದರ್ಶಿಯಾದ ಹ್ಯಾರಿಸ್ರವರು ಒಂದೆರಡು ಹಿತನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ನಾವು ಇಲ್ಲಿ ಮಾಹಿತಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮಾಹಿತಿ ಕಾರ್ಯಕ್ರಮದಲ್ಲಿ ಪೋಷಕರು ಮತ್ತು ಶಿಕ್ಷಕರಿಗೆ, ಪೋಷಕರು ಮಕ್ಕಳನ್ನು ಶಾಲೆಗೆ ಕಲಿಸ್ತೀರಿ, ಶಿಕ್ಷಕರಲ್ಲಿ ಪಾಠ ಮಾಡ್ತಿದ್ದಾರೆ. ಯಾವುದೋ ಕೆಲವು ತೊಂದರೆಗಳು ಬರುವಾಗ ಶಿಕ್ಷಕರು ಸ್ವಲ್ಪ ಮಕ್ಕಳಿಗೆ ಹೊಡೆಯುವುದು ಅಂಥದ್ದೆಲ್ಲ ಇರ್ತದೆ. ಈಗ ಹೊಡೆಯುವಂಥ ಇದಿಲ್ಲ, ಆದರೂ ಸ್ವಲ್ಪ ಏನಾದರೂ ಕೋಪ ಬಂದರೆ ಹೊಡಿತೀರಾ. ಇದನ್ನು ಕೇಳುವಂಥ ಕೆಲವು ನಮ್ಮ ಈ ಪ್ರೀತಿಯಿಂದ ಸಾಕುವಂಥ ತಂದೆ ತಾಯಂದಿರಿಗೆ ಕೋಪ ಬರುವುದು ಇಂಥದ್ದೆಲ್ಲ ಇರ್ತದೆ. ಮೊದಲು ನಾವು ಉತ್ತಮ ಮಕ್ಕಳು ಹೇಗೆ ಶಾಲೆಯಲ್ಲಿ ಹೇಗೆ ಕಲಿಬೇಕಂದ್ರೆ, ನಾವು ಮೊದಲು ಪೋಷಕರಾದ ನಾವು ಉತ್ತಮ ಸಂಸ್ಕಾರವನ್ನು ಕಲಿಸುವಂಥದ್ದು. ಈ ಸಂಸ್ಕಾರ ಮನೆಯಿಂದಲೇ ಬಂದರೆ, ಓದುವಂಥದ್ದ ಎಲ್ಲವೂ ಬಂದರೆ ಮಾತ್ರ ನಮಗೆ ಶಾಲೆಯಲ್ಲಿ ಕೂಡ ಶಿಕ್ಷಕರು ಕಲಿಸುವಂಥ ಪಾಠಗಳನ್ನು ಕೇಳಿಕೊಳ್ಳುವುದು ಎಲ್ಲವೂ ಸರಿಯಾಗಿರುತ್ತದೆ. ಮತ್ತು ನನಗೆ ಹೆಚ್ಚಾಗಿ ಏನು ಮಾತಾಡಲಿಕ್ಕಿಲ್ಲ, ಅದು ಇಲ್ಲಿ ಅವಕಾಶ ಕೊಟ್ಟಂತಹ ಎಲ್ಲ ಸಂಘಟಕರಿಗೂ ನಾನು ವಂದಿಸ್ತಾ, ನಿಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ, ನೀವು ಇದನ್ನು ಕೇಳಿಕೊಂಡು ಉತ್ತಮವಾಗಿ ಕೇಳಿಕೊಳ್ಳಿ, ಉತ್ತಮವಾಗಿ ನೀವು ಇಂಥ ಕಾರ್ಯಕ್ರಮವನ್ನು ಪಡೆದುಕೊಂಡು ಇರಬೇಕು ಅಂತ ಹೇಳುತ್ತಾ ನನ್ನ ಈ ಒಂದು ಚಿಕ್ಕ ಭಾಷಣವನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಹ್ಯಾರಿಸ್ ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳ ಬಂಟ್ವಾಳ ತಾಲೂಕು, ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದು ಶುಭ ಹಾರೈಸಿದ ಶ್ರೀಮತಿ ಉಷಾ ನಾಯ್ಕ, ಅಧ್ಯಕ್ಷರು ಶಿಕ್ಷಣ ಸಂಪನ್ಮೂಲ ಕೇಂದ್ರ ಮಂಗಳೂರು ಘಟಕ ಹಾಗೂ ಸದಸ್ಯರು ಶಿಕ್ಷಣ ಸಂಪನ್ಮೂಲಗಳ ಕೇಂದ್ರಗಳ ಒಕ್ಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ. ಮೇಡಮ್, ತಮಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗ ಧನ್ಯವಾದ
ಶ್ರೀಮತಿ ನಯನ ರೈ, ಅಧ್ಯಕ್ಷರು, ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳ ಒಕ್ಕೂಟ, ರಿಜಿಸ್ಟರ್ಡ್ ಮಂಗಳೂರು, ದಕ್ಷಿಣ ಕನ್ನಡ. ನಾವೀಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಶಿಕ್ಷಣ ಸಂಪನ್ಮೂಲ ಕೇಂದ್ರ ಒಕ್ಕೂಟ ದಕ್ಷಿಣ ಕನ್ನಡ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡು ಮಾಡುವಂಥ ಈ ಕಾರ್ಯಕ್ರಮ ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಮಾಹಿತಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂಥ ಫಾದರ್ ಸಿಪ್ರಿಯನ್ ಪಿಂಟೋ ಸರ್ ಅವರು ಈಗ ಅವರ ಅನುಪಸ್ಥಿತಿ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮ ಉದ್ಘಾಟಕರ ಧನ್ಯ HN ಪೊಲೀಸ್ ಉಪಾಯುಕ್ತ ತಮ್ಮೊಂದಿಗಿದ್ದರೆ ತಮಗೂ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಮೇಡಮ್. ಮುಖ್ಯ ಅತಿಥಿಗಳಾದಂಥ ಈಶ್ವರ್ HR, ಶ್ರೀ ಜಾನೆಟ್ ಗಲೋವು, ರೆನ್ನಿ ಡಿಸೋಜ ಸರ್, ಡಾಕ್ಟರ್ ಪ್ರಶಾಂತ್ ಕುಮಾರ್ KS, ನಂದಾ ಪಾಯಸ್, ಹರಿಣಾಕ್ಷಿ ಜಯಶೆಟ್ಟಿ, ರಾಜೇಶ್ವರಿ, ಉಷಾ ನಾಯಕ್, ಎಲ್ಲರಿಗೂ ಒಂದೇ ಮಾತಿನಲ್ಲಿ ಎಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಅನ್ನಪೂರ್ಣ ಮೇಡಮ್ ಇದ್ದಾರೆ, ತಿಲೋತ್ತಮ ಮೇಡಮ್ ಇದ್ದಾರೆ, ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ರಫೀಕ್ ಸರ್ ಇದ್ದಾರೆ, ಬಂದಿದ್ದಾರೆ, ಮತ್ತು ನಮ್ಮ ಹ್ಯಾರಿಸ್ ಸರ್, ಎಲ್ಲರಿಗೂ. ಹಾಗೆ ಇಂದಿನ ಕಾರ್ಯಕ್ರಮದ ರೂವಾರಿಯಾದಂಥ ನಮ್ಮ ಕಮಲ ಮೇಡಮ್ ನಾನು ಹೃತ್ಪೂರ್ವಕವಂತ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮ ನಿರೂಪಿಸಿದಂಥ ರಾಜೇಶ್ವರಿಯವರಿಗೂ ಹಾಗೂ ಇಲ್ಲಿ ಸೇರಿದಂಥ ಮಕ್ಕಳ ಪೋಷಕರು, ಟೀಚರ್ಸ್ನವರು ಎಲ್ಲ ಇದ್ದೀರಿ. ನಿಮ್ಮ ಅಮೂಲ್ಯವಾದ ಸಮಯ ನಮಗೆ ಕೊಟ್ಟಿದ್ದೀರಿ, ಅದಕ್ಕೆ ಗಡಿಬಿಡಿಯಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಸಹಕರಿಸಿದಂಥ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದವನ್ನು ನೀಡಿದಂಥ ಅಧ್ಯಕ್ಷರು, ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳ ಒಕ್ಕೂಟ ಇವರಿಗೂ ತಮಗೂ ಕೂಡ ಧನ್ಯವಾದಗಳು ಮೇಡಮ್. ಇದೀಗ ಮಾಹಿತಿ ಕಾರ್ಯಕ್ರಮ. ವೇದಿಕೆ ಕಾರ್ಯಕ್ರಮ ಮಾಡ್ತಿರುವಾಗಲೇ ಕೆಲವು ಅಂಶಗಳು ನಿಮಗೆ ಗಮನಕ್ಕೆ ಬಂದಿರಬಹುದು. ಈ ಕಾರ್ಯಕ್ರಮ ಯಾವ ದಿಕ್ಕಿನಲ್ಲಿ ಹೋಗ್ತದೆ, ಯಾವ ವಿಷಯದ ಮೇಲೆ ಹೋಗ್ತದೆ ಅಂತ. ಬಟ್ ಈಗ ಬಹುಶಃ ಒಂದು ಅರ್ಧ ಗಂಟೆ ನಿಮ್ಮೊಟ್ಟಿಗೆ ಒಂದು ಸಂವಾದ ಕಾರ್ಯಕ್ರಮ ನಾವು ಮಾಡುವಾಗ ಬಹುಶಃ ನಾನು ಮಕ್ಕಳ ಬಗ್ಗೆ ಮಾತಾಡುವಾಗ ಕೆಲವು ಅಂಶಗಳು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇನೆ. ಸೊ ಹಂಚಿಕೊಂಡ ಮೇಲೆ ಅಟ್ಲೀಸ್ಟ್ ನೀವೊಂದು 3 ಅಂಶಗಳನ್ನಾದರೂ ಅದರಲ್ಲಿ ತಿಳ್ಕೊಂಡು ಅಂಶಗಳನ್ನು ಅರ್ಥ ಮಾಡಿಕೊಂಡು ಅದು ನಾನು ಹೇಳಿದ ವಿಚಾರ ನಿಮಗೆ ಈಗಾಗಲೇ ಗೊತ್ತಿರ್ಬೋದು ಅಥವಾ ನೀವು ಗಮನದಲ್ಲಿ ಇಟ್ಕೊಂಡು ಮಾಡ್ತಾ ಇರ್ಬೋದು. ಬಹುಶಃ ನಾವು 3 ಅಂಶಗಳನ್ನು ಅಟ್ಲೀಸ್ಟ್ 3 ಅಂಶಗಳು ಯಾಕೆ ಹೇಳ್ತೇನೆ ಅಂದರೆ ನಮಗೆ ತುಂಬ ವಿಷಯ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಷ್ಟು ಪೇಷನ್ಸ್ ಕೂಡ ಇಲ್ಲ. ಆದರೆ ಇವತ್ತು ಭಾಳ 2 ವಿಚಾರ ಇದೆ. ಒಂದು, ನಾವಿಲ್ಲಿ ಪೋಷಕರು ಇದ್ದಾರೆ, ಸ್ವಲ್ಪ ಪೋಷಕರು ಎಷ್ಟು ಮಂದಿ ಇದ್ದಾರೆ ಸ್ವಲ್ಪ ಕೈ ಮೇಲೆ ಎತ್ತಿದ್ರೆ ಒಳ್ಳೆದಿತ್ತು. ಪೋಷಕರು ಭಾಳ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಮತ್ತು ಉಳಿದವರೆಲ್ಲ ಶಿಕ್ಷಕರಂತ ಭಾವಿಸ್ತೇನೆ. ಶಿಕ್ಷಕರು ಸ್ವಲ್ಪ ಕೈ ಮೇಲೆ ಎತ್ತಿದ್ದೀರಾ? ಓಕೆ, ಸರಿ. 70-30% ಇದ್ದಾರೆ ನಾವು. ಓಕೆ, ಕೆಲವೊಂದು ಸಂದರ್ಭಗಳಲ್ಲಿ ಅವರು ಹೇಳಿದಾಗ ತಿಲೋತ್ತಮ ಹೇಳಿದಾಗೇ ಪೋಷಕರಿಗೆ ಸಪ್ರೇಟ್ ಆದ ಕೆಲವು ಅಂಶಗಳನ್ನು ಹೇಳಬೇಕಾಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಶಿಕ್ಷಕರಿಗೆ ಸಪ್ರೇಟಾಗಿ ಹೇಳಬೇಕಾಗುತ್ತೆ. ಕೆಲವು ಸಂದರ್ಭದಲ್ಲಿ ಜಂಟಿಯಾಗಿ ಮಾಡಿದರೆ ಅದಕ್ಕೆ ಇಫೆಕ್ಟ್ ಚೆನ್ನಾಗಿರ್ತದೆ. ಯಾಕೆಂದರೆ 2 ಅಂಶಗಳು ಇಬ್ಬರಿಗೂ ಗೊತ್ತಾಗಿರಬೇಕು, ವಿಷಯ ಏನು ಅಂತ ಒಟ್ಟೊಟ್ಟಿಗೆ ಇರಬೇಕು. ಆ ನಿಟ್ಟಿನಲ್ಲಿ ಬಹುಶಃ ಜಂಟಿಯಾಗಿ ನಾವು ಇದ್ದೇವೆ, ಬಹುಸಂಖ್ಯಾತ ಶಿಕ್ಷಕರಿದ್ದೀರಿ ಮತ್ತು ನೀವು ಶಿಕ್ಷಕರು ಕೂಡ ಪೋಷಕರಾಗಿದ್ದರಿಂದ ಅದು ಏನು ವೇಸ್ಟ್ ಆಗೋದಿಲ್ಲ. ಸೊ ಅದರಿಂದ ಆ ವಿಷಯನ ಗಮನದಲ್ಲಿಟ್ಟುಕೊಂಡು ನಿಮ್ಮ ಕೆಲವು ವಿಚಾರಗಳನ್ನ ಹೇಳ್ತೇನೆ. ಮತ್ತು ಈಗ ಬರುವಾಗ ನಮ್ಮ ರಫೀಕ್ ಹೇಳಿದರು, ಸರ್ ನೀವು ಮಕ್ಕಳ ಹಕ್ಕುಗಳ ಬಗ್ಗೆ ಮಾತ್ರ ಮಾತಾಡ್ತೀರಿ, ಅದು ಜಾಸ್ತಿ ಆಯಿತು ಅಂತ. ಹೌದು, ನಾನು ಆ ಅಂಶವನ್ನು ಇಟ್ಕೊಂಡು ಮಾತಾಡಲಿಕ್ಕೆ ಹೊರಡ್ತೇನೆ. ಹೌದು, ಮಕ್ಕಳ ಹಕ್ಕುಗಳು ಅಂತ ಹೇಳಿದ ಕೂಡಲೇ ಕರ್ತವ್ಯಗಳ ಜೊತೆಗೆ ಬರ್ತದೆ. ಆದರೆ ಮಕ್ಕಳ ಜೊತೆಗೆ ನಾವು ಮಾತಾಡುವಾಗ ಮಕ್ಕಳಿಗೆ ನಾವು ಕರ್ತವ್ಯ ಮತ್ತು ಹಕ್ಕುಗಳ ಬಗ್ಗೆಗೆ ಹೇಳ್ತೇವೆ. ಅಂದರೆ ಕರ್ತವ್ಯ ಹೇಳದಿದ್ದರೆ ಹಕ್ಕುಗಳನ್ನು ಚಲಾವಣೆ ಮಾಡಲಿಕ್ಕೆ ನಮಗೆ ಯಾವುದು ನೈತಿಕ ರೈಟ್ಸ್ ಕೊಡೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಮಕ್ಕಳ ಜೊತೆ ಕೆಲಸಗಳನ್ನು ಮಾಡುವಾಗ ಅವರ ಕರ್ತವ್ಯದ ಬಗ್ಗೆನೇ ಕೊಡುವುದೇ ಒಂದು ಹಕ್ಕು. ಅದು ಆ ಕರ್ತವ್ಯ ಬಗ್ಗೆ ಹೇಳುವುದೇ ಒಂದು ಹಕ್ಕು ಅವರದು. ಯಾಕೆಂದರೆ ಅದು ಅವರಿಗೆ ಹೇಳದಿದ್ದರೆ ನಾವು ಅವರನ್ನು ಹಕ್ಕುಗಳನ್ನು ಡಿಪ್ರೈವ್ ಮಾಡ್ತಾ ಇದ್ದೇವೆ ಅಂತ. ಸೊ ಆ ನಿಟ್ಟಿನಲ್ಲಿ ನಾನು ಆ ವಿಷಯನೇ ತಗೊಂಡು ನಾನು ಇಲ್ಲಿ ಹೇಳ್ತೇನೆ. ಆದರೆ ಒಂದು ಅಂಶ ನಾನು ಸ್ಪಷ್ಟ ಇದ್ದೇನೆ, ನಾವು ಇಷ್ಟು ತನಕ ಮಕ್ಕಳಿಗೆ ಹೇಳಿ ಬಂದದ್ದು ಕರ್ತವ್ಯಗಳನ್ನು ಮಾತ್ರ, ಯಾವತ್ತೂ ಹಕ್ಕುಗಳನ್ನು ಹೇಳಲಿಲ್ಲ. ಮಹಿಳೆಯರಾಗಿ ನಾನು ಹೇಳ್ತೇನೆ, ನಿಮಗೆ ಕೂಡ ಇಷ್ಟು ತನಕ ನಿಮಗೆ ಮನೆಯಲ್ಲಿ ಅಥವಾ ಊರಲ್ಲಿ ಕರ್ತವ್ಯಗಳು ಮಾತ್ರ ಹೇಳಿದ್ದು, ನಿಮಗೆ ಹಕ್ಕು ಬಗ್ಗೆ ಯಾರೂ ಹೇಳಲಿಲ್ಲ. ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಅವು ಯಾರೇ ಇರಲಿ, ಯಾವುದು ಕಷ್ಟದಲ್ಲಿದ್ದಾರ ಅವರಿಗೆ ನಮ್ಮ ಸಮಾಜ ಅದು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಹೇಳಿದೆ ಬಿಟ್ಟು ನೀನು ಹೀಗೆ ಮಾಡಿದರೆ ಹೀಗೆ ಹೀಗೆ ಆಗಬೇಕು ಅಂತ ಹೇಳುವ ಮಟ್ಟಿನಲ್ಲಿ ನಮ್ಮ ಸಮಾಜ ಇಲ್ಲ ಇವತ್ತು. ಸೊ ಅದು ನಮಗೆ ಮಾನವ ಹಕ್ಕುಗಳ ನೆಲೆಯಲ್ಲಿ ಕೂಡ ಹಾಗೇನೆ. ನಮಗೆ ನಮ್ಮ ಹಕ್ಕುಗಳ ಬಗ್ಗೆ ಎಚ್ಚರ ಆದರೆ ತನ್ನಷ್ಟಕ್ಕೆ ನಾವು ನಮ್ಮ ಕರ್ತವ್ಯಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದರಿಂದ ರಫೀಕ್ನವರು ನಮಗೆ ಒಂದು ಸ್ಟಾರ್ಟಿಂಗ್ ಕೊಟ್ಟಿದ್ದಾರೆ. ಯಾಕೆ ಹೇಳ್ತೇನೆ ಅಂದರೆ, ಮಕ್ಕಳ ಜೊತೆ ಪರಿಸ್ಥಿತಿ ನೋಡಿದರೆ ಇವತ್ತು ಮಕ್ಕಳಿಗೆ ನಮಗೆ ಆದರೆ ಮಹಿಳೆಯರಿಗಾಗಿ, ಪುರುಷರಿಗಾಗಲಿ, ದಲಿತರಿಗಾಗಲಿ, ಅಲ್ಪಸಂಖ್ಯಾತರಿಗೆ ಒಂದು ಮಾತಾಡಲಿಕ್ಕೆ ನಮಗೆ ಇವತ್ತೊಂದು ಸಂವಿಧಾನ ಇದೆ. ಸಂವಿಧಾನ ನಮಗೆ ಅವಕಾಶ ಮಾಡಿಕೊಟ್ಟಿದೆ, ನಮಗೆ ಹಕ್ಕನ್ನು ಪಡೀಲಿಕ್ಕೆ ಅವಕಾಶ ಕೊಟ್ಟಿದೆ. ಆದರೆ
ಮಕ್ಕಳಿಗೆ ಆ ಅವಕಾಶ ಇದ್ದರೂ ಕೂಡ ಅವರು ಅದನ್ನು ಬಳಸ್ಕೊಳ್ಳುವಷ್ಟು ನಾಲೆಜ್ ಅವರಿಗಿಲ್ಲ. ಯಾಕೆಂದರೆ ಅವರು ಜಸ್ಟ್ ಅವರು ಬೆಳೀತಾ ಇದ್ದಾರೆ. ಆ ಬೆಳೆಯುವ ಹಂತದಲ್ಲಿ ಅವರಿಗೆ ಏನು ಅನಿಸ್ತದೆ, ನಾವು ಏನು ನಮ್ಮಿಂದ ನೋಡ್ತಾರೆ ಅದನ್ನು ಅವ್ರು ಮಾಡ್ತಾರೆ. ಅರ್ಥ ಆಯ್ತಲ್ಲ? ನಾವು ಏನು ಮನೆಯಲ್ಲಿ, ಶಾಲೆಯಲ್ಲಿ ಅಥವಾ ಸಮಾಜದಲ್ಲಿ, ಫಿಲ್ಮಲ್ಲಿ ಅಥವಾ ಮೀಡಿಯಾದಲ್ಲಿ ಏನು ಮಾಡಿದೇವ ಅದನ್ನು ಅವರು ಮಾಡ್ತಾರೆ. ಸೊ ಅದರಿಂದ ನಾವು ಏನು ಮಾಡಬೇಕಾಗ್ತದೆ ಅಂದರೆ, ಸೊ ಮಕ್ಕಳ ಹಿನ್ನೆಲೆಯಲ್ಲಿ ನಾವು ಮಾತಾಡ್ತಿರುವಾಗ ಅವರಿಗೆ ಹಕ್ಕುಗಳು ಕೂಡ ಅವಶ್ಯಕತೆ ಇದೆ, ಬಹಳ ಅವಶ್ಯಕತೆ ಇದೆ. ಅವರು ನಾಳೆ ಬೆಳೆದು ಮುಂದಿನ ಸಮಾಜವನ್ನು ಲೀಡ್ ಮಾಡಲಿಕ್ಕಿರುವಾಗ ಅವರಿಗೆ ಮಕ್ಕಳ ಬಗ್ಗೆ ಹಕ್ಕುಗಳನ್ನು ಕೊಡದೇ ಇದ್ದರೆ ಆದರೂ ಏನಾಗ್ತದೆ ಅಂದರೆ ಅವರು ಸಮಾಜದ ಹಿಮ್ಮುಖವಾಗಿ ಬೆಳೀತಾರೆ. ಜೊತೆಗೆ ಕರ್ತವ್ಯಗಳನ್ನು ಹೇಳುವಾಗ ಕೂಡ ಅದೊಂದು ಅವರಿಗೆ ಮನವರಿಕೆ ಆಗೋ ರೀತಿಯಲ್ಲಿ ನಾವು ಹೇಳಲಿಕ್ಕೆ ನಾವು ವಿಫಲವಾಗ್ತಾ ಇದ್ದೇವೆ. ನಾವು ಮನೆಯಲ್ಲಿ ಕೆಲವು ತುಂಬ ಸಲ ಅದನ್ನು ಮಾಡಬೇಡ ಹೇಳ್ತೇವೆ. ಅದರಿಂದ ಅದು ಮಾಡಿದರೆ ಏನು ತೊಂದರೆ ಆಗ್ತದೆ, ಮನೆಗೆ ತೊಂದರೆ ಆಗ್ತದೆ, ಅವನಿಗೇನು ತೊಂದರೆ ಆಗ್ತದೆ, ಅವನು ಚಿಂತನೆ ಮಾಡೋ ನಿಟ್ಟಿನಲ್ಲಿ ಹೇಳಿದರೆ ಆಮೇಲೆ ಅವರು ಕರ್ತವ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಯಾವಾಗ ನೋಡ್ತೇವೆ ಅಂದರೆ ಕ್ರಾನಿಕ್ ಆದಾಗ ಮೊಬೈಲ್ ಬಿಡುವುದಿಲ್ಲ, ಟಿ ವಿ ಬಿಡುವುದಿಲ್ಲ, ಇದೆಲ್ಲ ರಿಸಲ್ಟ್ಸ್ಗಳು, ಸಿಂಪ್ಟಮ್ಸ್ಗಳು. ಬಟ್ ಅದು ಆಗಲಿಕ್ಕೆ ಕಾರಣ ಯಾರು? ನಾವೇ. ಮೊಬೈಲ್ ಕೊಟ್ಟದ್ದು ಯಾರು ಮಕ್ಕಳಿಗೆ? ನಾವೇ ಶಾಲೆಯಲ್ಲಿ ಪಾಠ ಅದರಲ್ಲೇ ಮಾಡ್ತಾ ಇದ್ದೇವೆ, ಮತ್ತು ನಮ್ಮಲ್ಲಿ ಕೊಟ್ಟು ನಾವೇನು ಪ್ರಯೋಜನ? ಸೊ ಅದರಿಂದ ಇಲ್ಲಿ ಈ ನೆಲೆಯಲ್ಲಿ ನಾವು ಸ್ವಲ್ಪ ಬ್ರಾಡರ್ ಆಗಿ ನೋಡ್ಕೊಳ್ಳುವ. ಮಕ್ಕಳು ಎಂದರೆ ಬರೀ ಮಕ್ಕಳು ಮಾತ್ರ ಅಲ್ಲ, ನಿಮ್ಮ ಮಕ್ಕಳು ಮಾತ್ರ ಅಲ್ಲ, ನಮ್ಮ ಸಮಾಜದ ಎಲ್ಲ ಮಕ್ಕಳು ಒಂದು. ಎರಡನೇದಾಗಿ ಅದು ನಮ್ಮ ಮಾನವ ಜನಾಂಗದ ನಾವು ಬೆಳೆಸ್ತಿರುವ ಒಂದು ಮುಖ್ಯ ಭಾಗ. ಆದ್ದರಿಂದ ಅವರಿಗೆ ಹಕ್ಕುಗಳನ್ನು ಹೇಳುವುದು ಮತ್ತು ಕರ್ತವ್ಯದಲ್ಲಿ ಅವರು ಬೆಳೆಸುವುದು ನಮ್ಮ ಜವಾಬ್ದಾರಿಯಾದ ಕಾರಣ. ಸೊ ಈ ಒಂದು ಉದ್ದೇಶ ಇಟ್ಕೊಂಡು ನಾನು ಎರಡು ಮಾತುಗಳು ನಿಮಗೆ ಹೇಳ್ತೇನೆ. ಒಂದು, ಮಕ್ಕಳನ್ನು ಸಾಕುವ ಜವಾಬ್ದಾರಿ ಯಾರಿರ್ತದೆ? ಆರೈಕೆ ಪೋಷಣೆ ಮಾಡುವ ಜವಾಬ್ದಾರಿ ಯಾರದು? ಸಾಧಾರಣವಾಗಿ ತಾಯಿ ಅಥವಾ ಪೋಷಕರು, ತಂದೆ ತಾಯಿದು. ಅದು ನಮ್ಮ ಸಮಾಜ ಒಪ್ಪಿಕೊಂಡದ್ದು ಮತ್ತು ಅವರಿಂದ ಮಾತ್ರ ಅದನ್ನು ಮಕ್ಕಳನ್ನು ಬೆಳವಣಿಗೆ ಮಾಡಲಿಕ್ಕೆ ಸಾಧ್ಯ ಆಗುವುದು. ಅದು ಏನೇ ಇರಲಿ, ಎಷ್ಟೇ ಬಡತನ ಇರಲಿ, ಎಷ್ಟೇ ಶ್ರೀಮಂತರೇ ಇರಲಿ, ಮತ್ತು ನಮ್ಮ ಸಮಾಜದಲ್ಲಿ ಅವರಿಗೆ ಮಾತ್ರ ಫಸ್ಟ್ ರೈಟ್ ಕೊಟ್ಟದ್ದು. ಈಗ ನಮ್ಮ ಮಟ್ಟಿಗೆ ನಿನ್ನೆ ಪೊಲೀಸರು ಕರ್ಕೊಂಡು ಬಂದರು, ಒಂದು ಮಗು ಸಿಕ್ಕಿದೆ, ಏನು ಮಾಡಬೇಕು ಏನಂತ. ನಾವು ಯಾರಿಗೆ ಕೊಡ್ತೇವೆ? ಆ ಪೇರೆಂಟ್ಸ್ ಬಂದರೆ ಮಾತ್ರ ನಾವು ಕೊಡ್ತೇವೆ. ಆ ಚಿಕ್ಕಮ್ಮ ದೊಡ್ಡಮ್ಮ ಇಲ್ಲ. ಆಮೇಲೆ ನೋಡ್ತೇವೆ, ಚಿಕ್ಕಮ್ಮ ಇಲ್ಲ, ದೊಡ್ಡಮ್ಮ ಇದು ತಂದೆ ತಾಯಿ ಇಲ್ಲದಾಗ ಮಾತ್ರ ನಾವು ಅದಕ್ಕೆ ಕಾನೂನಿನಲ್ಲಿ ಕೆಲವು ಆಲ್ಟರ್ನೇಟಿವ್ಲಿ ನಾವು ಬೇರೆಯವರಿಗೆ ಕೊಡ್ತಾ ಇದ್ದು. ಬಿಟ್ಟರೆ ಬರೀ ಯಾವುದೇ ಸಂದರ್ಭದಲ್ಲಿ ಮಕ್ಕಳನ್ನು ಸಾಕುವ ಜವಾಬ್ದಾರಿ, ಅವರು ಬೆಳೆಸುವ ಜವಾಬ್ದಾರಿ ಪೇರೆಂಟ್ಸಿಗೆ ಇರುತ್ತೆ. ಆದರೆ ಪೇರೆಂಟ್ಸಿಗೆ ಒಂದು ಸಮಸ್ಯೆ ಏನಂದರೆ, ಮಕ್ಕಳನ್ನು ಬೆಳೆಸೋದು ಹೇಗೆ ಎಂದು ತರಬೇತಿ ಇಲ್ಲದ ಒಂದು ಜವಾಬ್ದಾರಿ ಕೊಟ್ಟ ಒಂದು ಅಂಶ ಅದು. ಅಂದರೆ ಶಿಕ್ಷಕರಾಗಬೇಕಾದ್ರೆ ನಿಮ್ಗೆ ಇಷ್ಟು ತರಬೇತಿ ಇರ್ತದೆ, ಆದರೆ ಪೋಷಕರಿಗೆ ತರಬೇತಿ ಬೇಕಾಗಿಲ್ಲ, ಕೊಡಲಿಲ್ಲ. ಆ ಕಾರಣದಿಂದ ನಾವು ನಮ್ಮ ಅನುಭವದಿಂದ ಅಥವಾ ನಾವು ಬೆಳೆದ ರೀತಿ, ನಾವು ಸಣ್ಣ ಇರುವಾಗ ಬೆಳೆದ ರೀತಿ ಅಥವಾ ಬೇರೆಯವರ ಮಕ್ಕಳು ಬೆಳೆಸುವುದನ್ನು ನೋಡಿ ನಾವು ನಮ್ಮ ಮಕ್ಕಳನ್ನು ಬೆಳೆಸ್ತಾ ಇದ್ದೇವೆ. ಅದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಮಕ್ಕಳ ವರ್ತನೆಯಿಂದ ನಮಗೆ ಗೊತ್ತಾಗೋದು ಆಮೇಲೆ. ಅದರಿಂದ ಒಂದು ಭಾಳ ಅಂಶ ಇಲ್ಲಿ ತಿಳ್ಕೊಳ್ಬೇಕಾದದ್ದು ಏನಂದರೆ, ನಾವು ಒಂದು ಅಂಶ ಭಾಳ ಸ್ಪಷ್ಟ ಇದೆ ಅಂದರೆ, ನಮ್ಮ ಸಮಾಜ ಒಪ್ಕೊಳ್ಬೇಕಾದದ್ದು, ಸಾಮಾಜಿಕ ನೆಲೆಯಲ್ಲಿ ಮಕ್ಕಳನ್ನು ಬೆಳೆಸುವಂಥ ಜವಾಬ್ದಾರಿ ಪೋಷಕರು ಇರುವುದರಿಂದ ಬಹಳ ಸೂಕ್ಷ್ಮವಾದ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಅದು ನಾನು ನಿಮಗೆ ಸಲ್ಯೂಟ್ ಕೊಡ್ತೇನೆ. ಯಾಕೆಂದರೆ ನೀವು ನಿಮ್ಮ ಮಕ್ಕಳನ್ನು ಇವತ್ತು ಆರೈಕೆ ಪೋಷಣೆ ಚೆನ್ನಾಗಿ ಮಾಡ್ತಾ ಇರೋದ್ರಿಂದ ಇವತ್ತು ನಮ್ಮ ಸಮಾಜದಲ್ಲಿ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಶಾಲೆಯಲ್ಲಿ ಕಲಿಕೆಗೆ ಸ್ಟಾರ್ಟ್ ಮಾಡಿದ್ದಾರೆ, ಕಲಿಕೆ ಮೇಲೆ ಅವ್ರ ಬೆಳವಣಿಗೆಗೆ ಸಾಧ್ಯ ಆಗ್ತದೆ. ಇದು ನಿರಂತರ ಆಗಬೇಕಾದ ಕೆಲಸ. ಆದರೆ ನಿಜವಾಗಿ ಏನಾಗ್ತದೆ ಅಂದರೆ, ನಮ್ಮ ಸಮಾಜದಲ್ಲಿ 10% ಮಕ್ಕಳು ಈ ಒಂದು ಸಮಸ್ಯೆ, ಈ ಒಂದು ಪರಿಸ್ಥಿತಿಯಿಂದ ವಂಚಿತರಾಗಿದ್ದಾರೆ. ಈಗ ನಿಮ್ಮ ಶಾಲೆಯಲ್ಲಿ, ನಿಮ್ಮ ಮನೆಯಲ್ಲಿ ನೀವು ಚೆನ್ನಾಗಿ ನೋಡ್ತಾ ಇರ್ಬೋದು, ಆದರೆ ಎಲ್ಲರೂ ಹಾಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಆಗ ನಮಗೇನಾಗ್ತದೆ ಅಂದರೆ, ಈ ಮಕ್ಕಳ ಹಕ್ಕುಗಳ ಬಗ್ಗೆ ನಾವು ಮಾತಾಡುವಂಥದ್ದು. ಒಂದು, ನೀವು ಬೆಳೆಸುವಾಗ ಆ ಮಕ್ಕಳ ಹಕ್ಕುಗಳಿಗೆ ಸಮಸ್ಯೆ ಬರುವುದೇ ಇಲ್ಲ. ಯಾಕೆಂದರೆ ನೀವು ಆಲ್ರೆಡಿ ಅವರಿಗೆ ಹಕ್ಕುಗಳನ್ನು ಕೊಡ್ತಾ ಇದ್ದೀರಿ, ಅವರು ಬೆಳೆಸ್ತಾ ಇದ್ದೀರಿ. ಯಾವಾಗ ಮಕ್ಕಳ ತಮ್ಮ ಪೋಷಣೆಯಿಂದ ಇದರಿಂದ ಹೊರಗೆ ಬರ್ತಾರಾ ಆಗ ಅದು ಶಾಲೆಯಲ್ಲಿ ರಿಫ್ಲೆಕ್ಟ್ ಆಗ್ತದೆ, ಶಾಲೆಯಲ್ಲಿ ಕಲಿಕೆಯಲ್ಲಿ ರಿಫ್ಲೆಕ್ಟ್ ಆಗ್ತದೆ, ಶಾಲೆಯಲ್ಲಿ ವರ್ತನೆಯಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಅದು ಮನೆಯಲ್ಲಿ ಆಗದಿರ್ಬೋದು, ಶಾಲೆಯಲ್ಲಿ ಆಗ್ತದೆ. ಈಗ ಶಾಲೆ ಕೂಡ ಎರಡನೇ ಪಾಠಶಾಲೆ ಅಂತ ಹೇಳ್ತೇವೆ, ಹೌದಲ್ವಾ? ಯಾವಾಗ ಮನೆಯಲ್ಲಿ ನಮಗೆ ಪೋಷಣೆ ಮತ್ತು ಸರಿಯಾದ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಸರಿ ಇಲ್ಲದಿರುವ ಆಗ ಅದರ ರಿಫ್ಲೆಕ್ಷನ್ ನಮಗೆ ಶಾಲೆಯಲ್ಲಿ ಸಿಗ್ತದೆ. ಈಗ ಶಾಲೆ ಕೂಡ ಅದಕ್ಕೆ ದೊಡ್ಡ ಜವಾಬ್ದಾರಿ ಇದೆ. ಯಾವುದು? ಒಂದು, ಏನೂ ಕಲಿಯದ ಅಥವಾ ಏನೂ ತರಬೇತಿ ಇಲ್ಲದೆ ಮಕ್ಕಳನ್ನು ಬೆಳೆಸ್ತಾ ಇರೋದು ನಮಗೆ ಶಾಲೆಗೆ ಕಳಿಸ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಶಾಲೆಯಲ್ಲಿ ನಾವು ಪಾಠಗಳನ್ನು ಮಾಡ್ತಾ ಇದ್ದಾರೆ, ಮಕ್ಕಳು ಚೆನ್ನಾಗಿ ಕಲಿತಾ ಇದ್ದಾರೆ. ಆದರೆ ನೀವು ಪರ್ಸೆಂಟೇಜ್ ಲೆಕ್ಕದ ನೋಡಿದ್ರೆ ಎಲ್ಲ ಮಕ್ಕಳು
ಯಾವುದೇ ರೀತಿಯಲ್ಲಿ ತೊಂದರೆ ಕೊಡುವಂಥದ್ದಿಲ್ಲ, ತುಂಬ ಮಕ್ಕಳು ಕಲಿತಾ ಇದ್ದಾರೆ. ಅದು ಕೆಲವೊಂದು ಪರ್ಸೆಂಟ್ ಮಕ್ಕಳು ಬಿಹೇವಿಯರ್ ಪ್ರಾಬ್ಲಮ್ ಇದೆ, ಆ್ಯಟಿಟ್ಯೂಡ್ ಪ್ರಾಬ್ಲಮ್ ಇದೆ, ಡಿಸಿಪ್ಲಿನ್ ಪ್ರಾಬ್ಲಮ್ ಇದೆ, ಸ್ಲೋ ಲರ್ನಿಂಗ್ ಇದೆ. ಇದು ನಮ್ಮ ಶಿಕ್ಷಕರ ದೊಡ್ಡ ಸಮಸ್ಯೆ ಆಗ್ತದೆ. ಯಾಕೆಂದರೆ ಅವರ ಕೆಲಸವೇನೆಂದರೆ ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದು. ಸೊ ಇಲ್ಲಿ ಏನಾಗ್ತದೆ ಅಂದರೆ ಎರಡನೇ ಚಾಲೆಂಜ್ ಈಗ ಶಿಕ್ಷಕರಿಗಿರೋದು ಏನು, ಆ ಶಿಕ್ಷಕರು ಯಾವುದಕ್ಕೆ ಟ್ರೈನಿಂಗ್ ಪಡ್ಕೊಂಡಿದೆ ಅಂದರೆ ಹೇಗೆ ಕಲಿಸೋದು ಅಂತ, ಲರ್ನಿಂಗ್ ಸೈಕಾಲಜಿ ಕಲಿಸಿದ್ದಾರೆ ಅಥವಾ ಹೇಗೆ ಪಾಠ ಮಾಡೋದು ಕಲಿಸಿದ್ದಾರೆ. ಆದರೆ ಅವರ ವರ್ತನೆಗಳ ಬಗ್ಗೆ, ಅವರ ಆ್ಯಟಿಟ್ಯೂಡ್ ಬಗ್ಗೆ ಅವರಿಗೆ ತರಬೇತಿ ಆಗಿಲ್ಲ. ಅದು ನಾನು ಹೇಳ್ತೇನೆ. ಬಹುಶಃ ನೀವು ಕೆಲವರು ತರಬೇತಿ ಪಡೆದಿರ್ಬೋದು, ನೀವು ಯಾವುದಕ್ಕೆ D.Ed ಮಾಡಿದಿರ್ಬೋದು, B.Ed ಮಾಡಿರ್ಬೋದು. B.Edಲ್ಲಿ ಏನು ಕಲಿಸ್ತಾರೆ, ಹೇಗೆ ಪಾಠ ಮಾಡಬೇಕು, ಯಾವ ಮೆಥಡಾಲಜಿ ಯೂಸ್ ಮಾಡಬೇಕು, ಯಾವ ಲೆಸನ್ ಮಾಡಬೇಕು. ನಿಮಗೆ ಎಲ್ಲಿಯಾದರೂ ಬಿಹೇವಿಯರ್ ಪ್ರಾಬ್ಲಮ್, ಕೌನ್ಸಿಲಿಂಗ್ ಅಥವಾ ಸೈಕಾಲಜಿ ಕಲಿಸಿದಾರಾ? ಇಲ್ಲ, ಸ್ವಲ್ಪ ಮಟ್ಟಿಗೆ ಬಂದಿರ್ಬೋದು. ಈಗ ಎರಡು ಸಮಸ್ಯೆ ಬಂತು. ಒಂದು ಪೋಷಕರು ತಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡ್ತಾ ಇದ್ದಾರೆ, ಆಗ ಮಕ್ಕಳಲ್ಲಿ ಕೆಲವೊಂದು ಮಕ್ಕಳು ಶಾಲೆಯಲ್ಲಿ ಕೆಲವು ಚಾಲೆಂಜಸ್ ಮಾಡ್ತಾರೆ. ಈ ಚಾಲೆಂಜಸ್ ಮಾಡುವಾಗ ಪೋಷಕರೇನು ದೊರೆದು ಶಾಲೆಗೆ ಕಳಿಸಿಬಿಟ್ರೆ ಆಯಿತು, ಅವರೆಲ್ಲ ನೋಡ್ಕೊಳ್ತಾರೆ ಅಂತ. ಆದರೆ ಶಾಲೆಗೆ ಬಂದಾಗ ಎಲ್ಲ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಸುಧಾರಿಸಲು ಶಿಕ್ಷಕರಿಗೂ ಸಾಧ್ಯವಿಲ್ಲ. ಯಾಕೆ ಅಂದರೆ ಅವರಿಗೆ ತರಬೇತಿ ಸಿಕ್ಕುವುದು ಯಾಕೆ ಅಂದರೆ ಹೇಗೆ ಚೆನ್ನಾಗಿ ಪಾಠ ಮಾಡಬೇಕು, ಹೇಗೆ ಚೆನ್ನಾಗಿ ಅವರ ನೋಟ್ಸ್ ತಿದ್ದಬೇಕು, ಹೇಗೆ ಅವರ ಸ್ಕಿಲ್ ಡೆವಲಪ್ ಮಾಡಬೇಕು, ಹೇಗೆ ಅವರನ್ನು ಆ್ಯಟಿಟ್ಯೂಡ್ ಅಥವಾ ಅವರ ಬಿಹೇವಿಯರನ್ನು ನೋಡ್ಕೊಳ್ಬೇಕು ಅಂತ. ಆ ಮಕ್ಕಳು ಸಮಸ್ಯೆಗೆ ಬಂದಾಗ ಅದನ್ನು ಅವರಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ತುಂಬ ನಿರೀಕ್ಷೆ ಮಾಡ್ತೇವೆ ಶಿಕ್ಷಕರಿಂದ, ಅದು ಶಿಕ್ಷಕರು ಸರಿ ಪಾಠ ಮಾಡೋದಿಲ್ಲ, ಹಾಗೆಲ್ಲ. ಅದು ವಿಷಯವೇನೆಂದರೆ ಮಕ್ಕಳಲ್ಲಿ ಮನೆಯಿಂದ ಕೆಲವೊಂದು ಆರೈಕೆ ಪೋಷಣೆ ಸರಿಯಾಗಿ ಸಿಗದಿದ್ದರೆ ಅಥವಾ ಊರಿನ ಅಥವಾ ಪಿಯರ್ ಗ್ರೂಪ್ಸ್ ಅವರ ಗುಂಪಿನ ಮಧ್ಯೆಯಿಂದ ಏನಾದರೂ ಇನ್ಫ್ಲುಯೆನ್ಸ್ ಆದರೆ ಅದು ಶಾಲೆಯಲ್ಲಿ ರಿಫ್ಲೆಕ್ಟ್ ಆಗುವಾಗ ಆ ಶಾಲೆಯಲ್ಲಿ ಮಕ್ಕಳನ್ನು ಬೆಳೆಸುವ ಸಂದರ್ಭದಲ್ಲಿ ನಾವು ಅವರ ನೆಲೆಯಲ್ಲಿ ಬೆಳೆಸಬೇಕಾದ್ರೆ ಟೀಚರ್ಸ್ಗೂ ಸಹ ಇದು ನೀವು ಒಪ್ತೀರಿ ಅಂತ ಅನಿಸ್ತೇನೆ. ಟೀಚರ್ಸ್ಗೂ ಕೂಡ ಇವತ್ತು ಸವಾಲಿದೆ. ಈ ಸವಾಲನ್ನು ಎದುರಿಸಲಿಕ್ಕೆ ಇವತ್ತು ಸಮಾಜ ಕೂಡ ತಯಾರಾಗಿದೆ. ಏನಂದರೆ ಅದಕ್ಕೇ ಸಂಬಂಧಪಟ್ಟ ವ್ಯವಸ್ಥೆಗಳು ನಮ್ಮಲ್ಲಿ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಮಗು ಮಾನಸಿಕವಾಗಿ ಅಥವಾ ತೊಂದರೆಯಲ್ಲಿದೆ, ಬಿಹೇವಿಯರಲ್ ಪ್ರಾಬ್ಲಮ್ ಇದೆ ಅಥವಾ ಆ್ಯಟಿಟ್ಯೂಡ್ ಪ್ರಾಬ್ಲಮ್ ಇದೆ ಅಂತ ಹೇಳುವಾಗ ನಾವು ಅದಕ್ಕೆ ತಜ್ಞರ ಸಹಾಯನ ಪಡ್ಕೊಳ್ಳಬೇಕಾಗುತ್ತೆ. ಇಷ್ಟೊಂದು ಸಾಮಾನ್ಯ ವಿಷಯ ನಮಗೆ ಕೆಲವೊಮ್ಮೆ ಶಿಕ್ಷಕರು ಇರೋದಿಲ್ಲ. ಅವ್ರೇನು ಮಾಡ್ತಾರೆ, ನನಗೆ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅವರದೇ ಓಲ್ಡ್ ಮೆಥಡಲ್ಲಿ ಒಂದೇ ಒಡೆಯುವುದು ಅಥವಾ ಬೈಯುವುದು, ಇನ್ಸಲ್ಟ್ ಮಾಡುವುದು ಅಥವಾ ಕಂಪ್ಯಾರಿಸನ್ ಮಾಡಿಕೊಂಡು ಬೆಳೆಸ್ತಾರೆ. ಆಗ ಸಮಸ್ಯೆ ಬರ್ತದೆ. ಆಗ ನಿಜವಾಗಿ ಅಲ್ಲಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತದೆ. ಅದರ್ವೈಸ್ ದೆರ್ ಇಸ್ ನೋ ವಯಲೇಷನ್ ಆಫ್ ಎನಿ ಚೈಲ್ಡ್ ರೈಟ್ಸ್. ಅಂದರೆ ನಾನು ಹೇಳಲಿಕ್ಕೆ ಹೊರಟಿದೆ ಅಂದರೆ ನಮ್ಮ ಮನೆಯಲ್ಲಿ ಕೂಡ ಪೋಷಕರು ತಮ್ಮ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಲಿಕ್ಕೆ ನೋಡಬೇಕಾಗುತ್ತೆ. ಒಂದು ವೇಳೆ ಪೋಷಕರು ಸರಿಯಾಗಿ ಬೆಳೆಸಿದರೆ ಅದು ಶಾಲೆಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಶಾಲೆಯಲ್ಲಿ ರಿಫ್ಲೆಕ್ಟ್ ಆದಾಗ ಶಿಕ್ಷಕರು ಕೂಡ ಮಕ್ಕಳ ಹಕ್ಕುಗಳ ದೃಷ್ಟಿಯಿಂದಲೇ ನಾವು ಮಕ್ಕಳನ್ನು ನೋಡಬೇಕಾಗುತ್ತೆ. ಯಾಕೆ ಅಂದರೆ ಪ್ರತಿಯೊಂದು ಮಗು ಯುನೀಕ್ ಆಗಿರ್ತದೆ. ಪ್ರತಿಯೊಂದು ಮಗುವಿಗೂ ಕೂಡ ಒಂದು ಬೆಳವಣಿಗೆಗೆ ಒಂದು ಅವಕಾಶ ಕೊಟ್ಟಿದೆ ನಮ್ಮ ಸಂವಿಧಾನ. ಸೊ ಆ ನಿಟ್ಟಿನಲ್ಲಿ ಅವರ ಬಿಹೇವಿಯರಲ್ ಆ್ಯಟಿಟ್ಯೂಡ್ ಅಥವಾ ಸ್ಲೋ ಲರ್ನಿಂಗ್ ಬಂದಾಗ ನಾವು ಅವರನ್ನು ಮಕ್ಕಳ ಹಕ್ಕುಗಳ ದೃಷ್ಟಿಯಿಂದಲೇ ಚಿಕಿತ್ಸೆ ಮಾಡಬೇಕಲ್ಲದೆ ನಮಗೆ ಗೊತ್ತಿರುವ ಓಲ್ಡ್ ಮೆಥಡ್ ಹೊಡೆಯುವುದು, ಬೈಯುವುದು, ಇನ್ಸಲ್ಟ್ ಮಾಡೋದು, ಕಂಪ್ಯಾರಿಸನ್ ಮಾಡೋದು ಮಾಡಿದಾಗ ಮಗು ಮಾನಸಿಕ ಖಿನ್ನತೆ ಆಗ್ತದೆ. ಮಾನಸಿಕ ಖಿನ್ನತೆ ಆದಾಗ ಅದು ಇನ್ನೊಂದು ಸ್ಟೇಜಿಗೆ ಹೋಗ್ತದೆ. ಅದು ಹೋಗಬಾರದಂತಲೇ ಇಂಥ ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋದು. ಶಾಲೆ ಇವತ್ತು ಅಷ್ಟೋ ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ಕೊಂಡು ಮುಂದೆ ಒಳ್ಳೆ ನಾಗರಿಕರನ್ನು ಮಾಡಲಿಕ್ಕೆ ಕಾರಣ ಅಲ್ಲಿ ನುರಿತ ಶಿಕ್ಷಕರಿದ್ದಾರೆ. ಆದರೆ ನಮ್ಮ ಸಮಾಜದಲ್ಲಿ ನಮಗೆ ಪೊಲೀಸರಿಗೆ ಮಕ್ಕಳು ಸಿಗ್ತಾರೆ. ನಾನು ಮಕ್ಕಳ ಕಲ್ಯಾಣ ಸಭೆ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿರುವಾಗ ಯಾವಾಗ ಪೋಷಕರು ಶಿಕ್ಷಕರು ಶಾಲೆಯಲ್ಲಿ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತಿದ್ದಾರ ಆ ಸಂದರ್ಭದಲ್ಲಿ ಯಾವುದೇ ಮಗು ನಮ್ಮ ಮುಂದೆ ಬರೋದಿಲ್ಲ. ಯಾವಾಗ ನೀವು ವಿಫಲವಾಗ್ತೀರಾ ಅಥವಾ ನಿಮಗೆ ಗೊತ್ತಿಲ್ಲದೆ ಮಕ್ಕಳ ಮೇಲೆ ಪರಿಣಾಮ ಆಗ್ತದಾ, ಅವರು ಯಾವುದಕ್ಕೆಲ್ಲ ಬಳಗಾಗ್ಬೋದು ಅಂದರೆ ಪೋಕ್ಸೋಕ್ಕೆ ಒಳಗಾಗ್ಬೋದು, ಗೊತ್ತಲ್ಲ, ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾರೆ, ಮನೆಯಿಂದ ಓಡಿ ಹೋಗ್ತಾರೆ, ಚೈಲ್ಡ್ ಲೇಬರ್ ಆಗ್ತಾರೆ, ಮನೆ ಕೆಲಸದಲ್ಲಿ ಇಂಟ್ರೆಸ್ಟ್ ಇದೆ ಬಾಲಕಾರ್ಮಿಕರಾಗ್ತಾರೆ, ಬಾಲ್ಯ ವಿವಾಹ ಆಗುವಂಥದ್ದು. ಈಗ ನಿಮ್ಮಲ್ಲಿ ಇಲ್ಲದಿದ್ದರೂ ಕೂಡ ಬಾಲ್ಯ ವಿವಾಹ ಆಗ್ತಾರೆ. ಹೀಗೆ ಬೇರೆ ಬೇರೆ ಕ್ಯಾಟಗರೀಸಲ್ಲಿ ಇವತ್ತು ಮಕ್ಕಳು ಓಡಾಡ್ತಾ ಇದ್ದಾರೆ. ಆಗ ನಮ್ಮ ಮುಂದೆ ಬರ್ತಾರೆ, ಪೊಲೀಸರ ಮುಂದೆ ಬರ್ತಾರೆ. ಈಗ ನಿನ್ನೆ ಒಂದು ಮಗು ಸಿಕ್ಕಿದೆ, ಈಗ ಒಂದು ಕಿಡ್ನ್ಯಾಪಿಂಗ್ ಆಗಿದೆ ಅಂತ ಕೇಸ್ ಬಂತು, ಯಾವುದು ಕಾವೂರು ಪೊಲೀಸ್ ಸ್ಟೇಷನಿಂದ. ಸೊ ಇಲ್ಲಿ ಏನು ನಾನು ಹೇಳಲಿಕ್ಕೆ ಹೊರಟದೆ ಅಂದರೆ ನಮ್ಮ ಇಡೀ ಸಿಸ್ಟಮಲ್ಲಿ ಮಕ್ಕಳನ್ನು ಚೆನ್ನಾಗಿ ನೋಡಲಿಕ್ಕೆ ಸಾಧ್ಯತೆ ಇರೋದು ಪೇರೆಂಟ್ಸ್ಗೆ ಮಾತ್ರ. ಆದರೆ ಯಾವಾಗ ಪೇರೆಂಟ್ಸ್ನು ವಿಫಲವಾಗ್ತೀರಾ ಅದು ಶಾಲೆಯಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಶಾಲೆಯಲ್ಲಿ ರಿಫ್ಲೆಕ್ಟ್ ಆಗಿ ಶಾಲೆಯಲ್ಲಿ ಕೂಡ ಫೇಲಿಯರ್ ಆದರೆ ಅದು ಶಾಲೆಯಲ್ಲಿ ಕೂಡ ಮಕ್ಕಳ ಹಕ್ಕು ನಾನು ಕೊಡ್ಲಿಕ್ಕೆ ಆಗದಿದ್ದರೆ ಥರ್ಡ್ ಸ್ಟೇಜ್ ನಮ್ಮ ಮುಂದೆ ಬರ್ತಾರೆ. ನಮ್ಮ ಮುಂದೆ ಮಕ್ಕಳು ಬರಬಾರ್ದು.
ನಮ್ಮ ಮುಂದೆ ಅಂದರೆ ಮಕ್ಕಳ ಕಲ್ಯಾಣ ಸಮಿತಿ ಇರ್ಬೋದು, ಪೊಲೀಸರ ಮುಂದೆ ಇರ್ಬೋದು, ಅಥವಾ ಬೇರೆ ಅನ್ವಾಂಟೆಡ್ ಥಿಂಗ್ಸ್ನ ಮುಂದೆ ಬರ್ತದೆ, ಕೋರ್ಟಿಗೆ ಹೋಗುವ ಪರಿಸ್ಥಿತಿ ಬರ್ತದೆ. ಸೊ ಅದಕ್ಕೋಸ್ಕರ ನಾನು ಹೇಳುವಂಥದ್ದು, ನಿಮಗೆ ಪೋಷಕರಿಗೂ ತುಂಬ ಜವಾಬ್ದಾರಿ ಇರುತ್ತೆ, ಶಿಕ್ಷಕರು ಜವಾಬ್ದಾರಿ ಇರುತ್ತೆ. ಆದರೆ ನೀವು ಒಂಟಿ ಅಲ್ಲ. ಇವತ್ತು ಪೋಷಕರು ನಮಗೆ ಕೆಲಸ ಉಂಟು, ಬ್ಯುಸಿ ಇರ್ತೇವೆ, ಆಗಿರ್ತೇವೆ, ಅದು ಹೇಳ್ತೇವಲ್ಲ, ಬಟ್ ನಿಮ್ಮ ಜೊತೆಗೆ ಇವತ್ತು ಇಡೀ ಪ್ರೊಟೆಕ್ಷನ್ ಸಿಸ್ಟಮ್ ಇದೆ, ಅದು ನೀವು ತಿಳ್ಕೊಳ್ಬೇಕಾಗುತ್ತೆ ಏನೆಲ್ಲ ಇದೆ ಅಂತ. ಅಂದರೆ ಶಿಕ್ಷಕರು ಏನು ಹೇಳ್ತಾರೆ, ನಮಗೆ ಪಾಠ ಉಂಟು, ಲೆಸನ್ ಕಂಪ್ಲೀಟ್ ಮಾಡಬೇಕು, ಇದು ಮಾಡಬೇಕು, ನೋಟ್ಸ್ ಹೆಸರನ್ನೇ ಇರ್ತದೆ. ಬಟ್ ನೀವು ಎನಿಸಿರ್ಬೋದು ನಿಮ್ಮ ಜೊತೆಗೆ ಈಗ ಯಾವಾಗ ನೀವು ಈ ಕೆಲಸಗಳನ್ನು ಮಾಡ್ತಿರುವಾಗ ಮಕ್ಕಳ ಉಲ್ಲಂಘನೆ ಆದಾಗ ಅಥವಾ ಮಕ್ಕಳ ಉಲ್ಲಂಘನೆಯಿಂದ ಕೆಲವು ಇದಾದಾಗ, ನೀವು ಮಕ್ಕಳ ಬಿಹೇವಿಯರ್ ಪ್ರಾಬ್ಲಮ್ ಆದಾಗ ನೀವು ಇಮಿಡಿಯೇಟ್ ಮಕ್ಕಳ ರಕ್ಷಣಾ ವ್ಯವಸ್ಥೆಯನ್ನು ಅಪ್ರೋಚ್ ಮಾಡಬೇಕಾಗುತ್ತೆ. ಅದು ನಾವು ಮಾಡ್ತಾ ಇಲ್ಲ. ನಾವು ನಮ್ಮ ಲೆವೆಲಲ್ಲೇ ಬೈಯೋದು, ಮಾತಾಡೋದು, ಇನ್ಸಲ್ಟ್ ಮಾಡೋದು ಅಥವಾ ಏನಾದರೂ ಮಾಡ್ತೀವಿ. ಎಲ್ಲರಂತಲ್ಲ, ಕೆಲವರು ಏನು ಮಾಡ್ತಾರೆ, ಮಗುವನ್ನು ಅರ್ಥ ಮಾಡಲಿಕ್ಕೆ ಶುರು ಮಾಡ್ತಾರೆ ಯಾವಾಗ ಮಗುವಿನ ಪಾಯಿಂಟ್ ಆಫ್ ವ್ಯೂಯಿಂದ. ಸೊ ಅದರಿಂದ ಮನೆಯಲ್ಲಿ ನಾನು ಹೇಳುವಂಥದ್ದು, ನಿಮಗೂ ಕೂಡ ನಾನು ಹೇಳುವಂಥದ್ದು, ನಮ್ಮಲ್ಲಿ ತುಂಬ ವ್ಯವಸ್ಥೆಗಳಿದೆ, ಅದನ್ನು ನಾವು ಪಡ್ಕೊಳ್ಬೇಕಾಗುತ್ತೆ, ವ್ಯವಸ್ಥೆಯನ್ನು ಸದುಪಯೋಗ ಮಾಡಬೇಕಾಗುತ್ತೆ. ಅದು ಮಗುವಿನ ಹಿತದೃಷ್ಟಿಯಿಂದ ಆಗಬೇಕಾಗುತ್ತೆ. ಈಗ ಏನು ಮಾಡ್ಬೋದು, ಇಮಿಡಿಯೇಟ್ ಆಗಿ ಏನು ಮಾಡ್ಬೋದು? ಒಂದು ನಾನು ಹೇಳ್ತೇನೆ ಫಾರ್ಮುಲಾ. ಕಮಲಗೌಡ್ರೆ, ನಿಮ್ಮ ಮಕ್ಕಳ ಹಕ್ಕು ಮಕ್ಕಳ ಕೈಯಲ್ಲಿದೆ ನಾವು ಹೇಳ್ತಿದ್ದೆ ಅವರಿಗೆ ಪಾಠ ಮಾಡುವಾಗ. ನಾನು ಹೇಳೋದು, ನಿಮ್ಮ ಮಕ್ಕಳ ಭವಿಷ್ಯ ಕೂಡ ನಿಮ್ಮ ಕೈಯಲ್ಲಿದೆ ಅಂತ. ಅದು ಹೇಗೆ ಅಂದರೆ, ನಾವು ಸಹಜವಾಗಿ ಪೋಷಕರು ಕೂಡ ಶಿಕ್ಷಕರು ಕೂಡ ತುಂಬ ಬ್ಯುಸಿ ಇರ್ತೇವೆ ನಮ್ಮ ಕೆಲಸದಲ್ಲಿ. ಆದರೆ ಒಂದು ಮಗುವಿಗೆ ಸಮಸ್ಯೆ ಬಂದಾಗ ಅದನ್ನು ಯಾರ ಹತ್ರ ಹೇಳೋದು ಅಂತ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನೀವು ಮಾನಸಿಕವಾಗಿ ನೀವು ಈಗಲೇ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 5 ಜನ ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ಒಂದು ವೇಳೆ ನನ್ನ ಮಗುವಿಗೆ ಸಮಸ್ಯೆ ಆಗ್ತದೆ, ಅದು ಸಮಸ್ಯೆ ಬೇರೆ ಬೇರೆ ರೀತಿ ಇರ್ಬೋದು. ಅದು ಶಾಲೆಗೆ ಹೋಗೋದಿರ್ಬೋದು, ಶಾಲೆಯಲ್ಲಿ ಇಂಟ್ರೆಸ್ಟ್ ಇಲ್ಲದಿರ್ಬೋದು, ಮನೆಯಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಪಟ್ಟಿರ್ಬೋದು, ಮತ್ತು ದೈಹಿಕ ಶಿಕ್ಷೆಗೆ ಒಳಪಟ್ಟಿರ್ಬೋದು, ಮನೆಯಲ್ಲಿ ಕುಡಿತದಿಂದ ಮಕ್ಕಳು ತೊಂದರೆ ಆಗ್ಬೋದು, ಅಥವಾ ಗಂಡ ಬಂದು ಕುಡಿತದಿಂದ ಮಕ್ಕಳಿಗೆ ತೊಂದರೆ ಆಗ್ತಾ ಇರ್ಬೋದು, ಮಹಿಳೆಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ರೀತಿಯ ಬೇರೆ ಬೇರೆ ಸಮಸ್ಯೆಗಳಿರುವಾಗ ನೀವೆನಿಸಿರ್ಬೋದು, ನೀವು ಒಬ್ಬರೇ ಮಾತ್ರ ಅಲ್ಲ, ನಿಮ್ಮ ಜೊತೆಗೆ ಯಾರೆಲ್ಲ ಇದ್ದಾರೆ ಅಂತ. ಅದಕ್ಕೋಸ್ಕರ ನೀವು ಫಸ್ಟಿಗೆ ಆಲೋಚನೆ ಮಾಡಬೇಕಾಗೋದು, ನಮ್ಮ ಮಕ್ಕಳಿಗೆ ಯಾವತ್ತೂ ಹೇಳ್ಕೊಡ್ತೇನೆ, ಒಂದು 5 ಜನ ಅಥವಾ 5 ವ್ಯವಸ್ಥೆಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಅಟ್ಲೀಸ್ಟ್ ಸಾಧ್ಯವಾದರೆ ನಾನು ಹೇಳುವಂಥದ್ದು, ನಿಮ್ಮ ಮಕ್ಕಳಿಗೆ ತೊಂದರೆ ಆದಾಗ ನೀವು ಫಸ್ಟಿಗೆ ಮಕ್ಕಳನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನೀವೇ ಕಾರಣರಾಗ್ತೀರಿ. ಅದರಿಂದ ನಿಮಗೆ ಗೊತ್ತಿರಬೇಕಾಗುತ್ತೆ. ಒಂದು ನಾನು ಹೇಳ್ತೇನೆ, 5 ಬೆರಳಿದೆಯಲ್ಲ, 5 ಬೆರಳಲ್ಲಿ ಒಂದು ನಾನು ಯಾವತ್ತೂ ಕೇಳುವಂಥದ್ದು, ಯಾರ ಹತ್ರ ನಾವು ಮಾತಾಡಬೇಕಾಗ್ತದೆ ಅಂತ. ಸೊ ನಾವು ಮಕ್ಕಳಿಗೆ ಹೇಳ್ತೇವೆ, ಯಾವಾಗಲೂ ಹೇಳ್ತೇವೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವು ಫಸ್ಟಿಗೆ ನೀವು ಮಾತಾಡಬೇಕಾದದ್ದು ತಾಯಿ ಅಥವಾ ತಂದೆ ಅಥವಾ ನಿಮ್ಮ ಕುಟುಂಬದಲ್ಲಿ ಅತ್ಯಂತ ನಿಮಗೆ ಹೆಚ್ಚು ನಂಬಿಕೆ ಇರುವವರ ಹತ್ರ ಮಾತಾಡಬೇಕು, ವಿಶ್ವಾಸ ಇರುವವರ ಹತ್ರ ಮಾತಾಡಬೇಕಾಗುತ್ತೆ ಅಂತ. ಇದು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಯಾಕೆಂದರೆ ಮಕ್ಕಳದಲ್ಲಿ ಸಮಸ್ಯೆ ಬಂದಾಗ ಯಾರ ಹತ್ರ ಏನು ಮಾಡಲಿಕ್ಕೆ, ನೀವು ಕೂಡ ಆಗಿದೆ, ದೊಡ್ಡವರು ಕೂಡ ಆಗಿದೆ, ನಾವು ಸಮಸ್ಯೆ ಬಂದಾಗ ಯಾರನ್ನು ಹುಡ್ಕೊಂಡು ಹೋಗೋದು ನಾವು ಮೊದಲೇ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ನನ್ನ ಮಕ್ಕಳಿಗೆ ಇದು ತೊಂದರೆ ಆದಾಗ ನಾನು ಯಾರ ಹತ್ರ ಮಾತಾಡಬೇಕು, ಯಾರ ಹತ್ರ ಹೇಳಬೇಕು ಅಂತ ನೀವು ಮನಸ್ಸಿನಲ್ಲಿ ಮೊದಲೇ ಇಟ್ಕೊ. ಅದು ನಿಮ್ಮ ಧರ್ಮಗುರುಗಳಿರ್ಬೋದು, ಅಥವಾ ಶಿಕ್ಷಕರಿರ್ಬೋದು, ಅಥವಾ ಯಾರಾದರೂ ತಜ್ಞರಿರ್ಬೋದು, ಅಥವಾ ಫ್ರೆಂಡ್ಸ್ ಇರ್ಬೋದು. ಸೊ ಇದು ಭಾಳ ಸ್ಪಷ್ಟವಾಗಿ ಗೊತ್ತಿರಬೇಕಾಗುತ್ತೆ. ಸೊ ಅದು ಆಯಿತು. ಅದು ಗೊತ್ತಿಲ್ಲದ ತೊಂದರೆ ಇಲ್ಲ. ಕೆಲವೊಮ್ಮೆ ಕೆಲವು ವಿಚಾರಗಳು ಮಕ್ಕಳಿಗೆ ಸಂಬಂಧಪಟ್ಟ ಮಾತಾಡುವಾಗ ನಮಗೆ ಸಾಧಾರಣ ಜೊತೆಯಲ್ಲಿ ನಮಗೆ ವಿಪರೀತ ವರ್ತನೆಗಳು ಅಥವಾ ನೋಡುವಾಗ ಅದು ಸಾಮಾನ್ಯ ಜನರಿಂದ ಆಗೋದಿಲ್ಲ. ಆಗ ಯಾರ ಹತ್ರ ಮಾತಾಡಬೇಕು? ಅಟ್ಲೀಸ್ಟ್ ನಮ್ಮ ಶಾಲಾ ಶಿಕ್ಷಕರ ಬಗ್ಗೆ ನಿಮಗೆ ಪೋಷಕರಿಗೆ ನಾನು ಹೇಳುವಂಥದ್ದು, ಶಿಕ್ಷಕರ ಜೊತೆ ಒಂದು ನಂಬಿಕೆ ಇರಬೇಕಾಗುತ್ತೆ. ಎಲ್ಲ ಶಿಕ್ಷಕರ ಬಗ್ಗೆ ನಂಬಿಕೆ ಇರಲಿಕ್ಕಿಲ್ಲ ಕೆಲವೊಮ್ಮೆ, ಆದರೆ ಯಾವುದಾದ್ರೂ 1-2 ಶಿಕ್ಷಕರು ನಿಮ್ಮ ಮಕ್ಕಳ ಜೊತೆ ಇರುವವರ ಜೊತೆಗೆ ನೀವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ನನ್ನ ಶಾಲೆಗೆ ಹೋಗ್ತಾನೆ, ಆಯಿತು, ಬಿಟ್ಟು ಬೀಳಲ್ಲ. ನಿಮ್ಮ ಶಾಲೆಯ ಮಕ್ಕಳ ಇರುವ ಶಿಕ್ಷಕರ ಬಗ್ಗೆ ನಿಮ್ಮ ಮಾಹಿತಿ ಇರಬೇಕಾಗುತ್ತೆ. ಯಾಕೆ ಅಂದರೆ ಮಕ್ಕಳ ಸಮಸ್ಯೆ ಬಂದಾಗ ನಾನು ಅವರ ಹತ್ರ ನೇರವಾಗಿ ಧೈರ್ಯವಾಗಿ ಮಾತಾಡ್ಬೋದು. ಯಾಕೆ ಎಲ್ಲರ ಹತ್ರ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇದು ಅಂಶ. ಅದೇ ರೀತಿ ಶಿಕ್ಷಕರು ಕೂಡ ನಾವು ಹೇಳುವಂಥದ್ದು, ನಿಮಗೆ ಈ ಸಮಸ್ಯೆಗಳು ಬಂದಾಗ ಒಂದು ಅಟ್ಲೀಸ್ಟ್ ಒಂದು 5 ಜನರ ಮುಂದೆ ನಾನು ಅದರ ಬಗ್ಗೆ ಚರ್ಚೆ ಮಾಡಬಹುದು ಅಂತ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ಸಮಸ್ಯೆ ಬಂದಾಗ ಮಾತಾಡೋದಲ್ಲ, ಅದಕ್ಕೋಸ್ಕರ ನಾವು ಕೆಲವೊಮ್ಮೆ ಕೌನ್ಸಿಲರ್ಸ್ ಬೇಕಾಗುತ್ತೆ. ಈಗ ಸಮಸ್ಯೆ ಆಯಿತು, ಏನೋ ಕಾಣ್ತಾ ಇದ್ದೇವೆ, ಏನು ಮಾಡೋದು, ಪೋಷಕರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಟೀಚರ್ ಆಗಿ ನಾನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆಗ ನಮ್ಮ ಕೌನ್ಸಿಲರ್ಸ್ಗಳು ನಮ್ಮ ಆಸುಪಾಸಲ್ಲಿದ್ದಾರೆ. ಅದು ಯಾರು ಅಂತ ನಾವು ಮೊದಲೇ ನಾವು ತಿಳ್ಕೊಳ್ಬೇಕಾಗುತ್ತೆ. ಆಗ ಸಮಸ್ಯೆ ಬಂದಾಗ ಓಡುವುದಲ್ಲ. ಸೊ ಅದರಿಂದ ಭಾಳ ಸ್ಪಷ್ಟ ಹೇಳ್ತೇನೆ, ಅದು ಒಂದು. ಮತ್ತು ಬಹಳ ಮುಖ್ಯವಾಗಿ ಮನೆಯವರಿಗೆ ಕೂಡ ನಿಮ್ಮ ಫ್ರೆಂಡ್ಸ್ಗಳು ಅಥವಾ ಅವರಿಂದಲೂ ಕೂಡ ಏನು ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಆಗಲಿಲ್ಲ, ನಿಮ್ಮ ಶಿಕ್ಷಕರಿಂದಲೂ ಕೂಡ ಕೆಲವೊಮ್ಮೆ ಪರಿಹಾರ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳುವಾಗ
ಸೊ ಕೆಲವು ಸಮಾಲೋಚಕರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ನಿಮಗೆ ಮೊದಲೇ ಗೊತ್ತಿರೋ, ಎಲ್ಲಿ ಹೋದರೆ ಮಕ್ಕಳ ಬೆಳವಣಿಗೆ, ಅದು ದೈಹಿಕ ಇರ್ಬೋದು, ಮಾನಸಿಕ ಇರ್ಬೋದು, ಹೆಲ್ತ್ ಬಗ್ಗೆ ಇರ್ಬೋದು, ಕಲಿಕೆ ಬಗ್ಗೆ ಇರ್ಬೋದು, ಯಾರ ಹತ್ರ ಮಾತಾಡಿದರೆ ನಮಗೆ ಒಳ್ಳೆಯದಾಗ್ತದೆ ಅಂತ ಮನಸ್ಸಿನಲ್ಲಿ ಮೊದಲೇ ಇದ್ದರೆ ನಿಮಗೆ ಅದನ್ನು ಅಪ್ರೋಚ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಆಮೇಲೆ ನಿಮಗೆ ಅದು ಆಗದಿದ್ದರೆ ಬಹುಶಃ ಭಾಳ ಸಮಸ್ಯೆ ಇದಾಗ್ತದೆ. ಅಂದರೆ ನೀವು ಯಾರಿಗೆ ಫೋನ್ ಮಾಡ್ಬೋದು, ನೀವು 1098ಗೆ ಫೋನ್ ಮಾಡ್ಬೋದು. ಅದು ಯಾವುದೇ ವಿಷಯದಲ್ಲಿ ನೀವು ದೂರು ಕೊಡಲಿಕ್ಕೆ ಫೋನ್ ಮಾಡೋದಲ್ಲ. 1098 ನಿಮ್ಮ ಮಕ್ಕಳ ಬಗ್ಗೆ, ಮಕ್ಕಳ ರಕ್ಷಣೆ, ಆರೈಕೆ ಪೋಷಣೆ ಬಗ್ಗೆ ನಿಮಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ನಿಮ್ಮ ಫ್ರೆಂಡ್ಸ್ನಿಂದಲೂ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ನಿಮಗೆ ಕೌನ್ಸಿಲರ್ ಕೂಡ ನಿಮಗೆ ಯಾರು ಗೊತ್ತಿಲ್ಲ. ಆಗ ನಾವು ಏನು ಮಾಡಬೇಕಾಗುತ್ತೆ ಅಂದರೆ, ನಾನು ಯಾವ ಬಗ್ಗೆ ಮಾತಾಡ್ತೇನೆ, ಬಹಳ ನಾರ್ಮಲ್ ಇರುವ ಮಕ್ಕಳ ಬಗ್ಗೆ ಅಲ್ಲ. ಈಗ ನಿಮ್ಮ ಎಲ್ಲ ಮಕ್ಕಳು ಚೆನ್ನಾಗಿದ್ದಾರೆ, ಆದರೆ ಕೆಲವರ ಮಕ್ಕಳು ಸ್ವಲ್ಪ ಬಿಹೇವಿಯರ್ ಪ್ರಾಬ್ಲಮ್ ಇದ್ದರೆ, ಆ್ಯಟಿಟ್ಯೂಡ್ ಪ್ರಾಬ್ಲಮ್ ಇದ್ದರೆ, ಅವರು ನಾಳೆ ಅದು ಕ್ರಾನಿಕ್ ಆಗಿ ಬೇರೆ ಸಮಸ್ಯೆಗೆ ಬರ್ತಾರೆ. ಅಂದರೆ ನಮ್ಮ ಮುಂದೆ ಬರುವ ಪರಿಸ್ಥಿತಿ ಬರಬಹುದು. ನಮ್ಮ ಮುಂದೆ ಬರುವುದು ಅಂದರೆ ಆ ಒಂದು ನೆಟ್ಟಿನಿಂದ ಹೊರಗೆ ಬರುವಂಥದ್ದು. ಅಂದರೆ ಕಷ್ಟದಲ್ಲಿ ಇರ್ತದೆ ಮಕ್ಕಳಿಗೆ ಸಹಾಯ ಬೇಕಾಗಿರ್ತದೆ. ಅದಕ್ಕೋಸ್ಕರ ಮಕ್ಕಳ ಕಲ್ಯಾಣ ಸಮಿತಿ ಇರೋದು. ಅದಕ್ಕೆ ಪೊಲೀಸರಲ್ಲಿ ಕೂಡ, ಪೊಲೀಸ್ ಅಂದರೆ ಪೊಲೀಸರಲ್ಲಿ ಕೂಡ ಮಕ್ಕಳ ಪೊಲೀಸ್ ಇದ್ದಾರೆ, ಚೈಲ್ಡ್ ಪೊಲೀಸ್ ವೆಲ್ಫೇರ್ ಆಫೀಸರ್ ಅಂತ ಇದ್ದಾರೆ, ಅವರು ಟ್ರೈನ್ಡ್ ಆಗಿರ್ತಾರೆ, ಅವರ ಮುಂದೆ ಬರ್ತದೆ ಅದು. ಸೊ ಅದರ ಬಗ್ಗೆ ಅವ್ರ ಮುಂದೆ ಹೇಳ್ತಾರೆ. ಸೊ ಆದ್ದರಿಂದ ನಾನು ಹೇಳುವಂಥದ್ದು, ಒಂದು ಭಾಳ ಸ್ಪಷ್ಟ ಇಟ್ಕೊಳ್ಳಿ, ನಿಮ್ಮ ಬದುಕಿನ ಮಕ್ಕಳ ಬಗ್ಗೆ ನಿಮ್ಮಲ್ಲಿ ಕುಟುಂಬದಲ್ಲಿ ನಿಮ್ಮ ಗಂಡ ಹೆಂಡತಿ ಇರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಇರ್ಬೋದು, ಯಾರೊಟ್ಟಿಗೆ ಡಿಸ್ಕಸ್ ಮಾಡಿದರೆ ಇದು ಪರಿಹಾರ ಆಗ್ತದೆ ಎಂಬುದು ನಿಮ್ಮ ಮಾಹಿತಿ ಫಸ್ಟ್ ಗೊತ್ತಿರಬೇಕಾಗುತ್ತೆ. ಎರಡನೇದಾಗಿ, ಶಾಲಾ ಶಿಕ್ಷಕರ ಜೊತೆಗೆ ನಾನು ಯಾರ ಹತ್ರ ಮಾತಾಡಿದರೆ ನಮ್ಮ ಮಗುವಿಗೆ ಸಮಸ್ಯೆ ಆಗ್ತದೆ ಅಂತ ನೀವು ಮೊದಲೇ ಅದರ ಆಲೋಚನೆ ಮಾಡಬೇಕು. ಮತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಕೂಡ ಕೆಲವು ಪರಿಣತರು ಇರ್ತಾರೆ. ಅದು ಫ್ರೆಂಡ್ಸ್ ಮಾತ್ರ ಆಗಿರ್ಬೋದು, ನಿಮ್ಮ ಗುರುಗಳಿರ್ಬೋದು, ಅಥವಾ ಧಾರ್ಮಿಕ ಲೀಡರ್ಸ್ ಇರ್ಬೋದು, ಅಥವಾ ಎಲ್ಲರೂ ಅಲ್ಲ, ರಾಜಕೀಯದವರು ಇರ್ಬೋದು. ಆದರೆ ನಿಮಗೆ ನಿಜವಾಗಿ ಸಹಾಯ ಮಾಡಲಿಕ್ಕೆ ಮಕ್ಕಳ ಬಗ್ಗೆ ಯಾರಾದರೂ ನೀವು ಮೊದಲೇ ಆಲೋಚನೆ ಮಾಡಿಕೊಂಡಿದ್ರೆ ನೀವು ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಲಿಕ್ಕೆ ನೀವು ತಯಾರಾಗಿದ್ದೀರಿ ಅಂತ ಅರ್ಥ. ಮೂರನೇದನ್ನು ನಾನು ಹೇಳಲಿಕ್ಕೆ ಏನೂ ಆಗೋದಿಲ್ಲ ಅಂತ ಹೇಳಿದರೆ ನೀವೇನು ಮಾಡ್ಬೋದು, 1098 ನಂಬರ್ ಕೇಳಿದ್ದೀರಾ, ನಿಮ್ಮ ಮೊಬೈಲಲ್ಲಿ ಇರಬೇಕು ಯಾವಾಗಲೂ. ಅದು 1098ಗೆ ಫೋನ್ ಮಾಡಿದರೆ ಏನಾಗ್ತದೆ, ನಿಮಗೆ ಹೆದರಿಕೆ ಇದೆ ತುಂಬ, ಟೀಚರ್ಸ್ಗಂತೂ ಬಹಳ ಹೆದರಿಕೆ. 1098ಗೆ ಫೋನ್ ಮಾಡಿದರೆ ಇದು ದೂರು ಕೊಟ್ಟು ನಮ್ಮ ಲಗಾಡಿದಿಗೆ ಇಲ್ಲ. 1098ಅಲ್ಲಿ ಪ್ರೊಫೆಷನಲ್ಸ್ ಇರ್ತಾರೆ, ಮಕ್ಕಳ ಹಿತದೃಷ್ಟಿಯಿಂದ ಮತ್ತು ಅವರನ್ನು ಬೆಳೆಸುವ ಅವರ ಹಿತದೃಷ್ಟಿಯಿಂದಲೇ ಅದು ನಾಡಿರ್ತಾರೆ. ಮಕ್ಕಳಿಗೆ ನಿಜವಾಗಿ ಅನ್ಯಾಯ ಆದರೆ ಅದರ ಬಗ್ಗೆ ಬೇರೆ ರೀತಿ ನೋಡ್ತಾರೆ. ಬಟ್ ಮಕ್ಕಳಿಗೆ ಸಹಾಯ ಮಾಡಲಿಕ್ಕಿರುವಂಥದ್ದು, ಅಂದರೆ ಅವರು ಕೌನ್ಸಿಲಿಂಗ್ ಬೇಕಾದರೆ ಕೌನ್ಸಿಲಿಂಗ್ ವ್ಯವಸ್ಥೆ ಮಾಡ್ತಾರೆ. ಮಕ್ಕಳ ಸಮಸ್ಯೆಗೆ ತೊಂದರೆ ಆದಾಗ ಅದನ್ನು ಹೇಗೆ ಪರಿಹಾರ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅವರು ಏನು 1098 ಏನು ಪರಿಹಾರ ಮಾಡೋದಿಲ್ಲ, ಅವರು ನಿಮ್ಮ ಮಾಹಿತಿ ತಗೊಂಡು ಸಂಬಂಧಪಟ್ಟವರ ಹತ್ರ, ಅದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಇರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಕೆಲವೊಮ್ಮೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಇರ್ಬೋದು, ಅದು ಪೊಲೀಸರಿಂದ ಮಕ್ಕಳಿಗೆ ದೌರ್ಜನ್ಯ ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಹ ಇರ್ಬೋದು, ಅವರಿಗೆ ಅದನ್ನು ದಾಟಿಸ್ತಾರೆ. ಅದೆಷ್ಟೋ ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯ ಆಗ್ತದೆ. ಈಗ ನಮ್ಮ ಇದರಲ್ಲಿ 135 ಕೇಸ್ 3 ವರ್ಷದಲ್ಲಿ ಪ್ರೆಗ್ನೆನ್ಸಿ ಆಗಿದೆ ಅಂತ ಒಂದು ರಿಪೋರ್ಟ್ ಬಂತು. ನೀವು ಕೇಳಿದ್ದೀರಾ, ಪೇಪರಲ್ಲಿ ಓದಿದ್ದೀರಾ? ನಮ್ಮ ಜಿಲ್ಲೆಯಲ್ಲಿ ಕಳೆದ 3 ವರ್ಷದಲ್ಲಿ 135 ಮಕ್ಕಳು, 18 ವರ್ಷದ ಕೆಳಗಿನ ಮಕ್ಕಳು ಪ್ರೆಗ್ನೆನ್ಸಿಯಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ. ಕಳೆದ ವರ್ಷ 120 ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿತ್ತು. ಈ ಸಲ ಸೆಪ್ಟೆಂಬರ್ ಒಳಗೇ 66 ಮಕ್ಕಳಿಗೆ, ಏಪ್ರಿಲಿಂದ ಸೆಪ್ಟೆಂಬರ್ ಒಳಗೆ 66 ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯ ದಾಖಲಾಗಿದೆ. ಅದರ 5 ಪಟ್ಟು ಆಗ್ತಾ ಇದೆ. ಈಗ FIR ಆಗಿರೋದು, ದಾಖಲಾಗಿರೋದು 66 ಆದರೆ ಅದರದ್ದು 4-5 ಪಟ್ಟುಗಳು ಇವತ್ತು ನಮ್ಮ ಸಮಾಜದಲ್ಲಿ ಬಸ್ಸಿನಲ್ಲಿ ಹೋಗುವಾಗ, ನೆರೆಮನೆಯಲ್ಲಿ, ನೆರೆಕರೆಯಲ್ಲಿ, ಮನೆಯಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತದೆ. ಮತ್ತು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡುವವರು ಅಪರಿಚಿತರಿಗಿಂತ ಪರಿಚಿತವರೇ ಜಾಸ್ತಿ. ಅದಕ್ಕೋಸ್ಕರ ನಾವು ಹೆಚ್ಚು ಜಾಗೃತಿ ಮಾಡಬೇಕಾಗುತ್ತೆ. ಸೊ ಮನೆಯವರು ಕೂಡ ಭಾಳ ಜಾಗೃತಿ ಇರಬೇಕಾಗುತ್ತೆ. ಕೆಲವು ಸಲ ಏನಾಗಿದೆ ಅಂದರೆ ಪೇರೆಂಟ್ಸಿನಿಂದಲೇ ಮಕ್ಕಳ ಮೇಲೆ ದೌರ್ಜನ್ಯ ಆದದ್ದು ಕೂಡ ಪ್ರಕರಣ ಮೊನ್ನೆ ನಮಗೆ ಬಂದಿದೆ ಈಗ. ಸೊ ಆದ್ದರಿಂದ ಮನೆಯಲ್ಲಿ ಇರ್ಬೋದು, ಶಾಲೆಯಲ್ಲಿ ಇರ್ಬೋದು, ಬಸ್ಸಲ್ಲಿ ಇರ್ಬೋದು, ಎಲ್ಲ ಕಡೆ ಮಕ್ಕಳ ದೌರ್ಜನ್ಯ ಆಗ್ತಿರುವಾಗ, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳು ಆಗ್ತಾ ಇರುವಂಥದ್ದು ನಾವು ಓಪನ್ ಆಗಿ ಮಾತಾಡಲಿಕ್ಕೆ ಇರುವ ವಿಷಯ ಕೂಡ ಅಲ್ಲ ಅದು, ಆದರೆ ಭಾಳ ಸೂಕ್ಷ್ಮ ವಿಷಯ. ಅದಕ್ಕೋಸ್ಕರ ಈಗ ಪೋಕ್ಸೋ ಕಾಯ್ದೆ ಬಂದಿದೆ. ಪೋಕ್ಸೋ ಕಾಯ್ದೆ ಅನ್ವಯ ನೀವು ಅದಕ್ಕೆ ಸಂಬಂಧಪಟ್ಟವರಿಗೆ ಮಾಹಿತಿ ಕೊಡಬೇಕಾಗುತ್ತೆ. ಸಂಬಂಧಪಟ್ಟವರಿಗೆ ಮಾಹಿತಿ ಕೊಡೋದು ಎಲ್ಲರಿಗೆ ಹೇಳ್ತಾ ಬರೋದಲ್ಲ, ಯಾರಿಗೆ ಹೇಳಬೇಕು ಅವರಿಗೆ ಮಾತ್ರ ಅದನ್ನು ಹೇಳಬೇಕು ಮತ್ತು ಗೌಪ್ಯವಾಗಿ ಇಟ್ಕೊಳ್ಬೇಕಾಗುತ್ತೆ. ಯಾವುದೇ ಸಂದರ್ಭದಲ್ಲಿ ಕೂಡ ಮಗುವಿನ ಹೆಸರಾಗಲಿ ಅದು ಬರದಿರುವಂಥ ಕಾನೂನು ಕೂಡ ಇರ್ತದೆ. ಸೊ ನಾನು ಹೇಳಲಿಕ್ಕೆ ಹೊರಟಿದ್ದೀರಂದರೆ, ಈ ಸಮಸ್ಯೆಯನ್ನು 1098 ಕೂಡ ಯಾರಿಗೆ ಹೇಳಲಿಕ್ಕೆ ಆಗದಿದ್ದರೆ ನೀವು 1098 ಹೇಳಿದರೆ ಅವರು ಕೂಡ ಗೌಪ್ಯವಾಗಿ ಇಟ್ಕೊಂಡು, ನಿಮ್ಮ ಯಾವುದೇ ಮಕ್ಕಳ ಸಮಸ್ಯೆ ಇದ್ದರೆ, ರಕ್ಷಣೆಯ ಸಮಸ್ಯೆ ಇದ್ದರೆ ಅವರಲ್ಲಿ ವ್ಯವಸ್ಥೆ ಇದೆ. ಅದನ್ನು ಮಕ್ಕಳು ಕೂಡ ಮಾಡ್ಬೋದು, ಫೋನು ನೀವು ಕೂಡ ಮಾಡ್ಬೋದು, ನೀವು ಅದರ ಸಲಹೆಯನ್ನು ಪಡೆಯಬಹುದು. ಅಷ್ಟು ಮಾತ್ರ ಅಲ್ಲ, ನಾನು ಹೇಳಿದರೆ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿ ಹೇಳಿದಾಗೆ ನಿಮ್ಮ ಮನೆಯಲ್ಲೇ ಇರುತ್ತೆ.
ಅದಕ್ಕೆ ಸೊಲ್ಯೂಷನ್ಗಳು ಶಾಲೆಯಿಂದ ಶಿಕ್ಷಕರಿಂದಲೂ ನೀವು ಸಮಾಲೋಚನೆ ಮಾಡಿದರೆ ನಿಮಗೆ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಅದು ಏನು ಸಿಗದಿದ್ದರೆ ನೀವು 1098ಗೆ ಹೇಳಿದರೆ ಇಡೀ ವ್ಯವಸ್ಥೆ ಇದೆ. ಬಹುಶಃ ಅದು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನಮ್ಮ ಮಕ್ಕಳಿಗೋಸ್ಕರ ಮಕ್ಕಳ ಆಯೋಗ ಇದೆ, ಡೆಲ್ಲಿಯಲ್ಲಿದೆ, ಬ್ಯಾಂಗ್ಳೂರಲ್ಲಿದೆ, ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ, ಮತ್ತು ಮಕ್ಕಳ ರಕ್ಷಣಾ ಘಟಕವೇ ಇದೆ. ಈಗ ಮಕ್ಕಳ ರಕ್ಷಣೆಗೋಸ್ಕರ ಒಂದು ಘಟಕ ಇದೆ. ಆ ಮಕ್ಕಳ ರಕ್ಷಣಾ ಘಟಕದವರು ಕೂಡ ನಿಮ್ಮ ಶಾಲೆಗೆ ಅಥವಾ ಮನೆಗೆ ವಿಸಿಟ್ ಮಾಡ್ಕೊಳ್ತಾರೆ. ಮತ್ತು ಬಹಳ ಮುಖ್ಯವಾಗಿ ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಇವತ್ತು ಸರ್ಕಾರದಿಂದ ತುಂಬ ಸ್ಕೀಮ್ಗಳು ಬರ್ತಾ ಇವೆ, ಸ್ಕಾಲರ್ಶಿಪ್ ಬರುತ್ತೆ, ಅದನ್ನು ಕೂಡ ಕೊಡ್ತಾ ಇದ್ದಾರೆ. ಸಿಂಗಲ್ ಪ್ಯಾರೆಂಟ್ಸ್ ಇದ್ದರೆ ಕೂಡ ಅವರಿಗೆ ಕೂಡ ಅವರನ್ನು ಪೋಷಣೆ ಮಾಡಲಿಕ್ಕೆ ಸರ್ಕಾರದಿಂದ ಈಗ ಸ್ಕಾಲರ್ಶಿಪ್ಗಳು ಬರ್ತವೆ. ಸೊ ಇದನ್ನು ಕೂಡ ನಿಮಗೆ ಮಾಹಿತಿಯನ್ನು ನೀವು ಮಕ್ಕಳ ರಕ್ಷಣಾ ಘಟಕದಿಂದ ಪಡ್ಕೊಳ್ಬೇಕು. ನಿಮಗೆ ಮಕ್ಕಳ ರಕ್ಷಣಾ ಘಟಕ ಏನು ಗೊತ್ತಿರೋದಿಲ್ಲ. ಮತ್ತು ಅನಾಥ ಮಕ್ಕಳು ಬಂದರೆ, ಆರೈಕೆ ಪೋಷಣೆ ಮಕ್ಕಳು ಬಂದಾಗ ನೀವು ಯಾರೂ ತಲೆಬಿಸಿ ಮಾಡಬೇಕಾಗಿಲ್ಲ. ಅಂದರೆ ಈಗ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಪಕ್ಕದಲ್ಲಿ ಒಂದು ಮಗು ಇದೆ, ಯಾರೂ ಇಲ್ಲ, ನೋಡ್ತಾ ಇಲ್ಲ, ಆಗ ನೀವೇನು ಮಾಡಬೇಕಾಗಿಲ್ಲ. ಅದು ನೇರವಾಗಿ ಮಕ್ಕಳ ಕಲ್ಯಾಣ, ಅಂದರೆ ನಮ್ಮ ಒಂದು ಸಮಿತಿ ಇದೆ, ಮಕ್ಕಳ ಕಲ್ಯಾಣ ಸಮಿತಿ ಇದೆ, ಆ ಸಮಿತಿಯ ಜವಾಬ್ದಾರಿ. ಅವರಿಗೆ ನೀವು ಹೇಳಿದರೆ ಸಾಕು, ಮಕ್ಕಳ ರಕ್ಷಣಾ ಘಟಕದವರು ಬಂದು ಆ ಮಗುವನ್ನು ರೆಸ್ಕ್ಯೂ ಮಾಡ್ತಾರೆ. ಅಥವಾ ಅವ್ರು ರಿಲೇಟಿವ್ಸ್ ಇದ್ದರೆ ಅವ್ರಿಗೆ ಇಡಬೇಕಾದ್ರೆ ಕಾನೂನಾತ್ಮಕ ಕೆಲವು ಗಮನ ಕೊಡ್ತದೆ, ಮತ್ತು ಅವ್ರಿಗೆ ಸಾಕಲಿಕ್ಕೆ ಸರ್ಕಾರವೇ ದುಡ್ಡು ಕೊಡ್ತದೆ. ನಾನು ಈಗ ಯಾಕೆ ಹೇಳ್ತೇನೆ ಅಂದರೆ, ನಮ್ಮ ಆಸುಪಾಸಿನಲ್ಲಿ ಇರ್ಬೋದು, ಆ ಮಕ್ಕಳ ಹಕ್ಕುಗಳ ಬಗ್ಗೆ ನಾನು ಮಾತಾಡೋದು. ಆ ಮಕ್ಕಳು, ತಂದೆ ತಾಯಿ ಇಲ್ಲದ ಮಕ್ಕಳಿದ್ದಾರಲ್ಲ, ತಂದೆ ತಾಯಿ ಇಲ್ಲದೆ ಈಗ ನಾವು ಮುಸ್ಲಿಮರಲ್ಲಿ ಏನು ಮಾಡ್ತಾರೆ ಅಂದರೆ, ತಂದೆ ತೀರ್ಕೊಂಡ ಕೂಡಲೇ ಅತೀಮ್ ಖಾನ್ಗೆ ಆಗ್ತಾರೆ. ಆ ಸಾಮಾಜಿಕ ಒಂದು ಬದ್ಧತೆ ಇದೆ, ಆ ಧರ್ಮದ ಇದರಲ್ಲಿ ಅತೀಮ್ ಖಾನ್ನಲ್ಲಿ ಇಟ್ಕೊಂಡು ಬೆಳೆಸ್ತಾರೆ. ಅದೇ ಥರ ಸರ್ಕಾರ ಕೂಡ ಈಗ ಯಾವುದೇ ಮಕ್ಕಳ ತಂದೆ ತಾಯಿ ತೀರ್ಕೊಂಡ್ರೆ ಅಥವಾ ಸಿಂಗಲ್ ಪೇರೆಂಟ್ಸ್ ಆದರೆ ಅವರ ಆರೈಕೆ ಪೋಷಣೆ ನೋಡುವಂಥದ್ದು, ಮತ್ತು ಪೋಕ್ಸೋ ಕಾಯ್ದೆಯಲ್ಲಿ ಏನಾದರೂ ಅವರು ತೊಂದರೆ ಬಂದರೆ ಅವರಿಗೆ ಕೂಡ ಕಾಂಪನ್ಸೇಷನ್ ಕೊಡುವಂಥದ್ದು, ಅವರ ಕೇಸನ್ನು ಇದು ಮಾಡಲಿಕ್ಕೆ ಸರ್ಕಾರದ ವ್ಯವಸ್ಥೆ. ನಾನು ಹೇಳಲಿಕ್ಕೆ ಹೊರಟದ್ದು ಏನಂದರೆ, ನೀವು ಪೋಷಕರಾಗಲಿ ಶಿಕ್ಷಕರಾಗಲಿ ನೀವು ಒಂಟಿಯಲ್ಲ. ಮಕ್ಕಳ ಹಕ್ಕುಗಳ ಬಗ್ಗೆ ನಾವು ಮಾತಾಡ್ತಿರುವಾಗ ನಾವು ವ್ಯವಸ್ಥೆಗಳ ಬಗ್ಗೆ ಮಾತಾಡಬೇಕಾಗುತ್ತೆ, ಅವರಿಗೆ ಏನು ಫೆಸಿಲಿಟೀಸ್ ಇದೆ ಅಂತ ಮಾತಾಡಬೇಕಾಗುತ್ತೆ, ಎಷ್ಟು ಜನ ನಿಮ್ಮ ಜೊತೆಗಿದ್ದಾರೆ ಅಂತ ಮಾತಾಡಬೇಕಾಗುತ್ತೆ. ಸೊ ಅದರಿಂದ ನಾನು ಹೇಳಲಿಕ್ಕೆ ಹೊರಟದ್ದು ಏನಂದರೆ, 1098ಗೆ ಫೋನ್ ಮಾಡಿ ನಿಮಗೆ ಮಾಹಿತಿ ಸಿಕ್ಕಿದೆ, ಆ ಮಾಹಿತಿ ಪ್ರಕಾರ ಮಕ್ಕಳ ಬೆಳವಣಿಗೆ ಸ್ಟಾರ್ಟ್ ಮಾಡುವುದು. ಮತ್ತು ಮುಂದೆ ನಾನು ಹೇಳಲಿಕ್ಕೆ ಅಂದರೆ, ಆರೈಕೆ ಪೋಷಣೆ ಅಂತ ಹೇಳಿದ ಕೂಡಲೇ ಪೋಷಕರಿಗೆ ಬರುತ್ತೆ. ಆದರೆ ಆರೈಕೆ ಪೋಷಕರಿಂದ ತಪ್ಪಿ ಹೋದಾಗ ಮಕ್ಕಳು ನಾಳೆ ಬೆಗ್ಗಿಂಗ್ ಭಿಕ್ಷಾಟನೆ ನೋಡಿದ್ದೀರಲ್ವಾ? ಯಾವುದೇ ಪೋಷಕರು ತಮ್ಮ ಮಕ್ಕಳನ್ನು ಭಿಕ್ಷಾಟನೆ ತೊಡಗಿಸಿಕೊಳ್ಳೋದಿಲ್ಲ, ಹೌದಲ್ಲ? ಆದರೆ ನಾವು ಇವತ್ತು ಭಿಕ್ಷಾಟನೆ ತಗೊಂಡಿದ್ದೀವಿ, ಈ ಮಕ್ಕಳು ಆರೈಕೆ ಪೋಷಣೆ ಬರ್ತದೆ. ಯಾವುದೇ ಮಕ್ಕಳನ್ನು ನಾವು ಬಾಲಕಾರ್ಮಿಕರಾಗಿ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ, ಆದರೆ ನಮ್ಮಲ್ಲಿ ಕೂಡ ಇವತ್ತು ಬಾಲಕಾರ್ಮಿಕರಾಗಿದ್ದಾರೆ. ಸೊ ಆ ಮಕ್ಕಳು ಕೂಡ ಆರೈಕೆ ಪೋಷಣೆ ಬರ್ತದೆ. ಯಾವುದನ್ನು ಕೂಡ ನಾವು ಲೈಂಗಿಕ ದೌರ್ಜನ್ಯ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ, ಆದರೆ ನಮ್ಮ ಮಕ್ಕಳಿಗೆ ಕೂಡ ಇವತ್ತು ಲೈಂಗಿಕ ದೌರ್ಜನ್ಯ ಆಗ್ತದೆ. ಅವರಿಗೆ ಕೂಡ ರಕ್ಷಣೆ ಕೊಡಲಿಕ್ಕೆ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಇದೆ. ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಹೇಳಿದ ಕೂಡಲೇ ನಾನೇನಾಯಿತು, ಆ ಕುಟುಂಬದ ವ್ಯವಸ್ಥೆಗೆ ಸಾಧ್ಯ ಆಗಲಿಲ್ಲ. ಚೆನ್ನಾಗಿದ್ದಾರೆ ಪೇರೆಂಟ್ಸ್, ಆದರೆ ಅವರಿಗೂ ಕೂಡ ಮಗುವನ್ನು ಲೈಂಗಿಕ ದೌರ್ಜನ್ಯದಿಂದ ನಿಲ್ಲಿಸಲಿಕ್ಕೆ ಆಗಲಿಲ್ಲ. ಆಗ ಆ ಮಗು ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಬರುತ್ತೆ, ಆರೈಕೆ ಪೋಷಣೆ ಬರುತ್ತೆ, ಅದು ಸರ್ಕಾರದ ಜವಾಬ್ದಾರಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಇದು ಕಾನೂನು ಹೇಳ್ತದೆ, ಯಾರಾದರೂ ಮಗು ನನಗೆ ಆ ವ್ಯಕ್ತಿ ಲೈಂಗಿಕವಾಗಿ ಮಾತಾಡ್ತಾನೆ, ಲೈಂಗಿಕವಾಗಿ ಮೆಸೇಜ್ ಮಾಡ್ತಾನೆ, ಲೈಂಗಿಕವಾಗಿ ಮೈ ಮುಡ್ತಾನೆ, ಲೈಂಗಿಕವಾಗಿ ನನ್ನ ದೇಹದ ಗುಪ್ತಾಂಗಗಳನ್ನು ಟಚ್ ಮಾಡ್ತಾನೆ, ಅಥವಾ ಲೈಂಗಿಕವಾಗಿ ದೌರ್ಜನ್ಯ ಮಾಡ್ತಾನೆ ಅಂತ ಹೇಳಿದರೆ ನೀವೇನು ಮಾಡಬೇಕಾಗ್ತದೆ? ಸುಮ್ಮನಿರು, ಅದೆಲ್ಲ ಮಾತಾಡಬಾರ್ದು, ಅದೆಲ್ಲ ದೊಡ್ಡರ ವಿಚಾರ, ಅದು ಹೇಳಬೇಡ, ಆ ಟೀಚರ್ ಆಗಿ ಮಾಡೋದಿಲ್ಲ, ಆ ತಂದೆ ಹಾಗೆ ಮಾಡೋದಿಲ್ಲ, ತಾಯಿ ಹಾಗೆ ಮಾಡೋದಿಲ್ಲ ಹೇಳ್ಕೊಂಡು ನಾವೇನು ಮಾಡ್ತೇವೆ? ಮಗುವನ್ನು ಸುಮ್ಮನೆ ಇರಲಿಕ್ಕೆ ಹೇಳ್ತೇನೆ. ಆದರೆ ಮಗುವಿನ ಮನಸ್ಸಿನ ಸ್ಥಿತಿ ಏನಿರ್ಬೋದು? ನಿಮಗೇನು ಹೇಳ್ತೇನೆ, ನೀವು ಬಸ್ಸಲ್ಲಿ ಹೋದಾಗ ಹೆಚ್ಚಾಗಿ ಮಹಿಳೆಯರಿಗೆ ಯಾರಾದರೂ ಸುಮ್ಮನೆ ನಿಮ್ಮನ್ನು ಟಚ್ ಮಾಡಿದಾಗ ನಿಮಗೇನು ಫೀಲಿಂಗ್ ಬರುತ್ತೆ? ಮಾತಾಡಲಿಕ್ಕೆ ಆಗೋದಿಲ್ಲ, ಆದರೆ ಮನಸ್ಸಿನಲ್ಲಿ ಇದೆಯಲ್ಲ ಮಾನಸಿಕ ಹಿಂಸೆ ನಿಮಗೆ ಕೆಲವೊಮ್ಮೆ ತಡಿಲಿಕ್ಕೆ ಆಗೋದಿಲ್ಲ. ಕೆಲವರು ವಾಪಸ್ ಕೂಡಲೇ ಸೆನ್ಸಿಟಿವ್ ಇದ್ದವರು ಕೊಡ್ತಾರೆ ವಾಪಸ್. ಅದೇ ಪರಿಸ್ಥಿತಿ ಮಕ್ಕಳಿಗಿರ್ತದೆ. ನನ್ನ ತಂದೆ ಹತ್ರ ಹೇಳಿದೆ, ತಾಯಿ ಹತ್ರ ಹೇಳಿದೆ, ಮಾವನ ಹತ್ರ ಹೇಳಿದೆ, ಅಕ್ಕನ ಹತ್ರ ಹೇಳಿದೆ, ಅಣ್ಣನ ಹತ್ರ ಹೇಳಿದೆ, ಟೀಚರ್ ಹತ್ರ, ಯಾರು ನನ್ನ ಮಾತು ಕೇಳ್ತಾ ಇಲ್ಲ. ಆ ಮಾಹಿತಿ ಬಂದು ಪೊಲೀಸರ ಬಂದ ಮೇಲೆ ಹೇಳಿದರೆ ಏನಾಗ್ತದೆ? ಯಾರಿಗೆಲ್ಲ ಹೇಳಿದಾರಲ್ಲ ಅವರ ಮೇಲೆ ಎಲ್ಲ ಪನಿಷ್ಮೆಂಟ್ ಆಗ್ತದೆ. ನಾನು ತಂದೆ ಹತ್ರ ಹೇಳಿದ್ದೇನೆ, ಹೌದು ತಂದೆ ಹತ್ರ ಹೇಳಿದ್ದೇನೆ, ಟೀಚರ್ ಹತ್ರ ಕೂಡ ಹೇಳಿದ್ದೇನೆ, ಶಾಲೆಯಲ್ಲಿ ಕೂಡ ಹೇಳಿದ್ದೇನೆ, ಯಾರೂ ಎಂತ ಸಹ ಮಾಡಲಿಲ್ಲ. ಲಾಸ್ಟಿಗೆ ಬಂದು 1098ಗೆ ಅಥವಾ ಪೊಲೀಸರು ಬಂದು ಹೇಳ್ತೇನೆ, ನಾನು ಎಲ್ಲರಿಗೂ ಹೇಳಿದ್ದೇನೆ ಅಂತ ಹೇಳಿದರೆ, ನೀವೆಲ್ಲರೂ ಅದರಲ್ಲಿ ಶಾಮೀಲಾಗಿದ್ದೀರಿ, ನಿಮ್ಮ ಮೇಲೆ ಕೇಸ್ ಆಗ್ತದೆ. ಇದನ್ನು ಎದುರಿಸುವುದಲ್ಲ. ನಮ್ಮ ಒಬ್ಬ BO ಮತ್ತು DDPIಗೆ ಒಂದು ಪರಿಸ್ಥಿತಿ ಬಂದಿದೆ. ನಮ್ಮ ಕಾರಂತ ಸರ್ ಇದ್ರಲ್ಲ, ನಮ್ಮ ಕಾರಂಜಿ ಇದರಲ್ಲೂ, ಅವರು ಶಾಲೆಯಲ್ಲಿ ಬಂದು ಹೇಳಿದರು ಯಾರು ಅಂತ. ಅವರು ಹೋಗಿ BOಗೆ ಅಲ್ಲಿ ಏನು ಮಾಡಲಿಲ್ಲ, ಅವರು ಹೋಗಿ BOಗೆ ಹೇಳಿದರು.
ಪಿ ಒ ಹೇಳಿದ್ರು, ಶಾಲೆಯವರಿಗೆ ಹೇಳಿ ನೋಡಿ CRP ಅದು ಸ್ವಲ್ಪ ನೋಡಿ ಏನು ಅಂತ ನೋಡಿ ಅವರು ಸುಮ್ಮನೆ ಇದ್ದರು. ಸ್ವಲ್ಪ ಸಮಯದ ಏನಾಗಲಿಲ್ಲ, ಮತ್ತು DDP ಹತ್ರ ಹೇಳಿದರು. DDP ಹತ್ರ ಹೇಳುವಾಗ ಅವರು BO ಗೆ ಹೇಳಿದರು. ಹಾಗೆಯೇ ಅದು ಮರೆತು ಬಿಟ್ಟರು. ಆದರೆ ಕಂಪ್ಲೇಂಟ್ ಕೊಡುವವರು ಏನು ಮಾಡಿದ್ರು, ಇದರೆಲ್ಲ ಹಾಕಿ ಪೊಲೀಸ್ ಸ್ಟೇಷನ್ಗೆ ಬಿಟ್ಟರು. ಮತ್ತು ನೋಡಿ ಎಲ್ಲರಿಗೆ ಬಂತು, ಎಲ್ಲರೂ ನೀವು ಅಬೇಟ್ಮೆಂಟ್ ಅಂದರೆ ನೀವು ಅವರೊಟ್ಟಿಗೆ ಶಾಮೀಲಾಗಿದ್ದೀರಿ ಅಂತ. ಸೊ ನಾನು ಹೇಳಲಿಕ್ಕೆ ಹೊರಟದೇನೆಂದರೆ, ಮಕ್ಕಳ ಮೇಲೆ ಇವತ್ತು ಅತ್ಯಂತ ಕ್ರೂರವಾಗಿ ಆಗ್ತಿರುವಂಥದ್ದು ಲೈಂಗಿಕ ದೌರ್ಜನ್ಯ ಸಹಜವಾಗಿ ಬಿಟ್ಟಿದೆ. ಮತ್ತು ಪೋಕ್ಸೋ ಕಾಯ್ದೆಯಲ್ಲಿ ಹಿಂದೆ ನಮಗೆ 376 ರೇಪ್ ಅಂತ ಒಂದು ಪದ ಇತ್ತು, ಅದು ಇಲ್ಲ ಈಗ ಅಂದರೆ ದೈಹಿಕವಾಗಿ ಸಂಭೋಗ ಆದರೆ ಮಾತ್ರ ಅದು ಲೈಂಗಿಕ ದೌರ್ಜನ್ಯ ಇತ್ತು. ಈಗ ಆಗಲ್ಲ. 6 ನಮೂನೆಯಲ್ಲಿ ಲೈಂಗಿಕ ದೌರ್ಜನ್ಯ ಮಾಡಿದರೆ ಮಕ್ಕಳ ಮೇಲೆ ಅವರ ಮೇಲೆ ಕಠಿಣ ಶಿಕ್ಷೆ ಇದೆ. ಒಂದು ಏನು, ದೇಹದ ಒಳಗೆ ಅಗ್ರಿಗೇಟಿವ್ ಅಂದರೆ ಗುಪ್ತಾಂಗಗಳಿಗೆ ತಮ್ಮ ವಸ್ತುಗಳನ್ನು ಅಥವಾ ದೇಹಗಳನ್ನು ಹಾಕ್ಕೊಂಡು ಆಗುವಂಥದ್ದು ನೇರವಾಗಿ ಭಾಳ ಕಡಿಮೆ ಇರ್ಬೋದು. ಆದರೆ ಕೆಲವರು ಏನು ಮಾಡೋದಿಲ್ಲ, ಖಾಲಿ ಮೈ ಮುಟ್ಟೋದು ಮಾತ್ರ. ಅವರು ಮೈ ಬಿಟ್ಟು ಸುಖ ಮಾಡುವಂಥದ್ದು, ಮಕ್ಕಳನ್ನು ಕಾರ್ನರ್ ಮಾಡುವಂಥದ್ದು, ಮಕ್ಕಳಿಗೆ ಗೊತ್ತಿಲ್ಲದೆ ಸುಖ ಪಡುವಂಥದ್ದು ಇರ್ತದೆ. ಆದರೆ ಮಕ್ಕಳು ಸೆನ್ಸಿಟಿವ್ ಆದರೆ ಅವರು ದೂರ ಆಗ್ತಾರೆ. ಆದರೆ ಮಕ್ಕಳಿಗೆ ಕೆಲವೊಮ್ಮೆ ಪರಿಸ್ಥಿತಿ ಬರ್ತಾರೆ, ಆಪ್ತರಾಗಿ ಮಾಡೋದು ತೊಂದರೆ ಆಗ್ತದೆ. ಕೆಲವರು ಮೈಯೂ ಮುಟ್ಟೋದಿಲ್ಲ, ದೂರದಿಂದಲೇ ಸನ್ನೆ ಮಾಡೋದು, ಬರ್ತೀಯ ಕೆಲವು ಭಾಷೆಯಲ್ಲಿ ಮಾತಾಡೋದು, ಮೈ ಮುಟ್ಟೋದಿಲ್ಲ, ಮೈಯೊಳಗೆ ಏನು ಮಾಡೋದಿಲ್ಲ, ದೂರದಿಂದಲೇ ಸನ್ನೆ ಮಾಡೋದು, ಹೋಗುವಾಗ ಏನಾದರೂ ಮಕ್ಕಳು ಮಾಡೋದು. ಮಕ್ಕಳಂದರೆ ಲೈಂಗಿಕ ದೌರ್ಜನ್ಯದಿಂದ ಮಾತು ಹೇಳೋದು, ಜೋಕ್ಸ್ ಹೇಳೋದು, ಇದು ಕೂಡ ಲೈಂಗಿಕ ಅಪರಾಧ. ಅಷ್ಟು ಮಾತ್ರ ಅಲ್ಲ, ಅವರು ಬೈಯಲ್ಲೂ ಮುಟ್ಟೋದಿಲ್ಲ, ದೇಹದೊಳಗೆ ಯಾವುದೋ ಕ್ರಿಯೆ ಮಾಡೋದಿಲ್ಲ, ಮೈಯೂ ಮುಟ್ಟೋದಿಲ್ಲ, ಇದು ನಿಮ್ಮ ಸಿಗ್ನಲ್ ಕೂಡ ಮಾಡೋದಿಲ್ಲ, ಮೆಸೇಜ್ ಮಾಡಿದರೆ ಸಾಕು, ಅದು ಕೂಡ ಅಪರಾಧ. ಅದು ನಿಮಗೆ ಕೂಡ, ನಿಮಗೆ ಯಾರಾದರೂ ಲೈಂಗಿಕ ದೌರ್ಜನ್ಯದಿಂದ ಏನಾದರೂ ಮಾಡಿದರೆ ನೀವು IT ಆ್ಯಕ್ಟ್ ಪ್ರಕಾರ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಪ್ರಕಾರ ಅವರನ್ನು ಒಳಗೆ ಹಾಕ್ಬೋದು. ಅದೇ ಥರ ಮಕ್ಕಳನ್ನು ಕೂಡ ಮೆಸೇಜ್ ಮಾಡೋದ್ರ ಮೂಲಕ ಲೈಂಗಿಕವಾಗಿ ನೀವೇನಾದರೂ ಹೇಳಿದರೆ ಅದು ಕೂಡ ಅಪರಾಧ. ಮತ್ತು ಮಕ್ಕಳನ್ನು ವಸ್ತ್ರಗಳನ್ನು ತೆಗೆಸಿ ಫೋಟೋ ತೆಗೆದು ಅದನ್ನು ಬೇರೆಯವರಿಗೆ ಹಂಚುವಂಥದ್ದು ಈಗ ನೋಡಿದ್ದೀರಿ. ಈಗ ತುಂಬ ಮಕ್ಕಳು ಬಲಿಯಾಗಿದ್ದಾರೆ. ಈ PUBG ಗೇಮು ಅದು ಇದೆಲ್ಲ ಅವರಿಗೆ ಸ್ವಲ್ಪ ರಿಲೇಷನ್ ಬಿಲ್ಡ್ ಆಗ್ತದೆ. ಮತ್ತು ಇನ್ನೊಂದು ಫೋಟೋ ಕಳಿಸಿ ಹೇಳೋದು, ಇದು ಚೆನ್ನಾಗಿದೆ ಹೇಳೋದು, ಆಮೇಲೆ ನಿಮ್ಮದು ಬೇರೆ ದೇಹದ ಫೋಟೋಗಳು ಹೇಳೋದು, ಮತ್ತು ಸ್ವಲ್ಪ ಒಂದು ಭಾಗ ಇದು ಬಟ್ಟೆ ತೆಗೆದು ಸ್ವಲ್ಪ ಫೋಟೋ ತೆಗೆದು ಹೇಳೋದು. ಹಾಗೆ ಫೋಟೋ ಇವರು ಅದಕ್ಕೆ ಬಲಿಯಾಗಿ ಎಲ್ಲ ನ್ಯೂಡ್ ಫೋಟೋಗಳನ್ನು ಹಾಕ್ತಾರೆ. ಅದು ಕೂಡ ಪೋಕ್ಸೋ ಆ್ಯಕ್ಟಲ್ಲಿ ಬರ್ತದೆ. ಸೊ ನಾನು ಹೇಳಲಿಕ್ಕೆ ಹೊರಟದೆ ಅಂದರೆ, ಅಷ್ಟರ ಮಟ್ಟಿಗೆ ನಮ್ಮ ಸಮಾಜದಲ್ಲಿ ಕಾನೂನಿದ್ದಾಗ ನಮಗೆ ನಾವು ಒಂಟಿ ಅಲ್ಲ. ನಮ್ಮ ಮಕ್ಕಳ ರಕ್ಷಣೆ ಮಾಡುವಾಗ ಈ ವಿಷಯವನ್ನು ನಾವು ತುಂಬ ಮಂದಿಗೆ ಹೇಳಬೇಕು. ಏನಂದರೆ, ಹೀಗೆ ಮಾಡಿದರೆ ಶಿಕ್ಷೆ ಇದೆ, ಕಠಿಣ ಶಿಕ್ಷೆ ಇದೆ. ಮತ್ತು ಯಾರಾದರೂ ಅಂಥದ್ದು ಮಾಡಿದರೆ ನಾವು ಮಕ್ಕಳಿಗೆ ಕೂಡ ಎಜುಕೇಟ್ ಮಾಡಬೇಕು, ಇಮಿಡಿಯೇಟಾಗಿ ಇನ್ಫಾರ್ಮ್ ಮಾಡಬೇಕು, ಆ ಪ್ಲೇಸ್ನಿಂದ ದೂರ ಹೋಗಬೇಕು. ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ, ಒಮ್ಮೆಲೆ ಲೈಂಗಿಕ ದೌರ್ಜನ್ಯ ಮಾಡೋದಿಲ್ಲ ಮಕ್ಕಳ ಮೇಲೆ. ಅವರು ಏನು ಮಾಡ್ತಾರೆ, ಕಾರ್ನರ್ ಮಾಡ್ತಾರೆ. ಎಲ್ಲ ಮಕ್ಕಳನ್ನು ಕೂಡ ಲೈಂಗಿಕ ದೌರ್ಜನ್ಯ ಮಾಡೋದಿಲ್ಲ. ಯಾರೋ ಒಂದು ಭಾಳ ವಲ್ನರೇಬಲ್ ಇರ್ತಾರೆ, ಮನೆಯಲ್ಲಿ ತುಂಬ ಸಮಸ್ಯೆ ಇದೆ, ತುಂಬ ಜಗಳ ಆಗ್ತಾ ಇದೆ, ಮನೆಯಲ್ಲಿ ಪ್ರೀತಿ ಸಿಗೋದಿಲ್ಲ, ಅಂಥ ಮಕ್ಕಳನ್ನು ನೋಟ್ ಮಾಡಿ ಅವರು ಚೆನ್ನಾಗಿ ಒಂದು ರಿಲೇಷನ್ ಬಿಲ್ಡ್ ಮಾಡಿ ಆಮೇಲೆ ಮಗು ವಿಶ್ವಾಸಕ್ಕೆ ತಗೊಂಡು ಅವರು ಆಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡುವಂಥದ್ದು ತುಂಬ ಪ್ರಕರಣಗಳು ನೋಡ್ತಾ ಇದ್ದೀನಿ. ನಾನು ಅದು ನಿಮಗೆ ಹೇಳಲಿಕ್ಕೆ ಹೆಚ್ಚು ನನಗೆ ಸಮಯ ಇಲ್ಲ. ಬಟ್ ನಾನು ಇಲ್ಲಿಗೆ ಹೇಳೋ ಉದ್ದೇಶ ಎಷ್ಟು ಇತ್ತು ಅಂದರೆ, ಒಂದು ಭಾಳ ಮುಖ್ಯವಾಗಿ ಆರೈಕೆ ಪೋಷಣೆ ಮಾಡೋ ಜವಾಬ್ದಾರಿ ದೊಡ್ಡದು ಪೇರೆಂಟ್ಸೇ ಮಾಡಬೇಕಾಗುತ್ತೆ. ಪೇರೆಂಟ್ಸ್ನವರು ನೀವು ತುಂಬ ವಿಷಯಗಳು ತಿಳ್ಕೊಳ್ಬೇಕಾಗುತ್ತೆ. ನಾನು ಇದೊಂದು ವಿಚಾರ ಹೇಳಿಕೊಂಡು, ಈಗ ನಾವು ಯಾವ ಜಿಯಲ್ಲಿದ್ದೇವೆ, ನಿಮ್ಮ ಮೊಬೈಲಲ್ಲಿ 5G ಜಿ, ಹೌದಾ? ನೀವು ಸಣ್ಣ ಇರುವಾಗ ಮೊಬೈಲ್ ಇತ್ತಾ? ಯಾವಾಗ ನಾವು ಮೊಬೈಲ್ ನೋಡಿದ್ದು? ಇತ್ತೀಚೆಗೆ 1G ಬಂತು, 2G ಬಂತು, 3G ಬಂತು, 5G ಬಂತು, ಈಗ ಬಂತು. ಅದಕ್ಕೋಸ್ಕರ ಈಗ ಇಂಟರ್ನ್ಯಾಷನಲ್ ಮೂಲಕ ಇಡೀ ನಮ್ಮ ಸಮಾಜದಲ್ಲಿ ನಮ್ಮನ್ನು ಜನರೇಷನ್ ಮಾಡಿದ್ದಾರೆ. ಜನರೇಷನ್ ಅಂದರೆ ಜನಾಂಗ. ಒಂದು ಜನಾಂಗ ಅಂದರೆ 100 ವರ್ಷ ಇತ್ತಲ್ಲ, ಆಗಿಲ್ಲ. ನಾವು ಬೇರೆ ಬೇರೆ ಜನಾಂಗದಲ್ಲಿ ಇದ್ದೇವೆ ನಾವೀಗ. ಈಗ ಇರುವ ಮಕ್ಕಳಿದ್ದಾರೆ 2012ರಿಂದ 2025 ಮಕ್ಕಳಿಗೆ ಏನು ಹೇಳ್ತಾರೆ ಗೊತ್ತಾ? ಆಲ್ಫಾ 2012ರಿಂದ 2025 ಈಗ ನೆಕ್ಸ್ಟ್ ಬರುವ ತನಕ ಈ ಮಕ್ಕಳನ್ನು ನಾವು ಆಲ್ಫಾ ಜನ್ರೇಷನ್ ಹೇಳ್ತೇವೆ. ನೀವು ಮೊಬೈಲಲ್ಲಿ ನೀವು ಹುಡುಕಿ ಆಯಿತಾ, ಆಲ್ಫಾ ಜನ್ರೇಷನ್ ಏನಿದೆ ಅಂದರೆ ತುಂಬ ಸ್ಪೀಡ್. 2012ರಲ್ಲಿ 2G ಇತ್ತು, ನಾವು ಒಂದೊಂದು ರೌಂಡ್ ಬರಬೇಕಾದ್ರೆ ಕಾಯಬೇಕಿತ್ತು ಅಲ್ವಾ? ಈಗಿನ ಮಕ್ಕಳಿಗೆ 5G ಬಂದಾಗ ಮೊಬೈಲ್ ಎಷ್ಟು ಸ್ಪೀಡ್ ಸಿಗ್ತದೆ ಅಂದರೆ ಭಾಳ ನಾಲೆಜ್ ಅವ್ರಿಗೆ ಸಿಗ್ತಾ ಇರೋ, ನಮಗೆ ಅದು ಸಿಗಲಿಲ್ಲ. ಈ ಆಲ್ಫಾ ಜನ್ರೇಷನ್ ನೀವು ಕಲಿಸ್ಲಿಕ್ಕೆ ಹೋಗುವಾಗ ಈ ಸತ್ಯ ರಿಯಾಲಿಟಿಯನ್ನು ಯಾಕೆ ಮಕ್ಕಳು ಇವತ್ತು ಭಾರಿ ಫಾಸ್ಟ್ ಇದ್ದಾರೆ, ಯಾಕೆ ಮಕ್ಕಳು ಇವತ್ತು ತುಂಬ ಎನರ್ಜೆಟಿಕ್ ಇದ್ದಾರೆ, ಯಾಕೆ ಅವರು ಬಲಿ ಬೀಳ್ತಾರೆ ಎಂಬುದಕ್ಕೆ ಅವರಿಗೆ ಬರುವ ಇನ್ಫಾರ್ಮೇಷನ್ ಉಂಟಲ್ಲ, ನಮಗೆ ಸಿಗೋಕ್ಕಿಂತ ಭಾರಿ ಫಾಸ್ಟ್ ಇದೆ. ಅದು ಬಡವರಿರಲಿ ಶ್ರೀಮಂತರಿರಲಿ, ಅದು ಬೇರೆ ವಿಚಾರ.
ಅದಕ್ಕೋಸ್ಕರ ಇಂಟರ್ನ್ಯಾಷನಲಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ 12 to 25 ಮಕ್ಕಳನ್ನು ಆಲ್ಫಾ ಜನ್ರೇಷನ್ ಹೇಗೆ ಬೆಳೆಸಬೇಕಂತಲೇ ಈಗ ಥಿಯರಿ ಬಂದಿದೆ, ಹೇಗೆ ಕಲಿಸಬೇಕೆಂಬುದರಲ್ಲಿ ಥಿಯರಿ ಬಂದಿದೆ, ಹೇಗೆ ಮಕ್ಕಳನ್ನು ಬೆಳೆಸಬೇಕು ಅಂತ ಥಿಯರಿ ಬಂದಿದೆ. ಸೊ ಅದರಿಂದ ಅವರಿಗೆ ಈಗ ಎಕ್ಸ್ಪೋಜರ್ ನಮ್ಮ ತಿಂಡಿ ನಮ್ಮ ತಿನಿಸು ಬೇಕಾಗಿಲ್ಲ. ನಮ್ಮ ಹೋಟೆಲಲ್ಲಿ ಸಿಗುವಂಥದ್ದು ಅಥವಾ ಬೇರೆ ಬೇರೆ ಅಟ್ರಾಕ್ಟಿವ್ ಆಗುವ ಮೀಡಿಯಾದಲ್ಲಿ ಸಿಗುವಂಥದ್ದು ಅಟ್ರಾಕ್ಟ್ ಆಗಿದೆ. ಆಗ ನಮಗೆ ದೊಡ್ಡ ಚಾಲೆಂಜ್ ಇದೆ, ಹೇಗೆ ಅದನ್ನು ಅವರನ್ನು ನಿಲ್ಲಿಸುವಂಥದ್ದು. ನಾನು ಸ್ವಲ್ಪ ಕಾಂಪ್ಲಿಕೇಟ್ ಮಾಡ್ತೇನೆ ಅನಿಸಿಲ್ಲ. ಅದೇ ಥರ ನಾವು ಕೂಡ ಆಲ್ಫಾ ಜನ್ರೇಷನ್ ಆದರೆ ನೀವು ಕೂಡ ಜನ್ರೇಷನ್ ಒಂದೊಂದಿದೆ, ಎಕ್ಸ್ ಜನ್ರೇಷನ್ ಇದೆ. ಈಗ 2065ರಿಂದ 2080 ತನಕ ಅದನ್ನು ಜನ್ರೇಷನ್ ಅಂತ ಹೇಳ್ತಾರೆ. ಅಂದರೆ ಅವರು ಭಾಳ ಆ ಕಡೆಯಿಂದ ಪ್ಯಾರೆಂಟ್ಸ್ ಒಂದು ಕಡೆ ಈಗ ಇರುವವರು, ಬಹುಶಃ ಈ ಕಡೆಯಿಂದ ಮಕ್ಕಳು ಮಧ್ಯದಲ್ಲಿ, ಅವರು ಮಧ್ಯದಲ್ಲಿ ಇರ್ತಾರೆ. ಆ ಕಡೆದ ಅವರ ಪ್ಯಾರೆಂಟ್ಸ್ ಇದ್ದಾರಲ್ಲ, ಅದು ಪೋಷಕರಿದ್ದಾರೆ, ಅವರ ಚಿಂತನೆ ಬೇರೆಯೇ, ಅವರದ್ದು ಕುಟುಂಬ ಎಲ್ಲ ಒಟ್ಟಿಗಿರಬೇಕು, ಹೀಗೆ ಇರ್ತದೆ. ಆದರೆ ಈಗಿನ ಪೋಷಕರು 2065ರಿಂದ 80 ಪೋಷಕರು ಅವರು ಇದ್ದಾರಲ್ಲ, ಅವರದ್ದು ಜನರೇಷನ್ ಆ ಕಡೆದ ಅವ್ರದ್ದು ಮಾತು ಕೇಳಬೇಕು, ಈ ಕಡೆಯಿಂದ ಮಕ್ಕಳ ಮಾತು ಕೇಳಬೇಕಾಗುತ್ತೆ. ಸೊ ಈ ಜನ್ರೇಷನ್ ಇರುವಾಗ ಇಲ್ಲಿ ನಮಗೆ ಪೋಷಕರಿದೆ. ಅದನ್ನ ನೆಕ್ಸ್ಟ್ ಬಂದದೇನು, ಎಕ್ಸ್ ಜನ್ರೇಷನ್. ಅಂದರೆ 80ರ ನಂತರ 2012 ತನಕದ ಒಂದು ಜನ್ರೇಷನ್ ಇದೆ. ಇವರು ನಾನು ಹೇಳಿದಲ್ಲ, ಒಂದು 3 ಜನ್ರೇಷನ್ ಇದೆ. ಒಂದು ಈ 2 ಸ್ಯಾಂಡ್ವಿಚ್ ಹೇಳ್ತಾರೆ, ಆ ಕಡೆಯಿಂದ ಪೇರೆಂಟ್ಸು, ಈ ಕಡೆ ಮಕ್ಕಳು, ಆ ಮಧ್ಯದಲ್ಲಿ ಪೋಷಕರು. ಈ ಪೋಷಕರು ಎರಡೂ ಅಂಥವರನ್ನು ಮಕ್ಕಳನ್ನು ಬೆಳೆಸುವಾಗ ದೊಡ್ಡ ಸವಾಲನ್ನು ಉಪಯೋಗಿಸಿದ್ದಾರೆ. ಜೊತೆಗೆ 2012ರ ನಂತರ ಆಲ್ಫಾ ಜನ್ರೇಷನ್ ಬಂದಾಗ ಆ ಸ್ಯಾಂಡ್ವಿಚ್ ಆಗಿನ ಪೇರೆಂಟ್ಸ್ನವರು ಒಂದು ತುಂಬ ಕಾಂಪ್ರಮೈಸ್ ಮಾಡಿರ್ತಾರೆ ದೊಡ್ಡವ್ರ ವಿಚಾರಗಳ ಬಗ್ಗೆ. ಆ ಧಾರ್ಮಿಕ ವಿಷಯಗಳಲ್ಲಿ, ರಾಜಕೀಯ ವಿಷಯಗಳಲ್ಲಿ ಅಥವಾ ಸಾಂಸ್ಕೃತಿಕ ವಿಷಯಗಳಲ್ಲಿ ತುಂಬ ಕಾಂಪ್ರಮೈಸ್ ಮಾಡ್ತಾರೆ. ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಕೆಲವು ಬಟ್ಟೆ ಬಾರಿ ಚೇಂಜ್ ಆಗಿದೆ. ಈಗ ಇದೆಲ್ಲ ಮೊದಲೆಲ್ಲ ಸಾರಿ ಆಗ್ತಾಯಿದ್ರು, ಈಗೆಲ್ಲ ಬಟ್ಟೆ ಚೇಂಜ್ ಆಗಿದೆ. ಈಗ ಹೆಚ್ಚಿನ ಕಡೆ ಚೇಂಜ್ ಆಗ್ತಾ ಇದೆ ಬಟ್ಟೆಗಳು. ಇವನು 60, 40, 60 ವರ್ಷ 70 ವರ್ಷ ಆದರೂ ಕೂಡ ಸಾರಿ ಹಾಕುವುದನ್ನು ಬಿಟ್ಟಿದ್ದಾರೆ. ಹೇಳ್ತೇನೆ, ನಾನು ಹೇಳಲಿಕ್ಕೆ ಹೊರದೆ ಅಂದರೆ ಕಾಂಪ್ರಮೈಸ್ ಮಾಡಿದ ಕಾರಣ ಈ ಮಕ್ಕಳಿಗೆ ಏನಾಗಿದೆ ಅಂದರೆ ಮೊಬೈಲ್ ಬಂದ ಕೂಡಲೇ ಸ್ಪೀಡ್ ಆಗಿದೆ. ನಾನು ಹೇಳಲಿಕ್ಕೆ ಹೊರಡೋದು ಏನಂದರೆ, ನಾವು ಸಣ್ಣವರಿದ್ದಾಗ ಹಾಗೆ ಅಲ್ಲ ಈಗಿನ ಮಕ್ಕಳು. ಅವರಿಗೆ ತುಂಬ ಎಕ್ಸ್ಪೋಜರ್ ಇದೆ, ನಮಗೆ ಎಕ್ಸ್ಪೋಜರ್ ಕಡಿಮೆ ಇದೆ. ನಾವು ಅವರನ್ನು ಅರ್ಥ ಮಾಡಬೇಕಾದ್ರೆ, ಅವರ ಮಟ್ಟಕ್ಕೆ ಇಳಿಯಬೇಕಾದ್ರೆ ನಾವು ಕೂಡ ಕೆಲವು ವಿಚಾರಗಳು ತಿಳಿಬೇಕಾಗಿದೆ. ಅದಕ್ಕೋಸ್ಕರ ಸ್ವಲ್ಪ ಗೂಗಲ್ ನೋಡಿ ಅದು ನಿಮಗೆಲ್ಲ ಹೇಳ್ತದೆ. ಜನ್ರೇಷನ್ ಹಾಕಿದರೆ ಗೊತ್ತಾಗ್ತದೆ. ನಾನು ಹೇಳಲಿಕ್ಕೆ ಹೊರಡ್ತಂದರೆ, ಈ ಆಲ್ಫಾ ಜನ್ರೇಷನ್ ಮಕ್ಕಳನ್ನು ಬೆಳೆಸುವುದಂದರೆ ಅವರು ತುಂಬ ಫಾಸ್ಟ್ ಇರ್ತಾರೆ, ತುಂಬ ಎಕ್ಸ್ಪೋಜರ್ ಇರ್ತಾರೆ ಮತ್ತು ತುಂಬ ಇಂಡಿಪೆಂಡೆಂಟ್ ಆಗಿರ್ತಾರೆ. ಅವ್ರು ಇಂಡಿಪೆಂಡೆಂಟ್ ಆಗಿರ್ತಾರೆ. ಈಗಿನ ಮಕ್ಕಳು ನೋಡಿ, ಜನ್ರೇಷನಿಗೆ 20 ವರ್ಷ 14-20 ವರ್ಷ ಮಕ್ಕಳೆಲ್ಲ ಅವರಿಗೆಲ್ಲ IT ತೊಗೊಳ್ತಾರೆ. ಅಂದರೆ ಅವರು ಅಂಥವ್ರನ್ನೇ ತೊಗೊಳ್ಳುವಂಥದ್ದು, ತುಂಬ ಇಂಡಿಪೆಂಡೆಂಟ್ ಇರುವಂಥದ್ದು, ತುಂಬ ಸ್ಪೀಡಪ್ ಇರುವಂಥದ್ದು ನೋಡ್ಕೊಳ್ತಾ ಇದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಅವರಿಗೆ ಶಿಕ್ಷಣ ಕೊಡಬೇಕು, ನಾವು ಅವರಿಗೆ ಬೆಳೆಸಬೇಕು, ನಾವು ಅವರನ್ನು ಒಂದು ಸಮಾಜದ ಒಳ್ಳೆಯ ನಾಗರಿಕನಿಗೆ ಮಾಡುವಾಗ ದೊಡ್ಡ ಚಾಲೆಂಜ್ ಇರುತ್ತೆ. ಸೊ ಅದರಿಂದ ನಾನು ಹೇಳುವಂಥದ್ದು, ಶಿಕ್ಷಕರಿಗೆ ನಾನು ಹೇಳೋದು ಅಂದರೆ, ನೀವು ಅವನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಸಣ್ಣ ಇರುವಾಗ ನೀವು ಬೆಳೆದ ರೀತಿಯಲ್ಲ, ಈಗಿನ ಆಲ್ಫಾ ಜನ್ರೇಷನ್ನನ್ನು, ಅವರ ಸ್ಪೀಡನ್ನು, ಅವರ ಅದರಲ್ಲಿ ಕೆಲವು ಮಕ್ಕಳು ತುಂಬ ಸ್ಪೀಡ್ ಇರ್ತಾರೆ, ಕೆಲವು ತುಂಬ ಹಿಂದುಳಿದಿರ್ತಾರೆ. ಸೊ ಅಲ್ಲಿ ನಮಗೆ ಬೇಕಾದದ್ದು ಮಕ್ಕಳ ಹಕ್ಕುಗಳ ಕಾನ್ಸೆಪ್ಟ್ ಏನೆಂದರೆ, ರೈಟ್ ಟು ಪಾರ್ಟಿಸಿಪೇಷನ್, ರೈಟ್ ಟು ಲೀವ್, ರೈಟ್ ಟು ಪ್ರೊಟೆಕ್ಷನ್ ಮತ್ತು ರೈಟ್ ಟು ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಅಂದರೆ ನೀವು ಶಿಕ್ಷಕರು. ಅಂದರೆ ಡೆವಲಪ್ಮೆಂಟ್ ಅಂದರೆ ಏನು, ಮಗು ಯಾವ ಸ್ಥಿತಿಯಲ್ಲಿ ಇದೆಯಾ ಆ ಸ್ಥಿತಿಯನ್ನು ಮುಂದೆ ಕೊಂಡೋಗ್ಲಿಕ್ಕೆ ನೀವು ಟ್ರೈ ಮಾಡಬೇಕಾಗುತ್ತೆ. ಸೊ ಅವರು ನಿಮ್ಮ ಸ್ಪೀಡಿಗೆ ತರೋದಲ್ಲ, ಅಟ್ಲೀಸ್ಟ್ ನನ್ನಾಗಿ ಆಗಬೇಕು ಅಂತಲ್ಲ, ಅವರಾಗಿ ಬೆಳಿಬೇಕು. ಅವರು ಖಲೀಲ್ ಗಿಬ್ರಾನ್ ಹೇಳಿದಾರಲ್ಲ, ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ, ಅವರನ್ನು ಅವರಾಗಿ ಬೆಳೆಸಲಿಕ್ಕೆ ನೋಡಿ ಅಂತ. ಸೊ ಅದರಿಂದ ನಮಗೆ ಒಂದು ದೊಡ್ಡ ಸಮಸ್ಯೆ, ಚಾಲೆಂಜ್ ಇರೋದು ಮಕ್ಕಳ ಹಕ್ಕುಗಳಂದರೆ ಬರೀ ಅವರು ಹೇಳಿದ್ದನ್ನೆಲ್ಲ ಕೊಡುವುದಲ್ಲ, ಅವರಿಗೆ ಆ ವಯಸ್ಸಿಗೆ ಆ ಮಕ್ಕಳಿಗೆ ಯಾವ ರೀತಿಯ ವಿಚಾರಗಳು ಬೇಕು, ಯಾವ ಆ್ಯಕ್ಟಿವಿಟಿ ಬೇಕು, ಅದನ್ನು ನಾವು ಅವರಿಗೆ ಕೊಡಲಿಕ್ಕೆ ತಯಾರಾಗಬೇಕು. ಅದು ಮನೆಯಲ್ಲಿ ಕೂಡ ಹಾಗೇನೆ. ಈಗ ಮನೆಯಲ್ಲೆಲ್ಲ ಈಗ ಫುಡ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಈಗ ಎಲ್ಲ ಅನ್ನದ ಬಗ್ಗೆ ನೂಡಲ್ಸ್ ಬಂದಿರ್ಬೋದು, ಪಿಜ್ಜಾ ಕೂಡ ಇನ್ನು ಸ್ವಲ್ಪ ಸಮಯದಲ್ಲಿ ಎಲ್ಲ ಕಡೆ ಎಂಟರ್ ಆಗ್ತದೆ. ಸೊ ಇದನ್ನೆಲ್ಲ ಹೇಗೆ ನೀವು ಅದನ್ನು ಇದು ಮಾಡ್ತೀರಿ, ಅದು ದೊಡ್ಡ ಚಾಲೆಂಜ್ ಇರುತ್ತೆ. ಅದೇ ಥರ ನ್ಯೂಟ್ರಿಷನ್ ಅಂಶಗಳು ಕೂಡ ನಮ್ಮ ಪಾಠದಲ್ಲಿ ಕೂಡ ಇವತ್ತು ನಾನು CBSE ಅವರು ಹೇಳಿದರು, CBSEಯಲ್ಲಿ ಇವತ್ತು ಪೇಪರ್ ಬಂದಿರ್ಬೋದು. CBSEಯಲ್ಲಿ ಈಗ ಇದರ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಇವತ್ತು. ಯಾವುದ್ರ ಬಗ್ಗೆ, ಕ್ಲಾಸ್ ರೂಮ್ನಲ್ಲಿ ಡೇಟಿಂಗ್
ಪಾಠ ನಿಮಗೆ ಇನ್ನು ಪಾಠ ಮಾಡಲಿಕ್ಕೆ. ಡೇಟಿಂಗ್ ಅಂದರೆ ಏನು, ಕ್ರಶ್ ಅಂದರೆ ಏನು, ಕ್ರಶ್ ಕೇಳಿದ್ದೀರಾ? ಕ್ರಶ್ ರಿಲೇಷನ್ಶಿಪ್ ಆ ವಯಸ್ಸಿನಲ್ಲಿ ಈ ಸಲ CBSE ಪಾಠಕ್ಕೆ ಬಂದಿದೆ. ಏನಂದರೆ ಇದು ಇನ್ನು ಮುಂದೆ ಕ್ಲಾಸ್ನಲ್ಲಿ ಕಲಿಸಬೇಕು. ಯಾಕೆಂದರೆ ಕ್ರಶ್ ಅಂದರೆ ಏನಾಗ್ತದೆ, ಕ್ರಶ್ ಅಂದರೆ ಏನು, ಅದೊಂದು ಭ್ರಮೆ, ಅಥವಾ ರಿಲೇಷನ್ಶಿಪ್ ಅಂದರೆ ಏನು, ನಮಗೆ ಮೊದಲು ಅದು ಇರಲಿಲ್ಲ. ಈಗಿನ ಮಕ್ಕಳಿಗೆ ಆ ರಿಲೇಷನ್ಶಿಪ್ಪಲ್ಲಿ ತುಂಬ ವ್ಯತ್ಯಾಸ ಇದೆ. ನಾನು ನಿನ್ನ ಲವ್ ಮಾಡ್ತೇನೆ ಹೇಳಿದಾಗ ನಮ್ಮದು ದೊಡ್ಡ ವಿಚಾರ ಆಗ್ತದೆ. ಬಟ್ ಅವರ ಹೇಳುವ ಇದೆಯಲ್ಲ ಅದು ಬೇರೆನಿರ್ತದೆ. ಅದು ಲೈಂಗಿಕ ದೃಷ್ಟಿಕೋನ ಇರ್ಬೋದು, ಅಥವಾ ಸಹಜವಾಗಿರ್ಬೋದು, ಅಥವಾ ಇರುವುದು. ಅದನ್ನು ಈಗ ಈ ಸಲ CBSEಯಲ್ಲಿ ಕ್ರಶ್ ಬಗ್ಗೆ ಮತ್ತು ಬುಲ್ಲಿಂಗ್, ಮಕ್ಕಳು ಬುಲ್ ಮಾಡ್ತಾರಲ್ಲ ಅದರ ಬಗ್ಗೆ ಎಲ್ಲ ಪಾಠ ಮಾಡಬೇಕಾದ್ರೆ ಬಂದಿದೆ. ಇದು ನಿಮಗೆ ಬಿಯಾಂಡ್ ಆಗ್ತದೆ, ಸೈಕಲಾಜಿಕಲ್ ಸಬ್ಜೆಕ್ಟ್ ಇದು. ನಾನು ಹೇಳಲಿಕ್ಕೆ ಹೊರಟದೇನೆಂದರೆ, ಬಹುಶಃ ನಾನು ಈಗ ಮಾತಾಡ್ತೇನೆ, ಒಂದು ಈಗಿನ ಮಕ್ಕಳನ್ನು ನೀವು ಬೆಳೆಸುವಾಗ ಒಂದು ಅವರ ಸ್ಪೀಡನ್ನು ನೋಡಬೇಕು. ಆ ಸ್ಪೀಡಲ್ಲಿ ಅವರು ಎಲ್ಲೂ ದಾಟಿ ಬೀಳದಾಗೆ, ಅದು ಎಲ್ಲಿ ಅದರಿಂದ ಅದು ಅವರ ಬದುಕನ್ನು ಅವರು ತಪ್ಪಿದಾರಿಗೆ ಹೋಗದಾಗಿ ನೋಡುವಂಥ ಚಾಲೆಂಜ್ ನಮಗಿರ್ತದೆ. ಅದಕ್ಕೋಸ್ಕರ ನಾವು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ನೋಡಬೇಕಾಗುತ್ತೆ. ಅವರು ಹೆಚ್ಚು ವಿಷಯ ನಮ್ಮ ನೋಡಿ ಕಲಿಯುವುದು. ಅವರು ನಮ್ಮದು ಒಂದು ಕಲಿತರೆ ಅದರಲ್ಲಿ ಸ್ಪೀಡ್ ಮಾಡಿ ಎರಡು ಕಲಿತಾರೆ. ಸೊ ಮೊಬೈಲನ್ನು ಕೂಡ ನಮ್ಮಿಂದ ನೋಡಿ ಕಲಿಯುವುದು ಅವರು. ಮತ್ತು ಇದು ಅಂಶ ಹೇಳ್ತಾ ಇದ್ದೇನೆ. ಓಕೆ, ಸೊ ಡೆವಲಪ್ಮೆಂಟಲ್ಲಿ ಬರೀ ಎಜುಕೇಷನಲ್ಲಿ ಕೂಡ ಅದು ಭಾರಿ ಇಂಪಾರ್ಟೆಂಟ್ ಆಗ್ತದೆ. ಇನ್ನು ಮುಂದೆ ನಾವು ಮಕ್ಕಳಿಗೆ ಈ ವಿಷಯಗಳು ಹೆಚ್ಚು ಕಲಿಸುವ ಅವಕಾಶ ಬರ್ತದೆ. ಸೊ ಇಷ್ಟು ಹೇಳುತ್ತಾ ನಾನು ಹೇಳುವ ಹೊರಟದೆ ಅಂದರೆ, ಒಂದು ಭಾಳ ಪೋಷಕರ ಹತ್ರ ಹೇಳುವಂಥದ್ದು ಮಕ್ಕಳ ಹಕ್ಕುಗಳಂದರೆ ಅದು ಅವರನ್ನು ನೀವು ಪ್ರೀತಿ ಮಾಡುವ ಅಂತ ಹೇಳೋದು. ನಾನು ಮಕ್ಕಳ ಹಕ್ಕುಗಳಿಂದ ಅವರು ತಲೆ ಮೇಲೆ ಕೂತ್ಕೊಳ್ತಾರೆ ಅಂತಲ್ಲ. ಯಾವ ಸಮಾಜದಲ್ಲಿ ಯಾರಿಗೂ ನಾವು ಹೇಳಲಿಲ್ವೋ ಅದನ್ನು ನಾವು ಹೇಳಬೇಕು ಅವರ ಹಿತದೃಷ್ಟಿಯಿಂದ. ಮತ್ತು ಸರ್ ಹೇಳಿದಾಗೆ ಕರ್ತವ್ಯವೂ ತನ್ನಷ್ಟಕ್ಕೆ ಬರ್ತದೆ. ಅದು ಕರ್ತವ್ಯ ಇಲ್ಲದೆ ಅವರನ್ನಿಲ್ಲದೆ ಯಾವ ರೀತಿಯಲ್ಲಿ ಬೆಳೆಸಬೇಕಾಗೋದಿಲ್ಲ. ಈಗ ನಮಗೆ ಸಮಸ್ಯೆ ಬರೋದು ಯಾವಾಗ ಅಂದರೆ, ಮಕ್ಕಳ ಬಿಹೇವಿಯರ್ ಒಂದು ಕ್ರಾನಿಕ್ಕಿಗೆ ಬಂದಾಗ, ಮನೆಗೆ ಬಂದಾಗ ಮನೆಯ ಶಿಸ್ತಿರ್ತದೆ, ಮನೆಯಲ್ಲಿ ಒಂದು ನಿಯಮ ಇರ್ತದೆ. ಮನೆಯಲ್ಲಿ ನಿಯಮನೇ ಇಲ್ಲದಿದ್ದರೆ ಮಕ್ಕಳು ಅದನ್ನೇ ಕಲಿತದೆ. ಇಷ್ಟು ಗಂಟೆಗೆ ನಾವು ಊಟ ಮಾಡಬೇಕು, ಊಟ ಮಾಡುವಾಗ ಎಲ್ಲರೂ ಒಟ್ಟಿಗೆ ಇರಬೇಕು, ಬಂದ ಕೂಡಲೇ ಕೈ ತೊಳಿಬೇಕು. ಇದು ನಿಯಮಗಳನ್ನು ನಾವು ನಿರಂತರವಾಗಿ ದೊಡ್ಡವರು ಮಾಡದಿದ್ದರೆ ನಾವು ಮಕ್ಕಳಲ್ಲಿ ಎಕ್ಸ್ಪೆಕ್ಟ್ ಮಾಡಲಿಕ್ಕೇ ಆಗೋದಿಲ್ಲ. ಇದು ಕರ್ತವ್ಯಗಳು ಯಾರು ಮಾಡಬೇಕು? ಫಸ್ಟಿಗೆ ಪೇರೆಂಟ್ಸೇ ಮಾಡಬೇಕು. ಶಾಲೆಯಲ್ಲಿ ಮಕ್ಕಳು ಕೂಡ, ಶಾಲೆಯಲ್ಲಿ ಟೀಚರ್ಸ್ ಹಾಗೇನೆ ಮಕ್ಕಳನ್ನು ಗೌರವಿಸಬೇಕು. ಮಕ್ಕಳು ನಮಗೆ ಯಾಕೆ ಗೌರವಿಸಬೇಕು? ನಾವು ಫಸ್ಟ್ ಮಕ್ಕಳನ್ನು ಗೌರವಿಸಬೇಕಾಗುತ್ತೆ. ನಮಗೆ ಕೆಲವೊಮ್ಮೆ ಟೀಚರ್ ಗುಡ್ ಮಾರ್ನಿಂಗ್ ಹೇಳಿಲ್ಲ, ನಮ್ಮ ಟೀಚರ್ಗೆ ತುಂಬ ಬೇಸರ ಆಗ್ತದೆ. ಕೆಲವೊಮ್ಮೆ ಅವ್ನು ನನಗೆ ಗುಡ್ ಮಾರ್ನಿಂಗ್ ಹೇಳಲಿಲ್ಲ ಅಂತ, ಅವನಿಗೇನೋ ರೀಸನ್ ಇರಬೇಕು ಟೀಚರಿಗೆ ಗುಡ್ ಮಾರ್ನಿಂಗ್ ಹೇಳಕ್ಕೆ ಹೇಳಲಿಲ್ಲ ಅಂತ. ಆ್ಯಟಿಟ್ಯೂಡ್ ಅದು. ಆ ಆ್ಯಟಿಟ್ಯೂಡ್ ಮಗು ಹೇಗೆ ಬಂತು ಎಂಬುದಕ್ಕೆ ನಮ್ಮಲ್ಲಿ ಒಂದಷ್ಟು ರೀಸನ್ ನಮ್ಮಲ್ಲಿ ಇರಬೇಕು. ಆ ಮಗು ಯಾಕೆ ಹಾಗೆ ಮಾಡಿರ್ಬೋದು, ನನಗೆ ಅವನು ಯಾಕೆ ಮಾಡಲಿಲ್ಲ ಅಂತಲ್ಲ, ಯಾಕೆ ಆ ಮಗು ಆ ರೀತಿ ಇರಬೇಕು. ಅವನ ಆ್ಯಟಿಟ್ಯೂಡ್ ಪ್ರಾಬ್ಲಮಾ, ಅಥವಾ ಬಿಹೇವಿಯರ್ ಪ್ರಾಬ್ಲಮಾ, ಅಥವಾ ಅವರ ಮನಸ್ಥಿತಿ ಹಾಗೇನಾ, ಅಥವಾ ನನ್ನ ಮೇಲೆ ಏನೋ ಅಗೌರವ ತೋರಿಸ್ತಿದ್ದಾನಾ, ನನ್ನ ಮೇಲೆ ಸಿಟ್ಟಿದೆಯಾ ಅಂತ 4-5 ಪ್ರಶ್ನೆಗಳು ನೀವು ಹಾಕಿದರೆ ಉತ್ತರ ಸಿಗ್ತದೆ. ನೀವು ಅದಕ್ಕೇ ಕನ್ಕ್ಲೂಷನ್ ಕೊಟ್ಟರೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳುವಂಥದ್ದು, ಮಕ್ಕಳನ್ನು ಶಾಲೆಯಲ್ಲಿ ಬೆಳೆಸುವಾಗ ಕೂಡ ಮಕ್ಕಳ ಹಕ್ಕುಗಳು ನಾವು ಮಾತಾಡ್ತಿರುವುದು, ಒಂದು ನಾವು ಮಕ್ಕಳನ್ನು ಸಹಜವಾಗಿ, ಅವರು ಕೂಡ ಮನುಷ್ಯರು, ಅವರು ಕೂಡ ಪ್ರೀತಿ ಮಾಡಬೇಕು ಅಂತ ಇರುವಂಥದ್ದು, ಮತ್ತು ಸಹಜವಾಗಿ ನಾವು ಕೊಡಲಿಕ್ಕೆ ಬೇಕಂಥದ್ದು. ಎರಡನೇದಾಗಿ ಕರ್ತವ್ಯಗಳನ್ನು ಬಗ್ಗೆ ಹೇಳುವಾಗ ಅವರು ಯಾವ ಸಮಯದಲ್ಲಿ ಏನು ಮಾಡಬೇಕು ಅಂತ ನಿಮ್ಮಲ್ಲಿ ಸಿಲೆಬಸ್ ಇರುತ್ತೆ. ಅದೇ ಥರ ಮನೆಯಲ್ಲಿ ಕೂಡ ನಮ್ಮಲ್ಲಿ ಒಂದು ಸಿಲೆಬಸ್ ಇರಬೇಕು. 1ನೇ ಕ್ಲಾಸ್ಗೆ 2ನೇ ತರಗತಿ ಬರುವಾಗ ತನಕ ಮಕ್ಕಳು ತುಂಬ ವಿಷಯಗಳನ್ನು ಗ್ರಾಸ್ಪ್ ಮಾಡಿರ್ತಾರೆ, ಫಾರ್ಮೇಷನ್ ಆಗಿರ್ತದೆ, ಬ್ರೈನ್ ಡೆವಲಪ್ಮೆಂಟ್ ಆಗಿರ್ತದೆ. ಆಮೇಲೆ ಅವರು ಅಪ್ಲಿಕೇಶನ್ ಮಾಡೋದು, 7 ವರ್ಷ ಆದ ನಂತರ ಅವರು ಅಪ್ಲಿಕೇಶನ್ಸ್ ಮಾಡೋದು, ಅದನ್ನು ಬಳಸುವಂಥದ್ದು, ಅದನ್ನು ನಡೆಸ್ತಾರೆ, ಟ್ರಯಲ್ ಮಾಡ್ತಾರೆ, ಅದರಲ್ಲಿ ಬಳಸ್ಕೊಂಡು ಅವರ ಬಿಹೇವಿಯರ್, ಅವರ ಪರ್ಸನಲ್ ಡೆವಲಪ್ ಮಾಡ್ತಾ ಹೋಗ್ತಾರೆ, ಟ್ಯಾಲೆಂಟ್ಸ್ ಡೆವಲಪ್ ಮಾಡ್ತಾ ಹೋಗ್ತಾರೆ. ಸೊ ಅದರಿಂದ 7ರಿಂದ 14 ವರ್ಷದ 12 ವರ್ಷದ ವಯಸ್ಸಿನ ಅದು ಇರುತ್ತೆ. ಆಮೇಲೆ ಅವ್ರಿಗೆ ಜಾಸ್ತಿ 12 ವರ್ಷ ಆದಮೇಲೆ ಸಹ ಜಾಸ್ತಿ ಇಮ್ಯಾಜಿನೇಷನ್ ಬರ್ತದೆ. ಇಮ್ಯಾಜಿನೇಷನ್ ಮಾಡಿಕೊಂಡು ತಿಳ್ಕೊಳ್ಳೋದು, ಕ್ರಿಯೇಟಿವಿಟಿ ಬರ್ತದೆ, ಕ್ರಿಯೇಟಿವಿಟಿ ಮಾಡಿಕೊಂಡು ಬರ್ತದೆ. ಇದನ್ನೆಲ್ಲ ಆ ಟೈಮ್ನಲ್ಲಿ ಆಗಬೇಕಾದ್ರೆ ಮಕ್ಕಳ ಹಕ್ಕುಗಳು, ರೈಟ್ ಟು ಪಾರ್ಟಿಸಿಪೇಷನ್ ವೆರಿ ಇಂಪಾರ್ಟೆಂಟ್. ನೀನು ಹುಡುಗಿ ಅಲ್ಲಿ ಹೋಗಬೇಡ, ನೀನು ಆ ಧರ್ಮದವ, ಅಥವಾ ನೀನು ಗ್ರಾಮೀಣ ಪ್ರದೇಶ, ನೀನು ಹಾಗೆ ಹೇಳಿ ನಾವು ಕೆಲವು ಮಕ್ಕಳನ್ನು ಬಿಡುವುದಿಲ್ಲ. ಮಕ್ಕಳ ಕೆಲಸಗಳನ್ನು ಮಾಡಲಿಕ್ಕೆ, ಕೆಲವರು ಗಂಡು ಮಕ್ಕಳನ್ನು ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ. ಅದು ಎಲ್ಲ ಹೆಣ್ಣು ಮಕ್ಕಳ ಕೆಲಸ ಅಂತ. ಬಟ್ಟೆ ತೆಗೆಯುವುದು, ಬಟ್ಟೆ ಒಗೆಯುವುದು, ಅಥವಾ ಪ್ಲೇಟ್ ತೊಳೆಯುವುದು, ಪಾತ್ರೆ ತೊಳೆಯುವುದು, ಅಡಿಗೆ ಮಾಡೋದು, ಅದೆಲ್ಲ ಗಂಡು ಮಕ್ಕಳ ಕೆಲಸ ಅಂತ, ಹೆಣ್ಮಕ್ಳ ಕೆಲಸ ಅಂತ. ಬಹುಶಃ ಇದು ದೊಡ್ಡ ತಪ್ಪು ಮಾಡ್ತಾ ಇದ್ದೇವೆ. ರೈಟ್ ಟು ಪಾರ್ಟಿಸಿಪೇಷನಲ್ಲಿ ಗಂಡು ಮಕ್ಕಳಿಗೆ ಆಗಲಿ ಹೆಣ್ಣು ಮಕ್ಕಳಿಗೆ ಆಗಲಿ ಅವರವರ ಕೆಲಸವನ್ನು ಅವರಿಗೆ ಮಾಡಲಿಕ್ಕೆ ನಾವು ಸಣ್ಣ ಇರುವಾಗಲೇ ಅವಕಾಶ ಮಾಡಿಕೊಟ್ಟು, ನೀವು ಅದನ್ನು ಪಾಠ ಮಾಡಿ ಹೇಳಲಿಕ್ಕೆ ಆಗೋದಿಲ್ಲ, ತೊಡಗಿಸ್ಕೊಳ್ಬೇಕು ಅವರನ್ನು. ನಾವು ಪರ್ಪಸ್ಫುಲ್ಲಾಗಿ ಹುಡುಗಿಯರನ್ನು ಕೆಲವು ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ, ಪರ್ಪಸ್ಫುಲ್ಲಾಗಿ ಹುಡುಗಿಯರನ್ನು ಕೆಲವು ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ. ಅವರ ಬದುಕಿಗೆ, ಅವರ ಲೈಫಿಗೆ ಮುಂದೆ ಬೇಕಾದ ವಿಷಯಗಳ ಬಗ್ಗೆ
ಅಡುಗೆ ಇರ್ಬೋದು, ಸ್ವಚ್ಛತೆ ಇರ್ಬೋದು, ನ್ಯೂಟ್ರಿಷನ್ ಇರ್ಬೋದು, ಇದನ್ನ ಬಗ್ಗೆ ಬೇರೆ ಯಾರನ್ನೂ ಅವಲಂಬಿಸುವಂತೆ ನಾವು ಮಾಡ್ತಾ ಇದ್ದೇವೆ. ಪುರುಷರನ್ನು ನಾವು ಮಹಿಳೆಯರನ್ನು ಅವಲಂಬಿಸಿದ ಹಾಗೆ ಮಾಡ್ತಾ ಇದ್ದೇವೆ. ಮತ್ತು ಅದೇ ಥರ ಬೆಳೆಸುವಾಗ ಕೂಡ ಈಗ ಅದು ಒಂದು ಕಾಲ ಇತ್ತು, ನಮ್ಮ ಜನ್ರೇಷನ್ ಅದು ಸಮಸ್ಯೆ ಇತ್ತು. ಬಟ್ ಈಗ ಹಾಗೆ ಮಾಡಿದರೆ ನಾಳೆ ಸಮಸ್ಯೆ ಆಗ್ತದೆ. ಯಾಕೆಂದರೆ ಸಮಾಜದ ಕಾನೂನುಗಳು ಬಂದಿದೆ, ಅವಕಾಶಗಳಿವೆ. ಒಂದು ವೇಳೆ ನಾವು ಸ್ಕಿಲ್ ಕೊಡದಿದ್ದರೆ ನಾಳೆ ಅವರು ಸಫರ್ ಆಗ್ತಾರೆ. ಸೊ ಅದಕ್ಕೋಸ್ಕರ ನಾನು ಹೇಳುವಂಥದ್ದು, ಕೊನೆಯಲ್ಲಿ 4 ಅಂಶಗಳನ್ನು ಹೇಳಿ ಮುಗಿಸ್ತಾ ಇದ್ದೇನೆ. ಬಹುಶಃ ಚರ್ಚೆ ಮಾಡೋಣ ನಾವು. ನಾನು ಇಷ್ಟು ಅಂಶಗಳನ್ನು ನಿಮ್ಮಲ್ಲಿ ಕೆಲವು ಚಿಂತನೆಗಳನ್ನು ಕೊಟ್ಟಿದ್ದೇನೆ. ಈ ಚಿಂತನೆ ಸರಿಯಾ ತಪ್ಪು ಅಂತ ನೀವು ಮುಂದೆ ಕೆಲವು ಓದಬೇಕು, ಕೆಲವು ತಜ್ಞರಿಗೆ ತಿಳ್ಕೊಳ್ಬೇಕು ಮತ್ತು ಅದನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ. ಸೊ ಇಷ್ಟು ಅಂಶಗಳನ್ನು ಮಾಡಿದ ಮೇಲೆ ನಾವು ಮಕ್ಕಳಿಗೆ ನಾವು ಕೊಡಬೇಕಾದದ್ದು ಒಂದು ಪಾಸಿಟಿವ್ ಥಿಂಕನ್ನು. ಪಾಸಿಟಿವ್ ಥಿಂಕಿಂಗ್ ಮಾತ್ರ ನಾವು ಮಕ್ಕಳನ್ನು ಚೆನ್ನಾಗಿ ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಅವ್ರು ಏನು ತಪ್ಪು ಮಾಡಿದರೂ ಕೂಡ ಅದು ಆ ಮಿಸ್ಟೇಕ್ಸ್ ಅಂತ ನಾವು ತಗೊಂಡು ಅದನ್ನು ಸರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈಗ ಬಾಲ್ಯನ್ಯಾಯ ಕಾಯ್ದೆಯಲ್ಲಿ ಈವನ್ ಒಂದು ಮಗು ಮರ್ಡರ್ ಕಾಡಿದ್ರು ಕೂಡ ಅವರಿಗೆ ಗಲ್ಲು ಶಿಕ್ಷೆ ಇಲ್ಲ. ಯಾಕೆ ಹೇಳಿ ನೋಡ, ಆ ಬೆಳೆಯುವ ವಯಸ್ಸಿನಲ್ಲಿ ಮಗು ಆ ತಪ್ಪು ಮಾಡಬೇಕಿದ್ರೆ ಅದು ದೊಡ್ಡವರಿಂದಲೇ ಸಾಧ್ಯ, ಅದು ದೊಡ್ಡವರ ಪರಿಣಾಮದಿಂದಲೇ ಆದದ್ದು. ಅದು ಮಗುವಿನ ತಪ್ಪಲ್ಲ ಅಂತ ಹೇಳ್ಕೊಂಡು ಅವನಿಗೆ ಅದು ಅವಕಾಶ ಕೊಟ್ಟು ಮುಂದೆ ಒಂದು ವೇಳೆ ಅವನಿಗೆ ಮಾನಸಿಕವಾಗಿ ದೈಹಿಕವಾಗಿ ಏನೋ ಸಮಸ್ಯೆ ಇದ್ದರೆ ಅದಕ್ಕೆ ಟೆಸ್ಟ್ ಮಾಡಿಸ್ತಾರೆ, ಅಥವಾ ಅನಿವಾರ್ಯ ಒಂದು ಪರಿಸ್ಥಿತಿ ಬಂದಾಗ ಅದನ್ನು ಅರ್ಥ ಮಾಡಿಕೊಂಡು ಅವನು ಮುಂದೆ ಕೂಡ ಅವನ ರೆಕಾರ್ಡ್ಸಲ್ಲಿ ಬರದ ಹಾಗೆ ಕಾನೂನಿದೆ. ಇವತ್ತು ಅವನು ಮರ್ಡರ್ ಮಾಡಿದ್ದಾನೆ, ಅವರಿಗೆ ಮರ್ಡರ್ ಮಾಡಿದ್ದು ಅಂತ ಹೇಳಿದ ಒಂದು ಪ್ರೂವ್ ಆದರೆ ಅದು 3 ವರ್ಷ ಅವರಿಗೆ ಸ್ಪೆಷಲ್ ಹೋಮ್ಗೆ ಹಾಕ್ತಾರೆ. ಸ್ಪೆಷಲ್ ಹೋಮ್ನಲ್ಲಿ ಅವ್ರಿಗೆ ಏನು ಮಾಡ್ತಾರೆ, ಶಿಕ್ಷೆ ಕೊಡೋದಿಲ್ಲ. ಅಲ್ಲಿ ಅವರಿಗೆ ಹೈಯರ್ ಎಜುಕೇಷನ್, ಅವರ ಮಾನಸಿಕ ಮತ್ತು ಪರ್ಸನಲ್ ಡೆವಲಪ್ಮೆಂಟ್ ಮಾಡಿಕೊಂಡು 3 ವರ್ಷ ಆದಮೇಲೆ ಅವರನ್ನು ಬಿಟ್ಬಿಡ್ತಾರೆ, ನಾಗರಿಕ ಸಮಾಜಕ್ಕೆ ಬಿಟ್ಟುಬಿಡ್ತಾರೆ. ಆದರೆ ಹಾಗೆ ಆಗಿದೆ ಅಂತ ನೀವು ನಾಳೆ ಪಾಸ್ಪೋರ್ಟ್ ಮಾಡುವಾಗ, ಅಲ್ಲ ನಿಮ್ಮದು ಪಾಸ್ಪೋರ್ಟಲ್ಲಿ ಮಾಡುವಾಗ ನೀವು ಇಲ್ಲ, 18 ವರ್ಷದ ಒಳಗೆ ನೀವು ಏನಾದರೂ ಕ್ರೈಮ್ ಮಾಡಿದರೆ ಯಾರು ಪೊಲೀಸ್ನವರು ಕೂಡ ಯಾರು ಕೂಡ ಅದನ್ನು ಗಣನೆಗೆ ತಗೊಳ್ಳಿಕ್ಕೆ ಇಲ್ಲ. 18 ವರ್ಷದ ಒಳಗೆ ಏನಾದರೂ ಅಪರಾಧಗಳ ಯಾಕೆ ಅದು ಹೇಳಿದರೆ, ಮಕ್ಕಳು ತಪ್ಪು ಮಾಡಿರುವುದಿಲ್ಲ, ಅದಕ್ಕೆ ದೊಡ್ಡವರೇ ಕಾರಣ ಆಗಿರ್ತಾರೆ. ಅದನ್ನು ಸರಿ ಮಾಡಬೇಕಾದ್ರೆ ಅದಕ್ಕೊಂದು ಅವಕಾಶ ಕೊಡಬೇಕು. ಮತ್ತು ಅವಕಾಶ ಕೊಡದೇ ಬಿಟ್ಟು ಬಿಡೋದಲ್ಲ, ಅವಳಲ್ಲಿ ಆ ರೀತಿ ಮಾಡಬೇಕೆ ಕಾರಣ ಏನೊಂದು ಅರ್ಥ ಮಾಡಿಕೊಂಡು ಆ ಮಗುವನ್ನು ಸರಿ ಮಾಡುವ ನಿಟ್ಟಿನಲ್ಲಿ ಈಗ ಬಾಲ್ಯನ್ಯಾಯ ಕಾಯ್ದೆ ಬಂದಿದೆ. ಅದಕ್ಕೆ ಪೊಲೀಸರು, ಕೌನ್ಸಿಲರ್ಸ್ಗಳು, ಬಾಲ್ಯನ್ಯಾಯ ಮಂಡಳಿ ಇದೆಲ್ಲ ಇರ್ತದೆ. ಸೊ ಅವ್ರು ಮಾಡ್ತಾರೆ. ಸೊ ಅದರಿಂದ ನಾನು ಹೇಳುವಂಥದ್ದು, ನಿಮ್ಮ ಮಕ್ಕಳು ಅಂಥ ತಪ್ಪುಗಳನ್ನು ಮಾಡೋದಿಲ್ಲ. ಏನೋ ಸಣ್ಣ ಕೆಲವು ತಪ್ಪುಗಳನ್ನು ಮಾಡಿರ್ತಾರೆ, ಅಥವಾ ಆಗ ನಾವು ಭಾಳ ಜಾಗರೂಕವಾಗಿ ನಾಜೂಕಾಗಿ ಮಕ್ಕಳ ಮನಸ್ಸಿಗೆ ನೋವಾಗದಾಗೆ ಅರ್ಥ ಮಾಡ್ಕೊಂಡು ಅವರನ್ನು ಮಾಡಬೇಕು. ನಿಮಗೆ ಅದು ಮಾಡಲಿಕ್ಕೆ ಆಗದಿದ್ದರೆ ಟೀಚರ್ಸ್ ಸಹಾಯ ಪಡ್ಕೊಳ್ಳಿ ಆಗದಿದ್ದರೆ ಕೌನ್ಸಿಲರ್ ಸಹಾಯ ಪಡ್ಕೊಳ್ಳಿ. ಕೆಲವರಿಗೆ ಸೈಕೆಟ್ರಿಕ್ಕೆ ಬೇಕಾಗ್ತದೆ. ಈಗ ಕೌನ್ಸಿಲಿಂಗ್ ಅಂದರೆ ಏನು, ಅವಳ ಮನಸ್ಸಿನಲ್ಲಿ ಏನೇನು ತಿಳ್ಕೊಳ್ಬೋದು. ಸೈಕೆಟ್ರಿಕ್ ಏನಂದರೆ ಅದು ಲಾಸ್ಟ್ ಸ್ಟೇಜ್ ಬರುತ್ತೆ, ಅದು ಎಲ್ಲ ಮಕ್ಕಳಿಗೆ ಇರೋದಿಲ್ಲ. ಅದೊಂದು ನಮ್ಮ ಈ 100%ಅಲ್ಲಿ 1% ಮಕ್ಕಳಿಗೆ ಸೈಕೆಟ್ರಿಕ್ ಅವಶ್ಯಕತೆ ಇರುತ್ತೆ. ಅದೇ ಕೌನ್ಸಿಲಿಂಗ್ ನಾವು ಎಲ್ಲರಿಗೂ ಬೇಕು, ನಮಗೆಲ್ಲರಿಗೂ ಕೌನ್ಸಿಲಿಂಗ್ ಅವಶ್ಯಕತೆ ಇರುತ್ತೆ, ಹೌದಲ್ವಾ? ಹಿಂದೆ ಕೌನ್ಸಿಲರ್ ಹೋದಾಗ ಕೂಡಲೇ ಎನಿಸಿರೋ ಅವನಿಗೇನು ಸರಿ ಇಲ್ಲ, ಹಾಗೆಲ್ಲ. ಈಗ ನನಗೆ ಕೌನ್ಸಿಲಿಂಗ್ ಬೇಕಾಗುತ್ತೆ, ಈ ವಯಸ್ಸಿನಲ್ಲಿ ಕೂಡ ನನಗೆ ಕೌನ್ಸಿಲಿಂಗ್ ಬೇಕಾಗುತ್ತೆ. ಅದಕ್ಕೆ ನಾವು ಯಾರ ಹತ್ರ ಮಾತಾಡಬೇಕು ನಮ್ಗೆ ಗೊತ್ತಿರಬೇಕಾಗುತ್ತೆ. ಕೌನ್ಸಿಲಿಂಗ್ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಇನ್ನೊಬ್ಬರಿಗೆ ಹೇಳಿದರೆ ಸಾಕು, ನಿಮಗೆ ಅಲ್ಲಿ ಸರಿ ಆಗ್ತದೆ. ಬಟ್ ಸೈಕ್ಯಾಟ್ರಿಕ್ ಯಾಕೆ ಅಂದರೆ ಟ್ರೀಟ್ಮೆಂಟ್ ಬೇಕಾಗ್ತದೆ. ಅದು ಕೂಡ ನಮ್ಮಲ್ಲಿ ಈಗ ಒಂದು ಬೆಳ್ತಂಗಡಿಯಲ್ಲಿ ಬಂತು, ಊರಿನ ಜನರೆಲ್ಲ ಸೇರಿ ಆ ಮಕ್ಕಳು ಶಾಲೆಗೆ ಬರೋದಾಗೆಲ್ಲ ಮಾಡಿದರು. ಮತ್ತು ನಾವು ಇಮಿಡಿಯೇಟ್ ಅದನ್ನು ಟೆಸ್ಟ್ ಮಾಡುವಾಗ ಮಗುವಿನಲ್ಲಿ ಸಮಸ್ಯೆ ಇತ್ತು. ಮಗುವಿನಿಗೆ ಕರೆಕ್ಟಾಗಿ ಡಯಾಗ್ನೋಸೇ ಬೇಕಿತ್ತು. ಅದು ನಾನು ಟೀಚರ್ ಡಿಸೈಡ್ ಮಾಡೋದಲ್ಲ, ಅದು ಎಕ್ಸ್ಪರ್ಟ್ಸ್ ಡಿಸೈಡ್ ಮಾಡೋದು. ಆಮೇಲೆ ನಾವು ಎನ್ಲಾಕ್ ಹಾಸ್ಪಿಟಲ್ ಇದು ಮಾಡಿಕೊಂಡು ಆ ಮಗುವನ್ನು ಇದು ಮಾಡಿ, ಈಗ ಟ್ರೀಟ್ಮೆಂಟ್ ಸಿಕ್ಕದ ಕಾರಣ ನಾವು ಅವ್ರನ್ನ ಶಾಲೆಗೆ ಹಾಕ್ಲಿಕ್ಕೆ ಆಗದ ಕಾರಣ ಅವ್ರು ಬೇರೆ ರೀತಿಯಲ್ಲಿ ನಾವು ಸ್ಪೆಷಲ್ ಎಜುಕೇಟರ್ ಆಗಿ ಮಾಡ್ತಾ ಇದ್ದೇವೆ. ಅದು ನಾನು ಹೇಳಲಿಕ್ಕೆ ಹೊರಟದೆ ಅಂದರೆ, ಆ ಸ್ಟೇಜ್ ನಮ್ಮಲ್ಲಿ ಇಲ್ಲ, ಎಲ್ಲ ಮಕ್ಕಳದ್ದು ಭಾಳ ಕಡಿಮೆ ಇರ್ಬೋದು. ಆ ಸ್ಟೇಜ್ ಬಂದಾಗ ನೀವು ಅಂಥವರನ್ನು ತೋರಿಸಬೇಕಾದ್ರೆ, ಆದರೆ ಅದರ ಮಧ್ಯದಲ್ಲಿ ಇವರೆಲ್ಲ ಇರ್ತಾರಲ್ಲ, ಅವರೆಲ್ಲರೂ ನಮ್ಮ ಪರಿಣಾಮಕ್ಕೆ ನಮ್ಮ ಬಿಹೇವಿಯರನ್ನು ನೋಡಿಕೊಂಡು ಅವ್ರು ಕಲಿತಿರ್ತಾರೆ. ಅದಕ್ಕೋಸ್ಕರ ನಾವು ಪೋಷಕರಿಗೆ ನಾನು ಹೇಳೋದು, ನಿಮ್ಮ ಮಕ್ಕಳ ಮೇಲೆ ಬಿಹೇವಿಯರನ್ನು ಗಮನಿಸ್ಕೊಳ್ಳಿ. ನಿಮಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದಾಗ ಅದನ್ನು ನೀವು ಅಲ್ಲಿಗೆ ಬಿಡಬೇಡಿ. ಆ ಮಗು ನಮಗೆ ಬರುವ ಸಮಸ್ಯೆಗಳು ಈಗ ಅಂದರೆ ಒಂದು ಮೊಬೈಲ್ ಇದು. ಈಗ ಏನಿದ್ರು ಮೊಬೈಲ್ ಎಲ್ಲಿ ತನಕ ಅಂದರೆ ರಾತ್ರಿ ಇಡೀ ನೋಡೋ ಮಕ್ಕಳಿದ್ದಾರೆ, ಕೆಲವು ಅದು ಬೆಡ್ಶೀಟ್ ಹಾಕಿ ನೋಡೋ ಮಕ್ಕಳಿದ್ದಾರೆ. ಮತ್ತು ಮೊಬೈಲಿಂದ ಈಗಾಗಲೇ ಪಬ್ಜಿ ಗೇಮ್ ಮತ್ತು ಆಡ್ಕೊಂಡು ಆಗೋ ಮಕ್ಕಳಿದ್ದಾರೆ, ಸಮಸ್ಯೆಗಳಿದೆ. ತುಂಬ ನುಕ್ಸಾನ್ ಕೂಡ ಆಗಿದೆ, ಪೊಲೀಸರಿಗೆ ತುಂಬ ಕೇಸ್ಗಳು ಬಂದಿವೆ. ಅಂಥ ಪರಿಸ್ಥಿತಿಯಲ್ಲಿ ನಾವು ನಿಮಗೆ ಏನು ಮಾಡಲಿಕ್ಕಾಗದಾದರೆ 1098 ಅಥವಾ ನಿಮಗೆ ನಾನು ಹೇಳಿದೆಲ್ಲ, ನಿಮಗೆ ನಂಬಿಕೆಸ್ಥ ವ್ಯಕ್ತಿಗಳನ್ನು ಸಂಪರ್ಕಿಸಬೇಕು. ನಂಬಿಕೆಸ್ಥ ವ್ಯಕ್ತಿಗಳು ಯಾಕೆ ನಾನು ಹೇಳ್ತೇನೆ ಅಂದರೆ,
ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ಏನಾದರೂ ನೆಗೆಟಿವನ್ನು ಊರೆಲ್ಲ ಹೇಳಿ ಬಂದರೆ ಅದು ಮತ್ತೆ ಮಗುವಿನ ಮೇಲೆ ಪರಿಣಾಮ ಬೀರ್ತಾರೆ, ಎಲ್ಲ ನನ್ನ ಬಗ್ಗೆ ಎಲ್ಲ ಕಡೆ ಹೇಳಿ ಬರ್ತಾರೆ ಅಂತ. ಅದಕ್ಕೋಸ್ಕರ ನೀವು ಹೇಳಬೇಕು, ಆ ವಿಚಾರವನ್ನು ಯಾರ ಹತ್ರ ಹೇಳಬೇಕು ಅವ್ರ ಹತ್ರ ಮಾತ್ರ ಹೇಳ್ಕೊಂಡು ಕಾನ್ಫಿಡೆನ್ಷಿಯಲಿ ಮೇಂಟೈನ್ ಮಾಡಿದರೆ ಚೆನ್ನಾಗಿರ್ತದೆ. ಸೊ ಇಷ್ಟು ಹೇಳಿ ನಮ್ಮಲ್ಲಿ ನಾನು ಹೇಳಲಿಕ್ಕೆ ಅಂತಿಮವಾಗಿ ಹೇಳಲಿಕ್ಕೆ ಹೊರಟದೆ ಅಂದರೆ, ಒಂದು ನಮ್ಮ ಎಲ್ಲ ಮಕ್ಕಳ ಆರೈಕೆ ಪೋಷಣೆ ಪೇರೆಂಟ್ಸ್ ಜೊತೆ ಸರಿಯಾಗಿರೋ ತನಕ ಏನು ಸಮಸ್ಯೆ ಇಲ್ಲ, ಶಿಕ್ಷಕರ ಜೊತೆ ಸಮಸ್ಯೆ ಇದ್ದರೂ ಕೂಡ ಏನು ಸಮಸ್ಯೆ ಇಲ್ಲ. ಆದರೆ ಯಾವಾಗ ನಿಮಗೆ ಆ ಮಕ್ಕಳು ಆ ಸ್ಟೇಜ್ ದಾಟಿ ಹೋಗ್ತಾರೆ ಅಂತ ಹೇಳುವಾಗ ನೀವು ಇಮಿಡಿಯೇಟ್ ಚೈಲ್ಡ್ ಪ್ರೊಟೆಕ್ಷನ್ ಸಿಸ್ಟಮನ್ನು ನೀವು ಅಪ್ರೋಚ್ ಮಾಡಲೇಬೇಕಾಗುತ್ತೆ. ಅದು ಯಾವುದೆಲ್ಲ ಏನಂದರೆ 1098 ಖಾಲಿ ಫೋನ್ ರಿಸೀವ್ ಮಾತ್ರ ಮಾಡೋದು, ಅವ್ರು ಬಂದು ಏನು ನಿಮ್ಮನ್ನು ದಬಾಯಿಸೋದಿಲ್ಲ ಅಥವಾ ಏನು ಮಾಡೋದಿಲ್ಲ, ವಿಚಾರ ತಗೊಳ್ತಾರೆ. ಮಕ್ಕಳ ರಕ್ಷಣಾ ಘಟಕದವರು ಮಕ್ಕಳ ಹತ್ರ ಮಾತಾಡ್ತಾರೆ, ನಿಮ್ಮ ಹತ್ರ ಮಾತಾಡ್ತಾರೆ, ವಿಷಯದ ಆಳ ಅರ್ಥ ಮಾಡಿಕೊಂಡು ಅವರು ನಿಮಗೆ ಸಹಾಯ ಮಾಡಲಿಕ್ಕೆ ಬರ್ತಾರೆ. ಮತ್ತು ನಿಮಗೆ ಅಪರಾಧ ಆದಾಗ ಪೊಲೀಸ್ ಇಲಾಖೆ ಡೆಫಿನೆಟ್ ಆಗಿ ಈಗ ಚೈಲ್ಡ್ ಫ್ರೆಂಡ್ಲಿ ಆಗಿದೆ. ಚೈಲ್ಡ್ ಫ್ರೆಂಡ್ಲಿ ಆದಂದರೆ ಮಕ್ಕಳನ್ನು ಕೂಡ ಯಾವುದೇ ವಿಕ್ಟಿಮ್ ಮಾಡದೆ ಅವರನ್ನು ಭಾಳ ಚಂದ ಮಾಡಿ ಅವರು ಇವಾಗ ಡೀಲ್ ಮಾಡ್ತಾ ಇದ್ದಾರೆ. ಸೊ ಅದು ಕೂಡ ಅವರಿಗೆ ಟ್ರೈನಿಂಗ್ ಆಗಿದೆ. ಮತ್ತು ಕೊನೆಯದಾಗಿ ನಾನು ಹೇಳೋದು, ನಿಮ್ಮ ಇಡೀ ಮಕ್ಕಳಿಗೆ ಒಂದು ಸಮಸ್ಯೆ ಬಂದಾಗ ನೀವು ಮಕ್ಕಳ ಕಲ್ಯಾಣ ಸಮಿತಿ ಅಪ್ರೋಚ್ ಆಗ್ಬೋದು. ಮಕ್ಕಳ ಕಲ್ಯಾಣ ಸಮಿತಿ ಅಂದರೆ ಅದು ಬೋಂದಲೆಯಲ್ಲಿರುತ್ತೆ, ಅದು ಒಂಥರ ಕೋರ್ಟ್ ಇದ್ದಾಗೆ. ಈಗ ನಾಳೆ ನಿಮ್ಮ ಶಾಲೆಯಲ್ಲಿ ಕೆಲವು ಮಕ್ಕಳಿಗೆ ಸಮಸ್ಯೆ ಬರ್ತದೆ, ಆಗ ನಿಮಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಕಾನೂನಾತ್ಮಕವಾಗಿ ನೀವು ಅಲ್ಲಿ ಅಪ್ರೋಚ್ ಆದರೆ ಅವರು ಸಹಾಯ ಮಾಡ್ತಾರೆ. ಈಗ ನಿಮ್ಮಲ್ಲಿ ಡ್ರಾಪ್ಔಟ್ಸ್ ಆದರೆ ನೀವು ಎಷ್ಟು ದಿವಸ ನೋಡ್ಕೊಳ್ಬೋದು? ಡ್ರಾಪ್ಔಟ್ಸ್ ಆದರೆ ಮಕ್ಕಳು ಶಾಲೆಗೆ ಹೋಗದಿದ್ರೆ 7 ದಿವಸಕ್ಕಿಂತ ಹೆಚ್ಚು ನಿಮಗೆ ಕೆಲಸ ಇಲ್ಲ. ಆದರೆ ನಾವು ಇವತ್ತು 3 ತಿಂಗಳು 4 ತಿಂಗಳು ಮನೆಗೆ ಹೋಗೋದು, ಕರೆಯುವುದು, ಬರೆಯುವುದು ಎಲ್ಲ ಮಾಡ್ತಿದ್ದೆ. ಇಲ್ಲ, ಕಾನೂನು ಏನು ಹೇಳ್ತದೆ ಅಂದರೆ 7 ದಿವಸದೊಳಗೆ ನೀವು ಟೀಚರ್ಸ್ನವರು ಎಲ್ಲ ಟ್ರೈ ಮಾಡಿ ಬರದಿದ್ದರೆ ನೀವು ಇಮಿಡಿಯೇಟ್ ನಿಮ್ಮ ಈ ಎಜುಕೇಷನ್ ಆಫೀಸರ್ ಹತ್ರ ಮಾತಾಡಿಕೊಂಡು 3 ದಿವಸಗಳಲ್ಲಿ ಆ ಮಗು ನಾವು ಡಿಕ್ಲೇರ್ ಮಾಡ್ತೇವೆ, ಅದು ಮಗು ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಬರ್ತದೆ. ಆಗ ಎಲ್ಲಿ ಹೋಗ್ತದೆ? ಮಕ್ಕಳ ಕಲ್ಯಾಣ ಸಮಿತಿಗೆ ಹೋಗ್ತದೆ, ಅಂದರೆ ನಮಗೆ ಬರ್ತದೆ. ಆಗ ನಾವೇನು ಮಾಡ್ತೇವೆ, ಮಕ್ಕಳ ಕಲ್ಯಾಣ ಸಮಿತಿಯನ್ನು ಕೌನ್ಸಿಲಿಂಗ್ ಮಾಡ್ತೇವೆ, ಮಕ್ಕಳನ್ನು ಕೌನ್ಸಿಲಿಂಗ್ ಮಾಡ್ತೇವೆ, ಯಾಕೆ ಅಂತ ನೋಡ್ತೇವೆ, ಟೀಚರ್ಸ್ ಹತ್ರ ಮಾತಾಡ್ತೇವೆ, CRP ಹತ್ರ ಮಾತಾಡ್ತೇವೆ, ಮಗು ಯಾಕೆ ಶಾಲೆಗೆ ಹೋಗೋದಿಲ್ಲ ನೋಡ್ತೇವೆ, ಪೋಷಕರ ಹತ್ರ ಮಾತಾಡಿಕೊಂಡು ಒಂದೇ ಮಗುವನ್ನಲ್ಲಿ ಮನೆಯಿಂದಲೇ ಶಾಲೆಗೆ ಹೋಗ್ಲಿಕ್ಕೆ ನೋಡ್ತೇವೆ. ಇಲ್ದಿದ್ರೆ ನಾವು ತಗೊಂಡು ನಮ್ಮ ಸಂಸ್ಥೆಯಲ್ಲಿ ಇರ್ತೇವೆ. ನಮ್ಮಲ್ಲಿ 75 ಸಂಸ್ಥೆಗಳು ಮಕ್ಕಳು ನೋಡುವ ಸಂಸ್ಥೆ ಇದ್ದಾರೆ. ಅದರ 3000 ಮಕ್ಕಳು ಇವತ್ತು ನಮ್ಮ ಜೊತೆಗೆ ಹಾಸ್ಟೆಲ್ಗೆ ಶಾಲೆಗೆ ಹೋಗ್ತಾ ಇದ್ದಾರೆ. ಅಂದರೆ ಕೆಲವು NGOಸ್ಗಳು ನಡೆಸ್ತಾ ಇದೆ ಮತ್ತು ಸರ್ಕಾರದ ವ್ಯವಸ್ಥೆ ಇದೆ. ನಾವು ಅಲ್ಲಿಗೆ ಹಾಕ್ತೇವೆ. ಅಲ್ಲಿಗೆ ಹಾಕ್ಕೊಂಡು ನಾವೇನು ಮಾಡ್ತೇವೆ ಅಂದರೆ, ಅವರು 18 ವರ್ಷ ತನಕ ನಾವು ಉಚಿತವಾಗಿ ಅವರಿಗೆ ಎಜುಕೇಷನ್ ಕೊಡಲಿಕ್ಕೆ ಸಾಧ್ಯ ಇದೆ. 18 ವರ್ಷ ತನಕ 75 ಸಂಸ್ಥೆಗಳು ನಮ್ಮಲ್ಲಿ ಇವತ್ತು ರಿಜಿಸ್ಟರ್ ಆಗಿದೆ. ಅಲ್ಲಿ ಮಾತ್ರ ಅವರನ್ನು ಇಡ್ತೇವೆ. ಹಾಗೆ ನಾನು ಹೇಳಿದೆ ಅಲ್ಲ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಆಗೋದಿಲ್ಲ, ತೊಂದರೆ ಆಗ್ತಿಲ್ಲ, ನಾವು ಅದನ್ನು ನೋಡಲಿಕ್ಕಿದೆ. ಅದು ಆದರೆ ನಾವು ಹಾಸ್ಟೆಲಲ್ಲಿ ಹಾಕೋದು ಲಾಸ್ಟ್ ರಿಸೋರ್ಟ್. ಯಾಕೆ ಹೇಳಿ, ಮಕ್ಕಳು ಯಾವಾಗಾದರೂ ಫ್ಯಾಮಿಲಿಯಲ್ಲಿ ಬೆಳಿಬೇಕು. ಫ್ಯಾಮಿಲಿಯಲ್ಲಿ ಬೆಳೆದ ಮಕ್ಕಳು ಮಾತ್ರ ಮುಂದೆ ಸಮಾಜಕ್ಕೆ ಒಗ್ಗಿಕೊಳ್ಳಲಿಕ್ಕೆ ಸರಿಯಾಗ್ತದೆ. ಆದರೆ ಕೆಲವೊಮ್ಮೆ ಅನಿವಾರ್ಯತೆ ಇರ್ತದೆ, ಪೇರೆಂಟ್ಸ್ ಇರೋದಿಲ್ಲ, ಕೆಲವು ತಂದೆ ತಾಯಿಯವರು ಕುಡುಕರಾಗಿರ್ತಾರೆ, ಇಬ್ಬರು ಕುಡುಕರಾಗಿರ್ತಾರೆ, ಅಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಟೀಚರ್ಸ್ನವ್ರು ಹೇಳ್ತಾರೆ ಏನಾದರೂ ಮಾಡಿ ಶಾಲೆಗೆ ಹಾಕಿ ಅಂತ. ಸೊ ಹೀಗೆ ಈ ವ್ಯವಸ್ಥೆ ನಮ್ಮಲ್ಲಿದ್ದ ಕಾರಣ ನೀವು ವ್ಯವಸ್ಥೆಯನ್ನು ಪಡ್ಕೊಳ್ಬೋದು. ಮತ್ತು ಕೊನೆಯದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದಂದರೆ, ನಾಗರಿಕ ಸಮಾಜ ಕೂಡ ಇವತ್ತು ಎಚ್ಚೆತ್ತುಕೊಂಡಿದೆ. ನಾಗರಿಕರು ಇವತ್ತು ಈ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಈ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಸರ್ಕಾರ ಮಾಡಬೇಕು. ಸರ್ಕಾರ ಮಾಡದಿದ್ದಾಗ ನಮ್ಮ ನಾಗರಿಕ ಸಂಘಟನೆಗಳು ಇವತ್ತು ಹೆಚ್ಚು ಮಕ್ಕಳ ಪ್ರಿಯರಾಗಿದ್ದಾರೆ, ಮಕ್ಕಳಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಗಮನಕ್ಕೆ ತರ್ತಾರೆ, ಇಲ್ಲದ್ರೆ ಅವರೇ ಕಂಪ್ಲೇಂಟ್ ಮಾಡಿದ್ದಾರೆ. ಬಹುಶಃ ಕಮಲಗೌಡರು ಇರ್ಬೋದು, ನಂದಪಾಯಿಸಿ ಇವರೆಲ್ಲ ಇದ್ದಾರಲ್ಲ, ಗಮನಿಸ್ತಾ ಇರ್ತಾರೆ. ಈಗ ಭಿಕ್ಷೆ ಬೇಡ ಸಿಕ್ಕಿದ್ರೆ ಸಾಕು ಅವ್ರು ಫೋನ್ ಮಾಡ್ತಾರೆ. ಸೊ ಈ ರೀತಿಯ ಸಮಾಜ ಇವತ್ತು ಹೆಚ್ಚು ಬೆಳೀತಾ ಇದೆ. ಅದರಿಂದ ಏನಾಗ್ತದೆ ಅಂದರೆ, ಪೊಲೀಸರಿಗೂ ಜವಾಬ್ದಾರಿ ಜಾಸ್ತಿ ಆಗಿದೆ, ಮಕ್ಕಳ ಕಲ್ಯಾಣ ಜವಾಬ್ದಾರಿ ಆಗಿದೆ, ಶಿಕ್ಷಕರ ಮೇಲೆ ಹೆಚ್ಚು ಒತ್ತಡ ಇದೆ. ಈಗ ಮಕ್ಕಳಿಗೆ ನಿಮಗೆ ಈಗ ಇದು ಬಂದಿದೆ, ಹೈಕೋರ್ಟ್ ರಿಟ್ ಹಾಕಿದ್ದಾರೆ. ಯಾವ್ಯಾವ ಶಾಲೆಯಲ್ಲಿ ಮಕ್ಕಳ ರಕ್ಷಣಾ ನೀತಿ ಇಲ್ವಾ ಅಂತ ಕೇಳಿದ್ದಾರೆ. ಮಕ್ಕಳ ರಕ್ಷಣಾ ನೀತಿ ಇದೆಯಾ ನಿಮ್ಮಲ್ಲಿ? ಇರಲಿಕ್ಕಿಲ್ಲ. 90% ಶಾಲೆಗಳಲ್ಲಿ ಮಕ್ಕಳ ರಕ್ಷಣಾ ನೀತಿ ಇಲ್ಲ. 2016 ಸಿದ್ದರಾಮಯ್ಯ ಗೌರ್ಮೆಂಟ್ ಇರುವಾಗಲೇ ಮಕ್ಕಳ ರಕ್ಷಣಾ ನೀತಿ ಇರಬೇಕು ಅಂತ ಮಾಡಿದೆ. ಯಾಕೆಂದರೆ ಮಕ್ಕಳ ರಕ್ಷಣಾ ನೀತಿ ಅಂದರೆ ಏನಂದರೆ, ಅಲ್ಲಿ ನಾವು ಶಾಲೆಗೆ ಕಳಿಸಿದರೆ ಆ ಶಾಲೆಯಲ್ಲಿ ಮಕ್ಕಳು ಸುರಕ್ಷಿತ ಅಂತ ಒಂದು ಡಾಕ್ಯುಮೆಂಟ್, ಅದು ನಿಮ್ಮ ಶಾಲೆಯಲ್ಲಿ ಇರಬೇಕು. ಈಗ ಎಲ್ಲ ಕಡೆ ನಾವು ನೋಡುವಾಗ 90% ಶಾಲೆಗಳಿಗೆ ಇಲ್ಲ. ಈಗ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಈಗ ಮೊನ್ನೆ ಯಾರು ರಿಟ್ ಮಾಡಿದ್ದಾರೆ, ಈಗ ನಿಮಗೆ ಬರ್ತದೆ ನೋಡಿ, ಪ್ರತಿ ಶಾಲೆಯವರು ತಮ್ಮ ಮಕ್ಕಳ ರಕ್ಷಣಾ ನೀತಿ ಮಾಡಬೇಕು ಅಂತ. ಆಗ ನಿಮಗೆ ಎಚ್ಚರ ಆಗ್ತದೆ, ಪ್ರೆಷರ್ ಆಗ್ತದೆ, ಏನು ಇದು ಅಂತ. ಇದಕ್ಕೆ ಕಾರಣ ಏನು? ಸಮುದಾಯ ಇವತ್ತು ಎಚ್ಚೆತ್ತುಕೊಂಡಿದೆ. ಮಕ್ಕಳ ಮೇಲೆ ಆಗ್ತದೆ ದೌರ್ಜನ್ಯ. ಮಕ್ಕಳಿಗೆ ಈಗ ನೋಡಿ, 2ನೇ ಕ್ಲಾಸಿನ ಮಗು 7ನೇ ಕ್ಲಾಸ್ ಬಂದು ಓದಲಿಕ್ಕೆ ಬರೋದಿಲ್ಲ ಅಂತ ನಾವು ದೂರ್ತೇವೆ, ಹೌದಾ? ಯಾರಾದರೂ ರಿಟ್ ಮಾಡಿದರೆ ಎಲ್ಲರಿಗೆ ಬರ್ತದೆ. ಸೊ ಅದರಿಂದ ನಾಗರಿಕ ಸಮಾಜಕ್ಕೆ ಎಚ್ಚೆತ್ತುಕೊಂಡಿದೆ. ನಾಗರಿಕ ಸಮಾಜ ಅಂದರೆ ಏನು? ಮಕ್ಕಳ ಬಗ್ಗೆ, ಸಮಾಜದ ಬಗ್ಗೆ, ನಮ್ಮ ಸಂವಿಧಾನದ ಆಶಯಗೋಸ್ಕರ ನಮ್ಮ ಸಮಾಜ ಬೆಳಿಬೇಕು ಅಂತ ಯಾರೆಲ್ಲ ಮನಸ್ಸು ಕೊಟ್ಟು ಸಂಘಟನೆಗಳಿವೆಯಾ, ವ್ಯಕ್ತಿಗಳಿದ್ದಾರ, ಅವರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಅವರು ಪ್ರಶ್ನೆ ಮಾಡ್ತಿರುವಾಗ
ಈಗ ನಾಡ್ದು ನಾವು 10 ತಾರೀಕಿಗೆ ಅದರ ಒಂದು 10-20 ನಿರ್ಣಯಗಳನ್ನು ಸರ್ಕಾರಕ್ಕೆ ಮಂಡಿಸ್ತಾ ಇದ್ದೇವೆ. ಆ ನಿರ್ಣಯಗಳು ನಿಮ್ಮಿಂದಲೇ ಬಂದದ್ದು. ಕೆಲವು ಬಂದ ನಿರ್ಣಯಗಳು ಯಾಕೆ ಮಾಡ್ತೇವೆ ಅಂದರೆ, ಯಾರು ಮಾಡದಿದ್ರೆ ಮತ್ತೆ ಯಾರು ಸರ್ಕಾರವೇ ಮಾಡಬೇಕಲ್ಲ. ಸರ್ಕಾರಕ್ಕೆ ಯಾರು ಒತ್ತಾಯ ಮಾಡಬೇಕು? ಜನರೇ ಒತ್ತಾಯ ಮಾಡಬೇಕು. ಜನರಿಗೆ ಒತ್ತಾಯ ಮಾಡ್ತಿದೆ. ನಾವು ಮಕ್ಕಳನ್ನು ಅರ್ಥ ಮಾಡ್ಕೊಳ್ಳಿ. ಈಗಿನ ಮಕ್ಕಳು ಭಾಳ ಆಲ್ಫಾ ಜನರೇಷನ್ ಮಕ್ಕಳು. ನೀವು ಕಲಿಸುವಾಗ ಮತ್ತು ಮನೆಯಲ್ಲಿರುವಾಗ ಇದು ಈ ಅರ್ಥವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ನಾವು ಸ್ಪೀಡ್ ಮಾಡಬೇಕಾಗುತ್ತೆ. ಅವರ ಫುಡ್ ವಿಷಯದಲ್ಲಿ, ಅವರ ಮೊಬೈಲ್ ವಿಷಯದಲ್ಲಿ, ಅವರ ಕಲಿಕೆಯ ವಿಷಯಗಳಲ್ಲಿ ತುಂಬ ಬದಲಾವಣೆಗಳು ಇವತ್ತು ಬಂದಿದೆ. ಅದು ಕೊರೋನಾ ನಂತರ. ಸೊ ಕೊರೋನಾ ನಂತರ ಏನು ಮಾಡಿದ್ದೇವೆ ಅಂದರೆ, ನಾವು ಮೊಬೈಲನ್ನೇ ಕೊಟ್ಟು ಬಿಟ್ಟಿದ್ದೇವೆ ಮಕ್ಕಳಿಗೆ. ಅದನ್ನೀಗ ಹೇಗೆ ತೆಗೆದು ಈಗ ಹೊಸತು ಬಂದಿದೆ. ಈಗ ಆ ಸ್ಮಾರ್ಟ್ ಫೋನಿಗಿಂತ ಇವತ್ತಿನ ಯಾವುದೋ ಒಂದು ಪೇಪರಲ್ಲಿ ನೋಡಿದೆ, ಹ್ಯೂಮನ್ ಐ ಅಂತ ಬರ್ತಾ ಇದೆ. ಅದು ಅಮೆರಿಕದಲ್ಲಿ ಈಗ ಸ್ಟಾರ್ಟ್ ಆಗಿದೆ. ಆ ಫೋನನ್ನು ಅದು ಇನ್ನು ಮುಂದೆ ಇದು ಮಾಡ್ತದೆ. ಫೋನೇ ಇರಲಿಕ್ಕಿಲ್ಲ ಮುಂದೆ, ಅದು ಬರ್ತದೆ. ಆಗ ನಮ್ಮ ಮಕ್ಕಳು ಅದಕ್ಕೆಲ್ಲ ಹೋಗಿಕೊಂಡಾದಾಗ ನಾವು ಅವರನ್ನು ನೋಡುವ ರೀತಿ ಕೂಡ ಬದಲಾಗಬೇಕಾಗುತ್ತೆ. ಅವರನ್ನು ಅವರ ಹಕ್ಕುಗಳ ದೃಷ್ಟಿಯಿಂದ ನೋಡಬೇಕಾಗುತ್ತೆ ಮತ್ತು ಅವರ ಒಳ್ಳೆಯ ದೃಷ್ಟಿಯಿಂದ ನಾವು ಕೆಲಸಗಳನ್ನು ಮಾಡಬೇಕಾಗುತ್ತೆ. ಅವರಿಗೆ ಬೇಕು ಅಂತ ನಾವೆಲ್ಲ ತಂದು ಕೊಡುವುದಲ್ಲ, ಅವರು ಹಾಗೆ ಮಾಡ್ತಾರೆ ಹಾಗೆ ಮಾಡು ಅಂತ ಹೇಳುವುದಲ್ಲ. ಅದು ಅವರ ಬದುಕಿಗೆ ಹಾನಿ ಆಗ್ತದೆ. ಆದರೆ ನಾವು ಅದಕ್ಕೆ ಇಮಿಡಿಯೇಟ್, ಅದು ಪೋಷಕರಿಗೆ ನಿಮಗೆ ಸಾಧ್ಯ ಆಗದಿದ್ದರೆ ಶಿಕ್ಷಕರು, ಮಕ್ಕಳ ವ್ಯವಸ್ಥೆ ಮತ್ತು ಶಿಕ್ಷಣ ವ್ಯವಸ್ಥೆ ಎಲ್ಲರೂ ಸೇರ್ಕೊಂಡು ಮಾಡಬೇಕಾಗುತ್ತೆ. ಅದು ಅವಕಾಶ ಇದೆ, ಅದನ್ನು ನೀವು ಮಾಡಬೇಕು. ನಾನು ಹೇಳಿದ್ರಲ್ಲಿ ಏನಾದರೂ ಅರ್ಥ ಆಗದಿದ್ದರೆ ಬಹುಶಃ ನಾನು ಫಾಸ್ಟಾಗಿ ಮಾತಾಡಿದ್ದೇನೆ, ಅಥವಾ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೇರವಾಗಿ ಪ್ರಶ್ನೆ ಕೇಳಿ, ನಾವು ಹೆಚ್ಚು ಮಾತಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಕೆಲವು ಸಲ ಅರ್ಥ ಆಗೋದಿಲ್ಲ ಅಂತ ಹೇಳ್ಕೊಂಡು ನಾವು ಈ ಸಲ ಒಂದು ಕ್ಯಾಲೆಂಡರ್ ತಂದಿದ್ದೇವೆ. ಪಡಿ ಸಂಸ್ಥೆಯಿಂದ ಒಂದು ಕ್ಯಾಲೆಂಡರ್ ತಂದಿದ್ದೇವೆ. ಇದು ನಾವು ಎಲ್ಲ ಶಾಲೆಗಳಿಗೆ ಫ್ರೀ ಹೋಗ್ಬೇಕಂತ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕೆ ಡೋನರ್ಸ್ ಹುಡ್ತಾ ಇದ್ದೇವೆ. ನಿಮ್ಮಲ್ಲಿ ಡೋನರ್ ಸಿಕ್ಕಿದ್ರೆ ನಾವು ಮಾಡ್ತಾ ಇದ್ದೇವೆ. ಕೆಲವರು ಕ್ಲಸ್ಟರ್ ಮಾಡಿದೆ. ಇಲ್ಲಿ ನೋಡಿ, ಇದು ಕ್ಯಾಲೆಂಡರ್. ಇದು ಒಂದು ನಮ್ಮೊಂದು ಕೇರಳ ಫೌಂಡೇಶನ್ ಉಡುಗೊರೆ ಮಾಡಿದ್ದು. ಬಾಲಕಾರ್ಮಿಕರಾಗಿದ್ದ ಅವನೀಗ ಒಂದು ನಮ್ಮ ಬಾಲಮಂದಿರದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಕಲಿತಾ ಇದ್ದಾನೆ. ಅವನಿಗೆ ಆಟ ಆಗಿದ್ದಾನೆ. ಅವನು ಮಾಡಿದ್ದ ಸಂವಿಧಾನದ ಆಶಯ. ಇದು ನಮ್ಮ ಅಂತಿಮ ಗುರಿ. ಒಂದು ನಮ್ಮ ಸಮಾಜ ನಿರ್ಮಾಣ ಆಗಬೇಕಲ್ಲ, ಅದು ಮಕ್ಕಳಿಗೆ. ಅದರಲ್ಲಿ ನಾವು ಕೆಲವು ಅಂಶಗಳನ್ನು ಕೊಟ್ಟಿದ್ದೇವೆ. ಇದು ಯಾಕೆ ಕೊಟ್ಟಿದೆ ಅಂದರೆ, ನಾವು ಭಾಷಣ ಮಾಡಿದ್ರೆ ಹೋಗ್ತದೆ. ಇದು ಮಕ್ಕಳ ಯಾರು ಅಂತ ಕೊಟ್ಟಿದ್ದೇವೆ. ಆಮೇಲೆ ಕೆಲವು ವಿಷಯ ಕೊಟ್ಟಿದೆ. ಮತ್ತು ಇದು ಮಕ್ಕಳ ಸುರಕ್ಷಿತ, ಇದು ನಿಮಗೆ ಗೊತ್ತಿದೆ, ಟೀಚರ್ಸ್ನ ಗೊತ್ತಿದೆ. ಮಕ್ಕಳಿಗೆ ನಾವು ಸ್ವಲ್ಪ ಅವೇರ್ನೆಸ್ ಕೊಡಬೇಕಾಗುತ್ತೆ. ಅವರ ದೇಹವನ್ನು ಯಾರು ಮುಟ್ಟಬಹುದು, ಯಾರು ಮುಟ್ಟಬಾರದು, ಯಾವ ಅಂಗಗಳನ್ನು ಮುಟ್ಟಬಾರದು, ಆ ಮುಟ್ಟಿದರೆ ಯಾರಿಗೆ ಹೇಳಬೇಕು ಎಂಬುದು ಕೂಡ ನಾವು ಇವತ್ತು ಹೇಳಿಸಬೇಕಾಗುತ್ತೆ. ಅದಕ್ಕೆ ನಾವು ಕ್ಯಾಲೆಂಡರಲ್ಲಿ ಹಾಕಿದ್ದೇವೆ. ಇದು ಪೋಕ್ಸೋ ಬಗ್ಗೆ ಸಂಬಂಧಪಟ್ಟ ಹಾಗೆ. ಮತ್ತು ಮಕ್ಕಳು ಅವರ ಸುರಕ್ಷತೆಯನ್ನು ಅವರೇ ಮಾಡ್ಕೊಳ್ಬೇಕು. ಅದನ್ನು ಕಲಿಸಬೇಕು ನಾವು ಅವರಿಗೆ. ಏನಾದರೂ ಅವರಿಗೆ ಯಾರು ಮಾತಾಡುವಾಗ ಏನಾದರೂ ಸೆಕ್ಷುವಲ್ ಅಸಲ್ಟಲ್ಲಿ ಮಾತಾಡ್ತಾನಾದರೆ ಇಮಿಡಿಯೇಟಾಗಿ ಗುರುತಿಸಿ ಅವರಿಂದ ದೂರ ಇರಬೇಕು. ಮತ್ತು ಸಂಬಂಧಪಟ್ಟ ಹೇಳಲಿಕ್ಕೆ ನಾವು ಕಳಿಸಬೇಕಾದ್ರೆ ಕೆಲವು ಚಟುವಟಿಕೆ ಮಾಡಿದ್ದೇವೆ. ಮತ್ತು ಇಲ್ಲಿ ನಾವು ಇಡೀ ವ್ಯವಸ್ಥೆ ಬಗ್ಗೆ ಹೇಳಿದ್ದೇವೆ. ಸ್ಥಳೀಯವಾಗಿ ಏನಿದೆ ಅಂದರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಮಕ್ಕಳ ಗ್ರಾಮ ಸಭೆ, ಶಾಲೆಗಳಲ್ಲಿ ಮಕ್ಕಳ ಹಕ್ಕು ಕ್ಲಬ್ಬು, ಮಹಿಳೆಯರು ಮತ್ತು ಇಲಾಖೆ, ಮಕ್ಕಳ ಕಲ್ಯಾಣ, ಇದು ಕೊಟ್ಟಿದ್ದೇವೆ. ಮತ್ತು ತಾಲೂಕು ಮಟ್ಟದಲ್ಲಿ ಏನಿದೆ ಮತ್ತು ರಾಜ್ಯ ಮಟ್ಟದಲ್ಲಿ ಕೊಟ್ಟಿದ್ದೇವೆ. ಇದು ಯಾಕೆ ಹೇಳ್ತೇವೆ ಅಂದರೆ, ಇದು ದೊಡ್ಡವರಿಗೆ ಗೊತ್ತಿರಬೇಕು. ಅದು ನಾವು ಕ್ಯಾಲೆಂಡರಲ್ಲಿ ಹಾಕಿದೆ. ಯಾಕೆ ಅಂದರೆ ಅದು ಎಲ್ಲ ಕಡೆ ಗೊತ್ತಾಗಬೇಕು. ಈ ವ್ಯವಸ್ಥೆ ಇದೆ ಅಂತ ನಮಗೆ ಗೊತ್ತಿರೋದಿಲ್ಲ. ನಮಗೆ ವ್ಯವಸ್ಥೆ ಅಂದರೆ ಒಂದು ಪೋಷಕರು, ಶಾಲೆಯಲ್ಲಿ ಟೀಚರು, ಅದು ಬಿಟ್ಟರೆ ಬೇರೆ ಯಾರೂ ಇರೋದಿಲ್ಲ. ಪೊಲೀಸ್ ಸ್ಟೇಷನಿಗೆ ಹೋದರೆ ಅಲ್ಲಿ ಒಂದು ಮಕ್ಕಳ ಪೊಲೀಸ್ ವೆಲ್ಫೇರ್ ಆಫೀಸರ್ ಅಂತ ಇರ್ತಾರೆ, ASI ಗ್ರೇಡ್ನವರು. ಅವರು ನಮ್ಮ ಮಕ್ಕಳ ಮುಂದೆ ಬರುವಾಗ ಯೂನಿಫಾರ್ಮ್ ಹಾಕ್ಲಿಕ್ಕಿಲ್ಲ. ಅವರು ಇನ್ಕ್ವೈರಿ ಮಾಡುವಾಗ, ಅವರಿಗೆ ಗೈಡ್ ಮಾಡುವಾಗ ಇನ್ಕ್ವೈರಿಗಳೇ ಇಲ್ಲ, ಹಾಗೆ ಇರ್ತದೆ. ಮತ್ತು ಅದೇ ಥರ ನಾವು ಇದು ಕೊಟ್ಟಿದೆ, ಅದರಲ್ಲಿ ಅಂಶ ಕೊಟ್ಟಿದ್ದೇವೆ. ಇದು ಪೋಕ್ಸೋ ಬಗ್ಗೆ ಅವೇರ್ನೆಸ್ ಮಾಡಲಿಕ್ಕೆ ನಾವು ಮಾಡಿದ್ದೇವೆ. ಪೋಕ್ಸೋ ಬಗ್ಗೆ ಮಕ್ಕಳು ಆದರೆ ಮಕ್ಕಳು ಇನ್ನೊಂದು ಮಾಡ್ತೇವೆ. ಮಕ್ಕಳ ಮೇಲೆ ಏನಾದರೂ ಲೈಂಗಿಕ ದೌರ್ಜನ್ಯ ಆದರೆ ನಾವು ದೂರುದು ಮಕ್ಕಳನ್ನೇ. ಮತ್ತೆ ನೀನು ಯಾಕೆ ಅಲ್ಲಿ ಓದದ್ದು, ನೀನು ಯಾಕೆ ಅವನೊಟ್ಟಿಗೆ ಓದದ್ದು ಅಂತ. ಆ ಟೈಮ್ನಲ್ಲಿ ನಾವು ಅವರ ಎಜುಕೇಷನ್ ಕಂಟಿನ್ಯೂ ಆಗಬೇಕು. ಅವರು ಖಿನ್ನತೆ ಆಗಬಾರ್ದು, ಅವರಿಗೆ ಧೈರ್ಯ ಕೊಡಬೇಕು. ಯಾರೋ ಮಾಡಿದ ತಪ್ಪಿಗೆ ನೀವೇ ಯಾಕೆ ಮಾಡಬೇಕು, ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ. ಸೊ ಮತ್ತು ಗ್ರಾಮ ಸಭೆ, ಬಹುಶಃ ನಿಮಗೆ ಉಂಟಾಗುತ್ತಿಲ್ಲ, ಕೆಲವು ಕಡೆ ಗ್ರಾಮ ಸಭೆ ಇದು ನಾವು ಮಾಡಿದ್ದು ಯಾಕೆಂದರೆ, ಶಾಲೆಗಳಲ್ಲಿ ಹಾಕಿದ್ರ ಮೇಲೆ ಪ್ರತಿ ತಿಂಗಳು ಅದನ್ನು ಪುನರ್ ಮಾಡಲಿಕ್ಕೆ ಅಂತ ಮಾಡಿದ್ದೇವೆ. ಅವರು ನಂದಪಾಯಸ್ನವರು ಅದು ಹೇಳಿದರು, ಅದನ್ನು ಹೇಳಿದೆ. ಇದು ಒಂದು ಸಂಘಟನೆಯಿಂದ ಮಾಡಿದ್ದು. ಆ್ಯಕ್ಚುಲಿ ಮಕ್ಕಳ ಮಾಸದ ಅಂಗವಾಗಿ ನಾವು ಮಾಡಿದ್ದೇವೆ. ಇದು ನಾವೆಲ್ಲ ಶಾಲೆಗಳಿಗೆ ನಾವು ಉಚಿತವಾಗಿ ಕೊಡ್ತಾ ಇದ್ದೇವೆ. ಡೋನರ್ಸ್ ನಾವು ಕಲೆಕ್ಟ್ ಮಾಡ್ತಿದ್ದೇವೆ. ಎಷ್ಟೆಲ್ಲ ಡೋನರ್ಸ್ ಬರ್ತಾರೆ ಹಾಗೆ ಮಾಡ್ತೇವೆ. ಈಗ ಮೊನ್ನೆ ಅಲ್ಲಿ ಒಂದು ಅವರು ಹೌದು 3 ಕ್ಲಸ್ಟರ್ಗೆ ಕೊಟ್ಟಿದ್ದಾರೆ, ಈಗ ಕೊಟ್ಟಿದ್ದಾರೆ. ಸೊ ನಿಮ್ಮಲ್ಲಿ ಕೂಡ ಅದು ಕೊಡ್ತೀವಿ. ನಾವೊಂದು ಶಾಲೆಗೆ ಇವತ್ತು ಕೊಡ್ತೇವೆ. ನಾವು ತರಗತಿಗೆ ಒಂದು ಬೀಳಬೇಕಂತ ನೋಡ್ತಾ ಇದ್ದೇವೆ ನಾವು. ಈ ಕ್ಯಾಲೆಂಡರ್ ಕೂಡ ಹಾಗೇನೆ ಮಾಹಿತಿ ಇರುವಂಥದ್ದು. ಮತ್ತು ನಮ್ಮಲ್ಲಿ ಕೆಲವು ಮಾಹಿತಿ ಇದೆ. ಸೊ ನಾವು ಹೇಳಲಿಕ್ಕೆ ಹೇಳೋದಂದರೆ, ನೀವು ನಿಮ್ಮ ಜವಾಬ್ದಾರಿಯನ್ನು ಕರೆಕ್ಟಾಗಿ ಮಾಡಿದರೆ, ನಿಮ್ಮ ಮಕ್ಕಳ ನೀವು ಬೆಳೆಸೋ ಜವಾಬ್ದಾರಿ ಕರೆಕ್ಟ್ ಮಾಡಿದರೆ, ಅವ್ರು ಏನಾದ್ರು ತಪ್ಪು ಮಾಡಿದರೆ ಅವರಿಗೆ ಸಹಾಯ ಮಾಡಲಿಕ್ಕೆ ಶಿಕ್ಷಕರು ಇರ್ತಾರೆ, ಶಾಲೆ ಇರ್ತದೆ. ಶಿಕ್ಷಕರಿಗೆ ಅದು ಆಗೋದಿಲ್ಲದ್ರೆ ವ್ಯವಸ್ಥೆ ಇರ್ತದೆ, ಅದನ್ನು ಅಪ್ರೋಚ್ ಮಾಡಬೇಕು. ಆದರೆ ಎಲ್ಲದಕ್ಕೂ ಎಲ್ಲರೂ ಹೋಗಬೇಕಾಗಿಲ್ಲ.
ಯಾವ ವಿಷಯಕ್ಕೆ ಎಲ್ಲಿ ಹೋಗಬೇಕಂದ್ರೆ ನೀವು ಸ್ವಲ್ಪ ಜ್ಞಾನ ಇರಬೇಕಾಗುತ್ತೆ. ಮತ್ತು ತುಂಬ ಫೆಸಿಲಿಟೀಸ್ಗಳಿವೆ, ಸ್ಕಾಲರ್ಶಿಪ್ಸ್ಗಳಿವೆ, ಮಕ್ಕಳ ಹಕ್ಕುಗಳ ನೆಲೆಯಲ್ಲಿ. ಇದು BD ಸ್ಕಾಲರ್ಶಿಪ್ ಅದಲ್ಲ. ಫೋಕ್ಸ್ ಆದರೆ ಅವರಿಗೆ ಕಾಂಪನ್ಸೇಷನ್ ಸಿಗ್ತದೆ. SC ST ಅವರಿಗೆ ಏನಾದರೂ ದೌರ್ಜನ್ಯ ಆದರೆ ಅವರ ಮೇಲೆ ಇದು ಸಿಕ್ಕುತ್ತೆ. ಆಮೇಲೆ ಪೇರೆಂಟ್ಸ್ ಇಲ್ಲದಾಗ 5,000 ರೂಪಾಯಿ ಪ್ರತಿ ಮಗುವಿಗೆ ಸಾಕಲಿಕ್ಕೆ ಮನೆಯವರಿಗೆ ಕೊಡ್ತಾ ಇದ್ದಾರೆ. ಈಗ ಮಿಷನ್ ವಾತ್ಸಲ್ಯ ಸ್ಕೀಮಲ್ಲಿ ಆದಷ್ಟು ಮಕ್ಕಳು ಕುಟುಂಬದಲ್ಲಿ ಬೆಳೀಬೇಕು, ಅದು ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಆಸುಪಾಸಲ್ಲಿ ಟೀಚರ್ಸ್ ನಿಮಗೆ ಯಾರಾದರೂ ಇದ್ದರೆ ನೀವು ತಿಳಿಸ್ಬೇಕು ನಮಗೆ, ಆಗ ನಾವರಿಗೆ ಇದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇಷ್ಟು ಹೇಳುತ್ತಾ ನಾನು ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕೇಳಬೇಕು, ಯಾಕೆಂದರೆ ನಾವು ಪ್ರಶ್ನೆಗಳು ಕೇಳಿದರೆ ಮಾತ್ರ ನಿಮ್ಮ ಮನಸ್ಸಿನಲ್ಲಿ ಏನೋ ಅರ್ಥ ಆಯ್ತು ಅಂತ ಆಗ್ತದೆ. ಈಗ ನೀವು 3 ವಿಷಯಗಳನ್ನ ನಾನು ತಗೊಂಡು ಹೋಗ್ಲಿಕ್ಕೆ ಹೇಳಿದ್ದೇನೆ. ಒಂದು, ಮಕ್ಕಳ ರಕ್ಷಣೆ ಘಟಕಗಳು ಯಾವುದು ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಮತ್ತು ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಮಕ್ಕಳಟ್ಟು ವ್ಯವಹಾರ ಮಾಡಬೇಕಾಗುತ್ತೆ. ಬೈದು ಅವರು ಜೋರು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲ ಇಲ್ಲ, ಮಕ್ಕಳದು ನೆಗೆಟಿವ್ ಆಗಿ ತಗೊಳ್ತಾರೆ. ಪಾಸಿಟಿವ್ ಆಗಿ ಮಕ್ಕಳನ್ನು ಬೆಳೆಸಲಿಕ್ಕೆ ನೋಡಿ. ಪಾಸಿಟಿವ್ ಅಂದರೆ ಒಳ್ಳೆಯದಾಗ್ತದೆ ಅಂತ, ಸಮಸ್ಯೆ ಏನಾದರೂ ಬಂದಾಗ ಅದಕ್ಕೆ ಸೊಲ್ಯೂಷನ್ ಇದೆ ಅಂತ ನಾವು ಅವ್ರಿಗೆ ಧೈರ್ಯ ಕೊಡಬೇಕಾಗುತ್ತೆ. ಮತ್ತು 3ನೇದಾಗಿ, ಮಕ್ಕಳ ವ್ಯವಸ್ಥೆ ನಮ್ಮಲ್ಲಿದೆ, ಅದು ನಿಮಗೋಸ್ಕರನೇ ಇರೋದು. ಅದನ್ನು ಯಾವಾಗ ಹೆಚ್ಚು ಹೆಚ್ಚು ಬಳಕೆ ಮಾಡ್ತೀರಾ ಅದು ಹೆಚ್ಚು ಹೆಚ್ಚು ಆ್ಯಕ್ಟಿವ್ ಇರ್ತದೆ. ನೀವು ಬಳಕೆ ಮಾಡದಿದ್ರೆ ಅಲ್ಲಿ ಹಾಗೆ ಇರ್ತಾರೆ. ಅಲ್ಲ, 18 ವರ್ಷದ ಒಳಗೆ ನಾನು ಹೇಳಿದೆ ಅಲ್ಲ, JJ ಆ್ಯಕ್ಟ್ ಇದೆ, ಪೋಕ್ಸೋ ಆ್ಯಕ್ಟ್ ಇದೆ ಮತ್ತು ಬೇರೆ ಆ್ಯಕ್ಟ್ ಇದೆ. 18 ವರ್ಷದೊಳಗೆ ಮೇಲೆ ಆದರೆ 18 ವರ್ಷದ ಕೆಳಗಿನ ಮಕ್ಕಳಿಗೆ ಇರಲಿಲ್ಲ, ಅದಕ್ಕೆ ಅವರು ಮಾಡಿದ್ದಾರೆ. 18 ವರ್ಷದ ಮೇಲೆ ಏನಾದರೂ ಅಂಥದ್ದಾದರೆ ಅದಕ್ಕೂ ಕೂಡ ಪನಿಷ್ಮೆಂಟ್ ಇದೆ. ಅದು ರಿಗರರ್ ಪನಿಷ್ಮೆಂಟ್ ಆಗ್ತದೆ, ಅದಕ್ಕೆ ಜಾಸ್ತಿ ಪನಿಷ್ಮೆಂಟ್ ಇದೆ. ಹಾಂ, ಅಲ್ಲ ಅದು ಹೌದೌದು. ಅಲ್ಲ, ಇದು ನಾವೊಂದು ಸಮಾಜದಲ್ಲಿ ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್. ನಾವು ಇದೊಂದು ಪ್ರಿಯಾಂಬಲ್ ಇದೆ. ಇದು ಏನು ಹೇಳ್ತದೆ ಅಂದರೆ, ನಾವು ನಮ್ಮ ಸಮಾಜದಲ್ಲಿ ಸಾಮಾಜಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಎಲ್ಲ ನ್ಯಾಯಯುತವಾಗಿರಬೇಕು ಅಂತ, ಸಮಾಜ ಕಟ್ಟಬೇಕು ಅಂತ ನಾವು ವ್ಯವಸ್ಥೆ ಮಾಡಿದ್ದು. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಿತ್ತು ಅಂದರೆ, ನಾವು ನಮ್ಮ ಮಕ್ಕಳನ್ನು ಅದೇ ಥರ ಬೆಳೆಸಬೇಕಿತ್ತು. ನಮ್ಮ ಶಿಕ್ಷಣ ಕೂಡ ಅದನ್ನು ಕೊಡಬೇಕಾಗಿತ್ತು. ಎಲ್ಲೋ ಒಂದು ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ, ನಾವು ಎಲ್ಲರೂ ಮನುಷ್ಯರೆಂಬ ಮರೆತು ಬಿಟ್ಟು ನಾವು ಜಾತಿ, ಈ ಧರ್ಮ ಅಥವಾ ಗ್ರಾಮೀಣ ಪ್ರದೇಶ, ಹೆಣ್ಣು ಗಂಡು ಅಂತ ಒಂದು ಡಿಸ್ಕ್ರಿಮಿನೇಷನ್ ಮಾಡುತ್ತಾ ಬೆಳೆಸ್ತಾ ಇದ್ದೇವೆ. ಆ ಮನೋಭಾವ ಕಳಿಗೆ ಆಗಬೇಕು. ನಾವು ಮನುಷ್ಯರೆಲ್ಲ ಒಂದೇ, ನಮ್ಮ ಭಾರತದ ದೇಶದಲ್ಲಿ ಎಲ್ಲರೂ ಪ್ರಜೆಗಳು ಒಂದೇ ಎಂಬ ಮನೋಭಾವದಿಂದ ನಮ್ಮ ಶಿಕ್ಷಣ ಮತ್ತು ಮನೆಗಳಲ್ಲಿ ಒಳ್ಳೆ ವಿಚಾರಗಳು ತುಂಬಿದರೆ ಡೆಫಿನೆಟ್ ಆಗಿ ಕ್ರೈಮ್ಗಳು ಕಡಿಮೆ ಆಗ್ತವೆ. ಮತ್ತು ಇನ್ನೊಬ್ಬರ ಮನುಷ್ಯರನ್ನು ತೊಂದರೆ ಕೊಡಬಾರದು ಅಂತ. ನಾವು ಈಗ ಏನಾಗಿದೆ ಅಂದರೆ, ನಾನು ನಿಮ್ಮನ್ನು ನೋಡೋದಿಲ್ಲ, ಒಂದೇ ಅದು ಹೆಣ್ಣು ಅಂತ ನೋಡ್ತೇನೆ ಅವರನ್ನು, ಅಥವಾ ಅವರು ಯಾವುದೋ ಧರ್ಮಕ್ಕೆ ಸೇರಿದವರು, ಅಥವಾ ಯಾವುದೋ ಒಂದು ಹಿಂದುಳಿದ ಜಾತಿ ಅಥವಾ ನೋಡ್ತೇವೆ. ಅದೇ ರೀತಿಯ ವ್ಯವಹಾರ ಮಾಡ್ತೇವೆ. ಮಕ್ಕಳು ಕೂಡ ಹಾಗೇನೇ ವ್ಯವಹಾರ ಮಾಡಿ ಅಲ್ಲಿ ಒಂದು ದ್ವೇಷ ಭಾವನೆ ಈಗ ಹೆಚ್ಚಾಗ್ತಾ ಇದೆ. ಆ ದ್ವೇಷ ಧಾರ್ಮಿಕ ಇರ್ಬೋದು, ಜಾತಿಯಲ್ಲಿ ಇರ್ಬೋದು, ವ್ಯಾವಹಾರಿಕ ಇರ್ಬೋದು, ಬಿಸ್ನೆಸ್ಸಲ್ಲಿ ಕೂಡ ದೇಶ ಕಟ್ಟುಕೊಂಡಿರ್ಬೋದು, ನಮ್ಮದೇ ಜಾತಿ ಇರ್ಬೋದು, ನಮ್ಮ ಧರ್ಮ ಇರ್ಬೋದು. ಆ ಒಂದು ಮೌಲ್ಯ ನಮಗೆ ಸಣ್ಣ ಇರುವಾಗಲೇ ಮಕ್ಕಳಿಗೆ ಮನೆಯಿಂದಲೇ ಬರ್ತಾ ಇರೋದು ಒಂದು ಭಾಳ ಹೇಳ್ತಾರೆ. ಮನೆಯಿಂದಲೇ ಅಂತ ಹೇಳ್ತಾ ಇಲ್ಲ, ಮನೆಯಲ್ಲಿ ನಾವು ಬೆಳೆಸೋ ರೀತಿಯಲ್ಲಿ ಬಂದಿದೆ. ನಾವು ಮಕ್ಕಳನ್ನು ಇವತ್ತು ಧರ್ಮದ ಬಗ್ಗೆ ಹೇಗೆ ಬೆಳೆಸ್ತೇವೆ? ನಾನು ಹೇಳುವಂಥದ್ದು, ನಾವು ಎಲ್ಲ ಮಕ್ಕಳ ಧರ್ಮದ ಬಗ್ಗೆ ತಿಳ್ಕೊಳ್ಬೇಕು. ಆಗ ಅದ್ರ ಯಾವುದು ಒಳ್ಳೆದುಂಟು ಅದನ್ನು ನಾವು ತಗೊಳ್ಳೋಕ್ಕೆ ನಾವು ಮನಸ್ಸು ಹೇಳಿದರೆ ಮಕ್ಕಳು ಅದೇನೇ ಬೆಳೆಸ್ತಾರೆ. ನನ್ನ ಧರ್ಮವೇ ಶ್ರೇಷ್ಠ, ನನ್ನ ಧರ್ಮಕ್ಕಿಂತ ಬೇರೆ ಇಲ್ಲವೇ ಇಲ್ಲ ಅಂತ ಬೆಳೆಸಿದರೆ, ಇನ್ನೊಂದು ಧರ್ಮದ ಬಗ್ಗೆ, ನಾನು ಧರ್ಮದ ಬಗ್ಗೆ ಮಾತ್ರ ಹೇಳ್ತಿಲ್ಲ, ಜಾತಿಯ ಬಗ್ಗೆ ಹಾಗೇನೆ, ನನ್ನ ಜಾತಿಯ ಶ್ರೇಷ್ಠ, ಉಳಿದವರೆಲ್ಲ ಕೆಳಗಿನವರು. ಆದರೆ ಸಂವಿಧಾನ ಏನು ಹೇಳ್ತದೆ? ಜಾತಿ ಇರಲಿ, ಧರ್ಮ ಇರಲಿ, ಎಲ್ಲವೂ ಸಮಾನರು, ಮಹಿಳೆ ಇರಲಿ, ಗಂಡು ಸಮಾನರು. ನೀವು ಹೇಳಿದ ಒಳ್ಳೆಯ ಪ್ರಶ್ನೆ. ಯಾಕೆಂದರೆ ನನ್ನ ಇಡೀ ಟಾಕಿಗೆ ಮುಖ್ಯ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಇವತ್ತಿನ ಆರೈಕೆ ಪೋಷಣೆ ಸಂದರ್ಭದಲ್ಲಿ ಯಾವಾಗ ನಾವು ನಮ್ಮ ಸಮಾಜದಲ್ಲಿ ತಾರತಮ್ಯ, ಇನ್ನೊಬ್ಬರನ್ನು ದ್ವೇಷ ಮಾಡುವಂಥದ್ದು, ಇನ್ನೊಬ್ಬರನ್ನು ಕೆಳಗೆ ನಾವು ಬೆರೀಲಿಕ್ಕೆ ಬಿಡದೇ ಇರುವಂಥದ್ದು ಒಂದು ನಾವು ಮೌಲ್ಯ ಕಲಿಸ್ಕೊಟ್ರೆ ಅದು ಶಾಲೆಯಲ್ಲಿ ಕೂಡ ರಿಫ್ಲೆಕ್ಟ್ ಆಗ್ತದೆ. ಶಾಲೆಯಲ್ಲಿ ರಿಫ್ಲೆಕ್ಟ್ ಆಗುವಾಗ ಶಾಲೆಯದು ಜವಾಬ್ದಾರಿ ಏನಂದರೆ, ನಾವು ಪುನಃ ನಮ್ಮ ಸಂವಿಧಾನವನ್ನು ಹೇಳಬೇಕಾಗುತ್ತೆ. ನೀವು ಮನೆಯಲ್ಲಿ ಬೇರೆ ಬೇರೆ ಧರ್ಮ ಇರ್ಬೋದು, ಆದರೆ ಇಲ್ಲಿ ಎಲ್ಲರೂ ಸಮಾನರು ಎಂಬ ಮೌಲ್ಯವನ್ನು ಕೊಡಬೇಕಾಗುತ್ತೆ. ಅದೇ ಥರ ನಾಳೆ ಅವರು ವ್ಯವಹಾರ ಮಾಡೋ ಕೂಡ ಅದೇ ಮಾಡಬೇಕಾಗುತ್ತೆ. ನೀವು ಹೇಳಿದಾಗೆ ಒಂದು ಮುಖ್ಯ ಕಾರಣ, ನಮ್ಮ ಸಮಾಜ, ನಮ್ಮ ಸಂವಿಧಾನದ ಆಶಯಗೊಟ್ಟಿಗೆ ಬೆಳೆಸಲಿಕ್ಕೆ ನಾವು ನಮ್ಮ ಮನೆಯಲ್ಲಿ ಸ್ಟಾರ್ಟ್ ಮಾಡಬೇಕಾಗುತ್ತೆ.
ನಾವು ನಮ್ಮ ಮಕ್ಕಳಿಗೆ ಬೇರೆ ಧರ್ಮ, ಜಾತಿ, ಭಾಷೆ, ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಸಮಾನ ಅವಕಾಶ ಇದೆ ಅಂತ ನಮ್ಮ ಮಕ್ಕಳಿಗೆ ಬೆಳೆಸಿದರೆ ಕ್ರೈಮ್ಗಳು ಕಡಿಮೆ ಆಗ್ತದೆ. ಅದು ಪೊಲೀಸರು ಚೆಂದಾಗಿ ಹೇಳ್ತಾರೆ. ಇವತ್ತಿನ ಹೆಚ್ಚಿನ ಕ್ರೈಮ್ಗಳಿಗಾಗಿ ಒಂದೇ ದ್ವೇಷ ಅಥವಾ ಅವರ ಮೇಲೆ ಕೀಳಿರಿಮೆ ಅಥವಾ ನನಗೆ ಕೆಲಸ ಇಲ್ಲ, ಆ ರೀತಿ ಕ್ರೈಮ್ಗಳು ಬರ್ತವೆ. ಸೊ ನೀವು ಹೇಳಿದ ಪ್ರಶ್ನೆಗೆ ಯಾಕೆ ಕ್ರೈಮ್ಗಳು ಕಡಿಮೆ ಆಗ್ತದೆ ಅಂತ ಹೇಳಿದರೆ ನಮ್ಮಲ್ಲಿರುವ ಮೌಲ್ಯಗಳು ಕುಸಿತ ಆಗ್ತದೆ. ಕುಸಿಯೋ ಆಗಬಾರ್ದು. ಅದಕ್ಕೋಸ್ಕರ ಮಕ್ಕಳಲ್ಲಿ ಕೂಡ ಆ ಮೌಲ್ಯ ಕುಸಿಯತ್ತ ಆಗದ ಹಾಗೆ ನಾವು ಮಕ್ಕಳನ್ನು ಬೆಳೆಸಬೇಕು. ನಮಗೆ ನಮ್ಮದೇ ಆದ ರೈಟ್ಸ್ ಇದೆ. ಆ ರೈಟ್ಸನ್ನು ಕೂಡ ಮಕ್ಕಳಿಗೆ ಹೇಳಬೇಕಾಗುತ್ತೆ ಮತ್ತು ಕರ್ತವ್ಯಗಳನ್ನು ಕೂಡ ಹೇಳಬೇಕಾಗುತ್ತೆ. ಅದು ಮನೆಯಲ್ಲಿ ಆಗಬೇಕಾಗುತ್ತೆ. ಆದರೆ ಅದು ಆಗಲಿಕ್ಕೆ ಅಷ್ಟು ಸುಲಭ ಇಲ್ಲ. ಯಾಕಂದರೆ ನಮ್ಮ ಬೇರೆ ಬೇರೆ ಸ್ತರ ಇದೆ. ಬಡವರು ಇರ್ತಾರೆ, ಅನ್ಎಜುಕೇಟೆಡ್ ಇರ್ತಾರೆ, ಎಜುಕೇಟೆಡ್ ಮತ್ತು ಎಜುಕೇಟೆಡ್ ಮತ್ತು ಅನ್ಎಜುಕೇಟೆಡ್ ಅನ್ನೋದಿಲ್ಲ. ಎಜುಕೇಟೆಡ್ ಅಂತ 5 ಡಿಗ್ರಿ ಇದ್ದವರ ಮನೆಯಲ್ಲಿ ಕೂಡ ಮಕ್ಕಳನ್ನು ಸಾಕುವ ರೀತಿ ನೋಡಿದರೆ ಅದಕ್ಕಿಂತ ಬಡವರ ಮನೆಯಲ್ಲೇ ಚೆನ್ನಾಗಿರ್ತಾರೆ. ಆ ಪ್ರೀತಿ ಇರ್ತದೆ, ಮನೆಯೊಳಗೆ ವ್ಯವಹಾರ ಇರ್ತದೆ. ಶಾಲೆಗಳಲ್ಲಿ ಕೂಡ ಹಾಗೇನೆ ತುಂಬ ಐಕಾಸ್ ಶಾಲೆಗಳು ಒಳ್ಳೆಯದು ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಯಾವ ಶಾಲೆಗಳಲ್ಲಿ ಯಾವ ಮನೆಗಳಲ್ಲಿ ಮೌಲ್ಯಯುತ ಎರಡೂ ಗೌರವಿಸುವಂಥದ್ದು, ಮನುಷ್ಯರನ್ನಾಗಿ ಕಾಣುವಂಥ ಒಂದು ಇದು ಮನುಷ್ಯನ ಮಕ್ಕಳಿಗೆ ಬಿಟ್ಟುಕೊಟ್ರೆ ಮತ್ತು ಅವರು ತೀರ್ಮಾನ ಮಾಡ್ತಾರೆ ಯಾವುದು ಸರಿ ಯಾವುದು ತಪ್ಪು ಅಂತ. ಈಗ ನಾವು ಮಾಧ್ಯಮದಲ್ಲಿ ನೋಡ್ತೇವೆ ಅಲ್ಲ, ಎಲ್ಲ ನಮಗೇನು ದ್ವೇಷವೇ ಕಾಣ್ತಾ ಇರುವಂಥದ್ದು. ಆದರೆ ನಾವು ನಿಜವಾಗಿ ಮನುಷ್ಯರನ್ನು ಹಾಗೆ ಬೆಳೆಸಬೇಕಾದ್ರೆ ಮಕ್ಕಳಿಗೆ ಶಿಕ್ಷಣ, ವಿಕಾಸ ಒಂದು ಹಕ್ಕು ಮತ್ತು ಡೆವಲಪ್ಮೆಂಟ್ ಹಕ್ಕು ಇದೆ ಅಲ್ಲ, ಅದು ಹೇಳುದು. ಮಕ್ಕಳು ವಿಕಾಸ ಆಗಬೇಕು, ಅವ್ರು ಕುಬ್ಜರಾಗಬಾರ್ದು. ನನ್ನ ಧರ್ಮ, ನನ್ನ ಜಾತಿ, ನನ್ನ ಊರು ಕುಬ್ಜರಾಗಬಾರ್ದು, ಅವ್ರು ವಿಕಾಸ ಆಗಬೇಕು. ಕುವೆಂಪು ಹೇಳಿದೆ ವಿಶ್ವಮಾನವರು ಆಗಬೇಕು ಅಂತ. ವಿಶ್ವಮಾನವರನ್ನಾಗಿ ಮಾಡುವುದೇ ನಮ್ಮ ಕುಟುಂಬದಲ್ಲಿ ವ್ಯಾಲ್ಯೂ ಇರಬೇಕು, ಶಾಲೆಯಲ್ಲಿ ಅದು ಇರಬೇಕು. ಮತ್ತು ನಮ್ಮ ಸಂವಿಧಾನ ಕೂಡ ಅದನ್ನೇ ಹೇಳೋದು, ಎಲ್ಲ ಧರ್ಮದವರಿಗೆ, ಎಲ್ಲ ಜಾತಿಯವರಿಗೆ ಎಲ್ಲರಿಗೂ ಸಿಗಬೇಕು ಅವಕಾಶ ಅಂತ. ನೀವು ಕೇಳಿದ ಪ್ರಶ್ನೆ ಮೂಲಭೂತ ಪ್ರಶ್ನೆ ಏನಂದರೆ, ಇವತ್ತು ನಮ್ಮ ಮಕ್ಕಳಿಗೆ ಒಳ್ಳೆಯ ಮಾಡೆಲ್ಸ್ ನಾವು ಕೊಟ್ಟರೆ ಮಕ್ಕಳು ಅಲ್ಲ ಅದೇ ಇವರ ಪ್ರಶ್ನೆ. ಈಗ ಮೈಗ್ರೇಷನ್ ಆಗಿರ್ತಾರೆ, ಮಕ್ಕಳು ಸಿಗ್ತಾರೆ, ಸಮಸ್ಯೆ ಇಲ್ಲ, ಟೀಚರ್ಸ್ಗೆ ಬರ್ತದೆ. ನಮ್ಮ ವ್ಯವಸ್ಥೆಯಲ್ಲಿ ಭಾಳ ಸ್ಪಷ್ಟ ಇದೆ. ಎಜುಕೇಷನ್ ಮೇಲೆ RT ಕಾಯ್ದೆ ಏನು ಹೇಳ್ತಾರೆ, ಎಲ್ಲಿ ಮಕ್ಕಳಿದ್ದಾರೆ ಅವರಿಗೆ ಶಿಕ್ಷಣ ಕೊಡಬೇಕು ಅಂತ ಇದೆ. ಅದನ್ನು ನಾವು ಚಲಾವಣೆ ಮಾಡಲಿಕ್ಕೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಬೇಕಾಗುತ್ತೆ. ಮತ್ತು ಎಲ್ಲಿ ಕೂಡ ಮಕ್ಕಳಿದ್ದರೂ ಕೂಡ ಅವರಿಗೆ ಶಾಲೆಗೆ ಡಿನೈ ಮಾಡುವಂಗಿಲ್ಲ. ಬಟ್ ಅಲ್ಲಿ ಒಂದು ಸಮಸ್ಯೆ ಬರ್ತದೆ, ಅವರಿಗೆ ಭಾಷೆ ಬೇರೆ ಇರುತ್ತೆ ಅಂತ. ಅದಕ್ಕೆ ಅಂಥ ಮಕ್ಕಳು ಜಾಸ್ತಿ ಏನಾದರೂ ಇದ್ದರೆ ಜಿಲ್ಲಾಡಳಿತವೇ ಒಂದು ಹೊಸ ಇದನ್ನು ಮಾಡಿದೆ. ನಮ್ಮಲ್ಲಿ ಚಿನ್ನರ ತಂಗುದಾಮ ಇದೆ. ನಾವೀಗ ಶಾಲೆಗೆ ಡ್ರಾಪ್ ಔಟ್ಸ್ ಆದ ಮಕ್ಕಳಿಗೆ ಅಥವಾ ಈ ರೀತಿ ಮಕ್ಕಳೆಲ್ಲಾದರೂ ಬಂದರೆ ಅವ್ರಿಗೆ ಚಿನ್ನರ ತಂಗುದಾಣಕ್ಕೆ ಆಗ್ತಾ ಇದ್ದೇವೆ. ಸೊ ಅಲ್ಲಿ ಹಾಕಿಕೊಂಡು ನಾವು ಎಜುಕೇಷನ್ ಮಾಡ್ತೇವೆ ಅಂತ ಹೇಳಿ ಅದು ಸೊಲ್ಯೂಷನ್ ಅಲ್ಲ. ಈಗ ಇವರೇನು ಮಾಡ್ತಾರೆ, ಮೈಗ್ರೇಷನ್ ಮಕ್ಕಳು ಒಂದು ಕಡೆಯಿಂದ ಒಂದು ಕಡೆ ಹೋಗ್ತಾ ಇದ್ದೇವೆ. ಸೊ ಅದೊಂದು ಕುಟುಂಬಕ್ಕೆ ನಾವು ಅದಕ್ಕೆ ರಿಹ್ಯಾಬಿಲಿಟೇಷನ್ ಬೇಕಾಗಿದೆ. ಅದು ಆರ್ಥಿಕ ವ್ಯವಸ್ಥೆಯ ಒಂದು ಪರಿಣಾಮ. ನೀವು ಹೇಳಿದ ಪ್ರಶ್ನೆಗೆ ಹೇಳಿದರೆ, ಒಂದು ನಾವು ಇಮಿಡಿಯೇಟ್ ಆಗಿ ಜನರು ಅದಕ್ಕೆ ಸ್ಪಂದನೆ ಮಾಡಬೇಕು. ನೀವು ಮಾಡಿದಾಗೆ ಇಮಿಡಿಯೇಟ್ ಆಗಿ ಸರಿ ಅಲ್ಲ ಅಂತ ಹೇಳಬೇಕು. ಮಗುವನ್ನು ಇದೊಂದು ನೂಲಲ್ಲಿ ಅಥವಾ ಒಂದು ಹಗ್ಗದಲ್ಲಿ ನಡೆಸಿಕೊಳ್ಳೋದು ಅದು ಸರಿಯಲ್ಲ ಅಂತ ಜನಸಮುದಾಯ ಯಾವಾಗ ನನ್ನನ್ನು ನೋಡ್ತಿದ್ದೇನೆ, ಅಷ್ಟು ಜನ ನೋಡ್ತಾ ಇದ್ದಾರೆ, ಒಂದು 100 ಜನ ಚಂದ ಮಾಡಿ. ಅದರಲ್ಲಿ ಒಬ್ಬರು ಮಾತ್ರ ರೆಸ್ಪಾಂಡ್ ಮಾಡಿದರು, ಆಮೇಲೆ ರೆಸ್ಕ್ಯೂ ಮಾಡಿದರು. ಆ ರೆಸ್ಕ್ಯೂ ಮಾಡಿದ ನಂತರ ಜನರಿಗೆ ಅವೇರ್ನೆಸ್ ಆಯಿತು, ಇದು ಮಾಡಬಾರ್ದಿತ್ತಲ್ಲ ಅಂತ. ಸೊ ಅಂಥ ಒಂದು ಆಗಬಾರ್ದೆಂಬ ಒಂದು ಮನೋಭಾವ ನಮ್ಮ ಸಮಾಜದಲ್ಲಿ ಬಂದರೆ ಅದು ನನ್ನ ಮಗು ಅಲ್ಲಲ್ಲ, ಬೇರೆಯವ್ರದ್ದು ಮಗು ಅಲ್ಲ, ಚಂದ ನೋಡ್ತೇವೆ. ಬಟ್ ಅದು ಮಗುವಿನ ಹಾಗೆ ಮಾಡಬಾರ್ದು, ಒಳ್ಳೆಯದಲ್ಲ ಎಂಬುದನ್ನು ನಾವು ನೋಡ್ಕೊಳ್ಬೇಕಾದ್ರೆ ಅಂಥ ಸೆನ್ಸಿಟಿವ್ ಜನ ಇದ್ದಾಗ ಪರಿಹಾರ ಸಂದಕ್ಕೆ ಬರ್ತದೆ. ಈಗ ಆಮೇಲೆ ಪೊಲೀಸರು ಇದು ಮಾಡಿಕೊಂಡು ಪೊಲೀಸರಲ್ಲಿ ಅವರಿಗೆ ಹಾಗೆ ಮಾಡಬಾರ್ದು ಅಂತ ನಿಲ್ಲಿಸಿದ್ದಾರೆ. ಬಟ್ ಒಂದು ಅಂಶ ಭಾಳ ಅಂದರೆ, ಸಮಾಜ ಇದನ್ನು ಹೆಚ್ಚು ಹೆಚ್ಚು ಪ್ರಶ್ನೆ ಮಾಡಿದರೆ ಉತ್ತರಗಳು ಬರ್ತವೆ. ಈಗ ಅಂಥ ಮೈಗ್ರೇಷನ್ ಮಕ್ಕಳಿದ್ದರೆ ಉಂಟಾ ನಿಲ್ಲಿಸ್ಬೇಕಾ? ಓಕೆ. ಸೊ ಅದೊಂದು ಹೇಳಲಿಕ್ಕೆ ಮರೆತೋದೆ, ಆ ಗ್ರ್ಯಾಟಿಟ್ಯೂಡ್ ಅಂತ ನಾವು ಮಕ್ಕಳಿಗೆ ಉಂಟಲ್ಲ, ಇದು ಕಲಿಸಬೇಕು. ಸಣ್ಣ ಸಣ್ಣ ನಮ್ಗೆ ಏನಾದರೂ ಯಾರು ಸಹಾಯ ಮಾಡಿದರೆ ಅವರಿಗೆ ಒಂದು ಥ್ಯಾಂಕ್ ಯು, ಧನ್ಯವಾದ, ಅದು ನಾವು ಹೇಳಬೇಕು. ಮಕ್ಕಳು ಮಾಡಿದರೆ ನಾವು ಹೇಳಬೇಕು. ಅದೇ ಥ್ಯಾಂಕ್ ಯು ಅಂತ ಹೇಳಬೇಕಾಗಿಲ್ಲ, ಎಪ್ರಿಷಿಯೇಟ್ ಮಾಡಬೇಕು.
ಥ್ಯಾಂಕ್ ಯು ಅಂತ ಹೇಳೋದು ಫ್ಯಾಷನ್ ಆಗ್ತದೆ. ಅಂದರೆ ಸಣ್ಣ ಸಣ್ಣ ವಿಷಯಗಳು ಮಕ್ಕಳು ಮಾಡಿದರೆ ಅದನ್ನು ಎಪ್ರಿಷಿಯೇಟ್ ಮಾಡಿ, ಯಾಕೆಂದರೆ ನಾವು ಹೆಚ್ಚಾಗಿ ಬೈಯುತ್ತಾ ಇರೋದು. ಎಪ್ರಿಷಿಯೇಟ್ ಮಾಡಿ ಅವರು ಬೆಳೀತಾರೆ ಮತ್ತು ಅವರು ಬೇರೆಯವರು ಬೆಳೆಸ್ತಾರೆ. ಓಕೆ, ಇವರು ಹೇಳಿದ ಪ್ರಶ್ನೆ ಅದು ಹೆಚ್ಚು ನಮಗೆ ಅನುಕೂಲ ಆಗುವುದು. ಆದರೆ ಮೈಗ್ರೇಷನ್ ಬಗ್ಗೆ ವ್ಯವಸ್ಥೆ, ಅದಕ್ಕೆ ಸೂಕ್ತವಾದ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಯಾರಾದರೂ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಬಂದರೆ ನಾವು ಎಜುಕೇಷನ್ ಕೊಡ್ತೇವೆ. ಆದರೆ ಮೈಗ್ರೇಷನ್ ಇದ್ದಾಗ ಅದು ಸ್ವಲ್ಪ ದೊಡ್ಡ ಸಮಸ್ಯೆ. ಮತ್ತು ಆರ್ ಟಿ ಕಾಯ್ದೆ ಪ್ರಕಾರ ನಿಮ್ಮ ಶಾಲೆಗೆ ಜನರೇ ನೀವು ಸಹ ಕಲಿಸಲೇಬೇಕಾಗುತ್ತೆ. ಭಾಷೆದು ಸಮಸ್ಯೆ ಬಂದರೆ ತುಂಬ ಮಕ್ಕಳಿದ್ದರೆ ಸರ್ಕಾರ ಟೀಚರ್ ವ್ಯವಸ್ಥೆ ಮಾಡಬೇಕು. ಓಕೆ, ಸರಿ. ಆಯ್ತು. ಆಯ್ತಾಯ್ತು, ಮತ್ತೆ ಮಾತಾಡಲಿ, ಅದು ಪ್ರಶ್ನೆ ಆಯ್ತು. ಸರಿ, ಓಕೆ, ನಿಲ್ಲಿಸ್ತೇನೆ, ನಾನು ಮಾತಾಡಿಸ್ತೇನೆ. ಮತ್ತು 10 ತಾರೀಕಿಗೆ ನೀವೆಲ್ಲರೂ ಬರಬೇಕು. ಅದು ನಾವು ನೇತ್ರಾವತಿಯಲ್ಲಿ ನಾವು ಒಂದು ದೊಡ್ಡ ಸಮಾರೋಪ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನೀವು ಬಂದು ನಿಮ್ಮ ವಿಚಾರಗಳಲ್ಲಿ ಮಕ್ಕಳಿಗೆ ಬಹುಶಃ ಕರೆಸುವ ಅವಶ್ಯಕ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಹೌದು, ಓಕೆ. ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಕ್ಕೆ ವಂದನೆಗಳು, ಧನ್ಯವಾದ. ಮಕ್ಕಳ ಆಯೋಗ, ರಕ್ಷಣಾ ಆಯೋಗದವರು ಖಂಡಿತವಾಗಿ ಬರ್ತಾರೆ. ಆ ದಿವಸ ಏನೇ ಕ್ವಶನ್ ಇದ್ದರೂ ಕೂಡ ನೀವು ಅವರ ಮುಂದೆ ಇಟ್ಟರೆ ಒಂದು ಸೂಕ್ತ ಪರಿಹಾರ ಸಿಗ್ಬೋದು ಅಂತ ನನ್ನ ಅನಿಸಿಕೆ. ಈಗ ನಿಮ್ಮನ್ನು ನಾನು ಆತ್ಮೀಯರೇ, ನಿಮ್ಮನ್ನು ನಾನು ಒಂದು ಗೊಂದಲಕ್ಕೆ ಸಿಕ್ಕಿಸಿ ಹಾಕ್ತಾ ಇದ್ದೇನೆ. ಈಗ ಕೇಳಿಕೊಳ್ಳಿ. ಸರಿ ಇತ್ತು ಒಂದು ಮಗು, ಆ ಮಗು ದಿನದಿಂದ ದಿನಕ್ಕೆ ಒಳ್ಳೆ ರೀತಿಯಲ್ಲಿ ಏನು ತೊಂದರೆ ಇಲ್ಲ, ಟೀಚರ್ಸ್ನವರಿಗೆ ಪೋಷಕರಿಗೆ ಏನು ಮಗುವಿನಲ್ಲಿ ವ್ಯತ್ಯಾಸ ಕಾಣಲೇ ಇಲ್ಲ. ಇದ್ದಕ್ಕಿದ್ದಾಗೆ ಮಗು ಬಿಹೇವಿಂಗಿನಲ್ಲಿ ಚೇಂಜ್ ಆಗ್ತಾ ಬರ್ತಾ ಉಂಟು. ಮಗು ಅಮ್ಮನಿಗೆ ಗೊತ್ತಾಯಿತು, ನನ್ನ ಮಗು ಯಾಕೆ ಹೀಗೆ ಇದೆ, ಯಾವ ವಿಷಯದಲ್ಲಿ ಹೀಗಿದೆ, ಮಗು ಏನು ಕೇಳಿದ್ರು ಬಾಯಿ ಬಿಡ್ತಾ ಇಲ್ವಲ್ಲ ಅಂತ ಡಾಕ್ಟ್ರ್ ಹತ್ರ ಆಪ್ತ ಸಮಾಲೋಚನೆಗೆ, ಕೌನ್ಸಿಲಿಂಗ್ಗೆ ಕರ್ಕೊಂಡು ಹೋಗ್ತಾರೆ. ಕೌನ್ಸಿಲಿಂಗ್ಗೆ ಕೊಂಡೋದಾಗ ತಾಯಿಗೆ ಗಾಬರಿ, ನನ್ನ ಮಗುಗೆ ಏನಾಯಿತು, ಎಂಥದ್ದಾಯಿತು ಅಂತ. ಆಗ ಡಾಕ್ಟ್ರ್ ಹತ್ರ ಕೇಳ್ತಾರೆ, ನನ್ನ ಮಗುಗೆ ಏನಾಯಿತು ಡಾಕ್ಟ್ರೇ, ನನ್ನ ಮಗು ಹುಚ್ಚಿನಾ ಅಂತ ಕೇಳ್ತದೆ. ಆಗ ಡಾಕ್ಟ್ರ್ ಹೇಳ್ತಾರೆ, ಇಲ್ಲಪ್ಪ ನಿಮ್ಮ ಮಗು ಏನು ಹುಚ್ಚಲ್ಲ, ಎಂಥದಲ್ಲ, ಏನು ತೊಂದರೆ ಇಲ್ಲ, ನಿಮ್ಮ ಮಗು ಚೆನ್ನಾಗಿಯೇ ಇದೆ, ನೀವು ಯಾಕೆ ಗೊಂದಲ ಮಾಡಿಕೊಳ್ತೀರಾ ಅಂತ ಹೇಳಿಕೊಂಡು ತಾಯಿ ತಂದೆ ಇಬ್ಬರನ್ನು ಹೊರಗೆ ಕಳಿಸ್ತಾರೆ. ಕಳಿಸಿದಾಗ ಮಗು ಡಾಕ್ಟ್ರ್ ಹತ್ರ ಕೇಳ್ತದೆ, ಡಾಕ್ಟ್ರೇ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದರು ಅಂತ. ಮಗು ಕೇಳೋದು, ಡಾಕ್ಟ್ರಿಗೆ ಕೇಳೋದು, ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಾರ ಅಂತ. ಯಾಕೆ ಕರ್ಕೊಂಡು ಬಂದಿರ್ಬೋದು ಅಂತ ನಿಮಗೆ ನಾನು ಕ್ವಶನ್ ಕೇಳ್ತಾ ಇದ್ದೇನೆ. ಡಾಕ್ಟ್ರ ಸ್ಥಾನದಲ್ಲಿ ನಿಂತು ಯೋಚಿಸಿಕೊಳ್ಬೇಕು ಅಂತ ನನ್ನ ವಿನಂತಿ ಅಷ್ಟೇ. ಅಷ್ಟು ಅಲ್ಲದೆ, ಈಗ ಈ ಒಂದು ಕ್ವಶನ್ ಗೊಂದಲ ಬಂದಾಗ ಮೋಸ್ಟ್ಲಿ 90% ಉತ್ತರ ಈಗಾಗಲೇ ನಿಮ್ಮ ಮನಸ್ಸಿನಲ್ಲಿ ಮೂಡಿರಬಹುದು. ರೆನ್ನಿ ಸರ್ ಅದಕ್ಕೆ ತಕ್ಕದಾದಂಥ ವಿಷಯಗಳನ್ನು ನಿಮಗೆ ಇಟ್ಟಿದ್ದಾರೆ, ನೀವು ಕಂಡುಕೊಳ್ಬೋದು ಅಂತ ಎನಿಸ್ತದೆ. ಪ್ರಾಯಶಃ ಅವರು 2 ವಾಕ್ಯಗಳನ್ನು ಚೆನ್ನಾಗಿ ಅರ್ಥಗರ್ಭಿತವಾಗಿ ನಿಮಗೆ ಹೇಳಿಕೊಟ್ಟಿದ್ದಾರೆ. ಮಗುವನ್ನು ತಿಳಿದುಕೊಳ್ಳಿ, ಮಗು ಪೆದ್ದು ಅಲ್ಲ, ದಡ್ಡ ಅಲ್ಲ, ಏನೂ ಅಲ್ಲ, ಮಗುವನ್ನು ಮೊದಲು ತಿಳಿದುಕೊಳ್ಳಿ, ಮಗುವನ್ನು ಸೂಕ್ಷ್ಮವಾಗಿ ಗಮನಿಸಿ. ಯಾವಾಗಲೂ ಮಗುವನ್ನು ಓರಲ್ ಆಗಿ ಹೀಗೆ ಮೇಲಿನ ಮೇಲೆ ಗಮನಿಸುವುದಲ್ಲ, ಮಗುವನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾದ್ರೆ ನಾನೇನಾಗಬೇಕು, ಕೇವಲ ಟೀಚರ್ ಅಲ್ಲ, ಕೇವಲ ಪೋಷಕ ಅಲ್ಲ, ನಾನೊಬ್ಬ ಆಪ್ತ ಸಮಾಲೋಚಕ ಡಾಕ್ಟ್ರ್ ಆಗಬೇಕು. ಆಗ ಮಾತ್ರ ನಾನು ಒಬ್ಬ ಶಿಕ್ಷಕನಾಗಿರುವುದಕ್ಕೆ, ಒಬ್ಬ ಪೋಷಕನಾಗಿರುವುದಕ್ಕೆ ಒಬ್ಬ ಸಮರ್ಥ ವ್ಯಕ್ತಿ ಅಂತ ಅನಿಸ್ಕೊಳ್ತಾ, ಇದಕ್ಕೆಲ್ಲದಕ್ಕೂ ಪರಿಹಾರ ರೂಪವಾಗಿ ರೆನ್ನಿ ಸರ್ ಅವರು ತಾವು ಏನು ಮಾಡಬಹುದು ಎಂಬುದಾಗಿ ವಿಷಯ ತಿಳಿಸಿಕೊಟ್ಟಿದ್ದಾರೆ. ತನ್ನ ಜವಾಬ್ದಾರಿ ರಕ್ಷಣೆ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ, ಒಬ್ಬೊಬ್ಬರ ಅಂತ ಹೇಳೋದಿಲ್ಲ, ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಸರ್ ರಕ್ಷಣೆ ಬಗ್ಗೆ ಅದು ಇದೆಲ್ಲ ತುಂಬ ಮಾಹಿತಿ ಕೊಟ್ಟಿದ್ದಾರೆ. ಇದಕ್ಕೆ ತಕ್ಕದಾದ ಕೆಲವು ಕಾನೂನುಗಳಿವೆ, ಕೆಲವು ನಿಯಮಗಳು ಮತ್ತು ಕೆಲವು ಕಾನೂನುಗಳಿವೆ. ಅದನ್ನೀಗ ನಮ್ಮ ಮುಂದೆ ಇಡಲಿಕ್ಕಿದ್ದಾರೆ.
ಅನಿತಾ ನಿಕಮ್ ಮೇಡಮ್ರವರು ಅವರಿಗೆ ಸ್ವಾಗತಿಸ್ತೇವೆ ಮಾಹಿತಿಗೆ. ಇಲ್ಲಿ ಏನು ಪ್ರೋಗ್ರಾಮ್ ಇದೆ ಅಂತ ಮುಂಚೆ ಗೊತ್ತಿರಲಿಲ್ಲ ನನಗೆ. ಇವತ್ತು 9:30 ಗೊತ್ತಾಯಿತು. ಸರಿ, ಓಕೆ ಮೇಡಮ್, ನಮ್ಮ ಆಯುಕ್ತರ ಆದೇಶಂತೆ ನಾನು ಇಲ್ಲಿ ಬಂದೆ. ಕಮಲಾ ಮೇಡಮ್ ಅವ್ರನ್ನ ಮೀಟ್ ಆದೆ. ಇಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆ ಕುರಿತು ಇಲ್ಲಿವರೆಗೆ ಸುದೀರ್ಘವಾಗಿ ಮಾತಾಡಿದ್ದಾರೆ ರೆನ್ನಿ ಸರ್ ಅವರು. ಈಗ ನಾನು ಇನ್ನೂ ಅದೇ ಕಂಟಿನ್ಯೂ ಮಾಡಿದ್ರೆ ಐ ಥಿಂಕ್ ಕೆಲವೊಬ್ರು ನಿದ್ದೆಯಲ್ಲಿ ಜಾರಿದ್ರ ನೋಡಿದೆ ನಾನು. ಆ ನಿದ್ದೆ ನಾನು ಹೇಳ್ತಾ ಹೋದರೆ ನಿದ್ದೆ ಹೋಗ್ಬಿಡ್ತೀರಾ ಫುಲ್ಲು. ಇಲ್ಲಿ ನಿಂತವ್ರಿಗೆ ಬೇಜಾರಾಗ್ಬಿಡುತ್ತೆ. ನಾನು ಹೇಳೋದೇನೋ ಪುರಾಣ ಆಗ್ತಿದೆ ಅನಿಸುತ್ತೆ. ಬೇಡ, ಇವಾಗ ಇಲ್ಲಿ ಪೇರೆಂಟ್ಸ್ ಇದ್ದೀರಾ, ಟೀಚರ್ಸ್ ಇದ್ದೀರಾ ಅಲ್ವಾ? ಟೀಚರ್ಸ್ ಇದ್ದವರು ಪೇರೆಂಟ್ಸ್ ಇರಲೇಬೇಕಲ್ವಾ? ಸೊ ಮನೆಯಲ್ಲಿ ಪೇರೆಂಟ್ಸ್ ಆಗಿ ನಾವು ಏನು ಮಾಡಬೇಕು? ಇವತ್ತಿನ ಪ್ರೆಸೆಂಟ್ ಸಿಚುವೇಶನಲ್ಲಿ ಅಪ್ಪ ಅಮ್ಮ ಇಬ್ಬರು ಜಾಬ್ ಹೋಲ್ಡರ್ ಇದ್ದೀವಿ, ಇನ್ಕ್ಲೂಡಿಂಗ್ ನನಗೊಂದು ಮಗು ಇದೆ. ಏನಾಗುತ್ತಂದರೆ ಮನೆಯಲ್ಲಿ ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗೋದಿಲ್ಲ ಅಲ್ವಾ? ಆದರೂ ಟೈಮ್ ಕೊಡಲೇಬೇಕಾಗತ್ತೆ. ಹಿಂದೇನಿತ್ತು, ಫ್ಯಾಮ್ಲಿಯಲ್ಲಿ ಜಾಯಿಂಟ್ ಫ್ಯಾಮ್ಲಿ ಇತ್ತು. ನಮ್ಮ ಅತ್ತೆ ಮಾವ ಆಗಲಿ ಯಾರು ನೋಡ್ತಾ ಇದ್ರು ನಮ್ಮ ಮಕ್ಕಳಿಗೆ. ಬಟ್ ಇವಾಗಿನ ಸಿಚುವೇಶನಲ್ಲಿ ಯಾರು ಕೆಲಸದವ್ರು ಇಟ್ಕೋತೀವಿ. ಬಟ್ ಮನೆಯಲ್ಲಿ ಬಿಟ್ಟು ಬರುವಂತಹ ಮಗುವಿನ ರಕ್ಷಣೆ ನಮ್ಮ ಜವಾಬ್ದಾರಿ. ನನ್ನ ಮಗು ಮನೆಯಲ್ಲಿ ಸೇಫ್ ಇದೆಯಾ ಅದು ಕನ್ಫರ್ಮ್ ಮಾಡ್ಕೋಬೇಕು ಅಲ್ವಾ? ಈಗ ಪೋಕ್ಸೋ ಏನಕ್ಕಾಗತ್ತೆ ಹೇಳಿ? ಯಾರಿಂದ ಆಗತ್ತೆ? ಮನೆಯಲ್ಲಿ ಇತ್ತೀಚೆಗೆ ತಂದೆಯಿಂದ ಆಗಿದೆ, ಹೌದಾ? ಮನೆ ನೇಬರ್ಸಿಂದ ಆಗಿದೆ. ಪ್ರಾಕ್ಟಿಕಲ್ ಇವಾಗ ನಮಗೆ ಡೈಲಿ ಬರ್ತಾ ಇದೆ, ಕೇಸ್ ಬರುತ್ತೆ. ಕಾರಣ ಏನಂದರೆ ಎಥಿಕ್ಸ್, ನೈತಿಕತೆ ಕೊರತೆ ಇದೆ. ಪ್ಲಸ್ ಮಗುವಿನ ಜೊತೆ ನಾವು ಟೈಮ್ ಕೊಡೋದಿಲ್ಲ. ಮಗು ಏನು ಸಮಸ್ಯೆ ಹೇಳ್ತಾ ಅದಕ್ಕೆ ಹೇಳೋಕ್ಕೆ ಅವಕಾಶ ಕೊಡೋದಿಲ್ಲ. ಬಂದ ತಕ್ಷಣ ಮೊಬೈಲಲ್ಲಿ ಬ್ಯುಸಿ ಆಗಿಬಿಡ್ತೀವಿ. ನಮ್ಮ ಮೊಬೈಲ್ ಬ್ಯುಸಿ ಆದಮೇಲೆ ಮಕ್ಕಳು ಮೊಬೈಲ್ ಬ್ಯುಸಿ ಆಗಿಬಿಡ್ತಾರೆ. ಏನು ಅಳ್ತಾ ಇತ್ತ ಮಗು, ಅಳುವಾಗನ ಸಮಾಧಾನ ಮಾಡೋ ಏನು ಮಾಡ್ತೀವಿ, ಮೊಬೈಲಲ್ಲಿ ಯಾವುದೋ ಒಂದು ಗೇಮ್ ಹಚ್ಕೊಟ್ಬಿಡ್ತೀವಿ, ನೋಡ್ಕೋತ ಇರು ಅಂತ ಅಲ್ವಾ? ಬಟ್ ಮಕ್ಕಳಿಗೆ ಸಮಸ್ಯೆ ಏನಿದೆ, ಎಲ್ಲಿ ಸಮಸ್ಯೆ ಇದೆ, ನಾವು ನೋಡ್ತಾ ಇದ್ದೀವಾ? ನೋಡ್ತಾ ಇಲ್ಲ. ಸೊ ಅದನ್ನು ಸ್ವಲ್ಪ ನಾವು ಜಾಬ್ ಹೋಲ್ಡರ್ ಇದ್ದರೂ ನಮ್ಮ ಮಕ್ಕಳಿಗೆ ನಾವು ಎಷ್ಟು ಬೇಕೋ ಅಷ್ಟು ಟೈಮ್ ಕೊಡಲೇಬೇಕಾಗುತ್ತೆ. ಆಮೇಲೆ ಟೀಚರ್ಸ್ ಆದವರು ಈಗ ಮನೆಯಲ್ಲೊಂದು ಬೆಳಗ್ಗೆ ಇದ್ರೆ 8 ಅವರ್ ಅಂದರೂ ಮಕ್ಕಳು ಟೀಚರ್ಸ್ ಸ್ಕೂಲಲ್ಲೇ ಇರ್ತಾರೆ, ಹೌದಾ? ಅದರಲ್ಲಿ ಗುಡ್ ಟಚ್ ಯಾವುದು, ಬ್ಯಾಡ್ ಟಚ್ ಯಾವುದು ನೀವು ಹೇಳಬೇಕಾಗತ್ತೆ. ಅದ್ರ ಜೊತೆಗೆ ಸ್ವಲ್ಪ ಎಥಿಕ್ಸನ್ನು ಮಕ್ಕಳಿಗೆ ಹೇಳಿದ್ರೆ, ಹೌದಾ, ಎಥಿಕ್ಸ್ ಹೇಳಬೇಕು, ಏನು ಮಾಡಬೇಕು ಏನು ಮಾಡಬಾರ್ದಂತ. ಇತ್ತೀಚೆಗೆ ಇವಾಗ ಶಿಕ್ಷಣ ಕಾಶಿ ಅಂತ ಮಂಗಳೂರು ಕರೀತಾರೆ. ಆದರೆ ಇವತ್ತು ಶಿಕ್ಷಣ ಕಾಶಿ ಅನಿಸ್ಕೊಂಡಂತಹ ಮಂಗಳೂರು ಶಿಕ್ಷಣ ಸಂಸ್ಥೆಗಳಲ್ಲಿ ಮಾದಕ ವಸ್ತುಗಳು, ಗಾಂಜಾ, MDM ಜಾಸ್ತಿ ಆಗ್ತಾ ಇದೆ. ಇವತ್ತು ಬೇರೆ ಪೇರೆಂಟ್ಸ್ ಮಕ್ಕಳು ನಮ್ಮಲ್ಲಿ ಇದ್ದಾರೆ ಸ್ಕೂಲಲ್ಲೇ. ಇವತ್ತು ನನ್ನ ಮಗು ನಾಳೆ ಹೋಗುತ್ತೆ. ಸೊ ಅದನ್ನು ಅಡಿಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ನಿಮ್ಮ ಸರೌಂಡಿಂಗ್ ಏರಿಯಾದಲ್ಲಿ ಎಲ್ಲಾದರೂ ಸಪ್ಲೈ ಮಾಡ್ತಾ ಇದ್ದರೆ MDM ಅದು ಯಾವ ಥ್ರೂ ಬರುತ್ತೆ? ಚಾಕ್ಲೇಟ್ ಥ್ರೂ ಕೊಡ್ಬೋದು, ಪಾನೀಯ ಥ್ರೂ ಕೊಡ್ಬೋದು. ಸ್ಟಾರ್ಟಿಂಗ್ ಏನು ಮಾಡ್ತಾರೆ, ಜಸ್ಟ್ ಒಂದು ಟೆಸ್ಟಿಗೆ ಕೊಡ್ತಾರೆ. ಒಮ್ಮೆ ಅದಕ್ಕೆ ಅಡಿಕ್ಟ್ ಆದರೆ ನಮ್ಮ ಮಗು ಮನೆಯಲ್ಲಿ ದುಡ್ಡು ಕೇಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಹೌದಾ? ದುಡ್ಡು ಕೊಡದೇ ಇದ್ದರೆ ಕದಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೆಕ್ಸ್ಟ್ ಅದು ಸಮಾಜಕ್ಕೆ ಒಬ್ಬ ಆರೋಪಿಯಾಗಿ ಕಾಣ್ಬಿಡ್ತಾನೆ. ದೇಶದ ಸಂಪತ್ತು ಅನ್ಸ್ಕೊಂಡಂತಹ ಮಕ್ಕಳು ಇವತ್ತು ದೇಶಕ್ಕೆ ಮಾರಕವಾಗಿ ರೂಪಾಂತರ ಹೊಂದಿದ್ದಾರೆ. ಸೊ ದಯವಿಟ್ಟು ನೀವು ಸ್ಕೂಲ್ ಸರೌಂಡಿಂಗ್ ಏರಿಯಾದಲ್ಲಿ ಏನಾದರೂ ಆ ಥರ ಇದ್ದರೆ ಸೊ ದಯವಿಟ್ಟು ನಮಗೆ ಪೊಲೀಸರಿಗೆ ಮಾಹಿತಿ ಕೊಡಿ. ಸೊ ಕೊಟ್ಟಂತಹ ಮಾಹಿತಿ ಗುಪ್ತವಾಗಿರುತ್ತೆ, ಯಾರಿಗೂ ನಾವು ಮಾಹಿತಿಯನ್ನು ಬಿಟ್ಕೊಡೋದಿಲ್ಲ, ಮಾಹಿತಿದಾರ ಹೆಸರನ್ನು ನಾವು ಎಲ್ಲಿಗೆ ಬಿಟ್ಕೊಡೋದಿಲ್ಲ. ಸೊ ಪೊಲೀಸರಿಂದ ಒಂದೇ ಕೈಲಂದ್ರೂ ಚಪ್ಪಾಳೆ ತಟ್ಟಕ್ಕಾಗೋದಿಲ್ಲ. ಸೊ ನೀವು ಶಿಕ್ಷಕರಾಗಲಿ ಸೊಸೈಟಿ ಎಲ್ಲರೂ ಕೋಆಪ್ರೇಟ್ ಮಾಡಿದ್ರೆ ಸಮಾಜವನ್ನು ಮಾದಕ ದ್ರವ್ಯ ವ್ಯಸನಿಯಿಂದ ಮುಕ್ತ ಮಾಡ್ಬೋದು ನಾವು. ಆಮೇಲೆ ಇವಾಗ ಎಲ್ಲರ ಹತ್ರ ಫೋನ್ ಇದೆಯಲ್ವಾ, ಎಲ್ಲರೂ ಮನೇಲಿ ಕುತ್ಕೊಂಡೆ ಆರ್ಡ್ರ್ ಮಾಡ್ತೀವಿ, ಏನೇ ಇದ್ದರೂ ಫೋನ್ಪೇ ಮಾಡ್ತೀವಿ, ಹೌದಾ? ಮನೇಲಿ ಏನೇ TV ರಿಪೇರ್ ಆಗಲಿ, ಏನೇ ರಿಪೇರ್ ಆದರೂ ಗೂಗಲಲ್ಲಿ ಸರ್ಚ್ ಮಾಡಿ ಆ ನಂಬರ್ಗೆ ಕಸ್ಟಮರ್ ಕೇರ್ ನಂಬರ್ ಕಾಲ್ ಮಾಡಿ ಅಮೌಂಟ್ ಹಾಕ್ತೀವಿ. ಸೊ ಇವಾಗ ನೀವು ಕಸ್ಟಮರ್ ಕೇರ್ ಕಾಲ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಬೇಕು, ಅದು ನಂಬರ್ ಜೆನ್ಯೂನ್ ಇದೆಯಾ, ಕಂಪ್ನಿದು ಇದೆಯಾ, ಹೌದಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಅಮೌಂಟನ್ನು ಹಾಕಿ. ಈ ಡೈಲಿ ನನಗೆ ಒಂದು 2-3 ಕೇಸ್ ಬರುತ್ತೆ ಸೈಬರ್ ಫ್ರಾಡ್ ಬಗ್ಗೆ. ಒಂದು ಕೆಲಸ ಕೊಡಿಸ್ತೀನಿ ಅಂತ ಆಗುತ್ತೆ, ಆನ್ಲೈನಲ್ಲಿ ಕೆಲಸ ಹುಡುಕ್ತಿರ್ತೀವಿ, ನಾವು ಗೂಗಲಲ್ಲಿ ಸರ್ಚ್ ಮಾಡ್ತೇವೆ, ನಮ್ಗೆ ಏನು ಬೇಕಲ್ವಾ ಅದು ಸರ್ಚ್ ಮಾಡುವ ನಮ್ಮ ನಂಬರನ್ನು ಇದು ಮಾಡಿ ನಿಮಗೆ ಕಾಲ್ ಮಾಡ್ತಾರೆ, ಈ ಥರ ನಾವು ಆನ್ಲೈನ್ ಈ ಥರ ಕೆಲಸಕ್ಕೆ ಅಥವಾ ಏನೋ ರಿಲೇಟೆಡ್ ಕಾಲ್ ಮಾಡಿ ನಿಮಗೆ ಒಂದು OTP ಬರುತ್ತೆ ಅಥವಾ ಒಂದು ಲಿಂಕ್ ಕಳಿಸ್ತಾರೆ. ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಟೋಮೆಟಿಕ್ ನಿಮ್ಮದು ಮೊಬೈಲಲ್ಲಿ ಏನಿರುತ್ತೆ ನಿಮ್ಮದು KYC ಡೀಟೇಲ್ಸ್ ಎಲ್ಲನೂ ಹೋಗುತ್ತೆ. ಸೊ ದಯವಿಟ್ಟು ನೀವು ಮೊಬೈಲಲ್ಲಿ ಏನೇ ಬ್ಯಾಂಕ್ನವರು ಆಲ್ಮೋಸ್ಟ್ ನಿಮಗೆ OTP ಕೇಳೋದಿಲ್ಲ, ಕಾಲ್ ಮಾಡೋದಿಲ್ಲ ನಿಮಗೆ,
ಹೌದಾ? ನಾವು ಇವಾಗ ಇತ್ತೀಚೆಗೆ ಏನಂದರೆ ಲಕ್ಷಗಟ್ಟಲೆನೂ ಎಜುಕೇಟೆಡ್ ಜನಾನೇ ಏನಂದರೆ ಫ್ರಾಡಲ್ಲಿ ಇದು ಆಗ್ತಿರೋದು. ಅನ್ಎಜುಕೇಟೆಡ್ ಯಾರೂ ಆಗ್ತಿಲ್ಲ ಆ್ಯಕ್ಚುಲಿ. ಬಟ್ ಈಗ ನಾವೇ ಕುತ್ಕೊಂಡು ಮನೇಲಿ ಏನೋ ನೋಡ್ತಿರ್ತೀವಿ, ಅಲ್ಲಿ ಲಿಂಕ್ ಬರುತ್ತೆ, OTP ಕೊಡ್ತೀವಿ. ಸೊ ಆ ರೀತಿಯಾಗಿ ನಮ್ಮನ್ನು ಮಿಸ್ಯೂಸ್ ಸೈಬರ್ ಫ್ರಾಡ್ ಅಂತ ಆಗ್ತಿರೋದು ಇವಾಗ. ಆಮೇಲೆ ಈಗ ನಾವು ಎಲ್ಲ ಹೊರಗಡೆ ಹೋಗ್ತಿರ್ತೀವಿ, ಒಂದು ಸ್ಟೇಟಸ್ ಆಗ್ತೇವೆ ಗೊತ್ತಾ, ಇವಾಗ ಎಲ್ಲರ ಹತ್ರ ಫೇಸ್ಬುಕ್ ಅಕೌಂಟ್ ಇದೆ, ವಾಟ್ಸಪ್ ಇದೆ ಅಲ್ವಾ? ಎಲ್ಲರೂ ಹೋಗುವಾಗ ಹಾಕ್ತಿರ್ಲ್ವಾ ವಾಟ್ಸಪ್ಪಲ್ಲಿ? ಈಗ ಎಂತಲ್ಲ ವಾಟ್ಸಪ್ಪಲ್ಲಿ ಹಾಕ್ಬಿಟ್ಟಿರ್ತೀರಿ ಸ್ಟೇಟಸ್, ಫ್ರೆಂಡ್ಸ್ ಗ್ರೂಪ್ ಫಂಕ್ಷನ್, ಹೌದಾ? ಆಮೇಲೆ ನಮ್ಮ ಮಕ್ಕಳು ಫೋಟೋಸ್ ಹಾಕ್ತೀವಿ. ನಮ್ಮ ಮಕ್ಕಳ ಮೊಬೈಲ್ ಇದೆಯಾ, ನಮ್ಮ ಮಕ್ಕಳ ಹತ್ರ ಮೊಬೈಲ್ ಇರುತ್ತೆ, ಫೇಸ್ಬುಕ್ ಅಕೌಂಟು ಇರುತ್ತೆ. ಸೊ ಕೆಲವೊಂದು ನಮ್ಮ ಮಕ್ಕಳ ಫೋಟೋ ಏನು ಮಾಡ್ತೀನೋ ಅಪ್ಲೋಡ್ ಮಾಡಿಬಿಡ್ತೀವಿ. ಸೊ ದಯವಿಟ್ಟು ಅಪ್ಲೋಡ್ ಮಾಡಬೇಡಿ. ಅಪ್ಲೋಡ್ ಮಾಡಿದ್ರೆ ಅದನ್ನು ಹೊಳ್ಳಿ ಮಾರ್ಫಿಂಗ್ ಮಾಡಿ ನಮ್ಮನ್ನು ಎಂತಲ್ಲ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಎಷ್ಟೋ ಆಗಿದೆ. ಇವಾಗ ನಾನು ಕತೆ ಅಂತ ಹೇಳ್ತಾ ಇಲ್ಲ, ಆ್ಯಕ್ಚುಲಿ ನನ್ನ ಡೈಲಿ ಸಿಚುವೇಶನಲ್ಲಿ, ಡೈಲಿ ಕೆಲಸದಲ್ಲಿ ಇದು ಆಗ್ತಾ ಇದೆ. ಮಕ್ಕಳ ಫೋಟೋನು ಮಾರ್ಫಿಂಗ್ ಮಾಡಿ ಮತ್ತೆ ಅವ್ರಿಗೆ ಕಾಲ್ ಮಾಡಿ ದುಡ್ಡಿಗೆ ಡಿಮಾಂಡ್ ಇಡ್ತಾರೆ. ಆಮೇಲೆ ಸೈಬರ್ ಫ್ರಾಡ್, ನೀವು ಈಗ 112ಗೆ ಕಾಲ್, ಈಗ ಏನಾದರೂ ಇನ್ಸಿಡೆಂಟ್ ಆದರೆ ನಿಮ್ಮ ನೇಬರಲ್ಲಾಗಲಿ ಮನೆಯಲ್ಲಾಗಲಿ ನೈಟ್ ಅರ್ಜೆಂಟಿಗೆ ಯಾರಿಗೆ ಕಾಲ್ ಮಾಡ್ತೀರಿ ಹೇಳಿ? ಯಾರಿಗೆ ಕಾಲ್ ಮಾಡಬೇಕು? 112. ಇತ್ತೀಚೆ 112ಗೆ ಕಾಲ್ ಮಾಡಿ, ದಯವಿಟ್ಟು 100 ಕಾಲ್ ಮಾಡಬೇಡಿ. 100 ಇಲ್ಲಿ ಇವಾಗ 112 ಇದೆ. ರೀಸೆಂಟಾಗಿ ಒಂದು ಕೇಸ್ ಆಗುತ್ತೆ, ಮನೆಯಲ್ಲಿ ಕಳ್ಳರು ಓಡಾಡ್ತಿದ್ದಾರೆ. ನಮ್ಮ ಪೊಲೀಸ್ ವೆಹಿಕಲ್ ಹಬ್ಬ ಬಂದರೆ ಒಂದು 500 ಆಚೆ ಇರೋದು ಅಷ್ಟೇ ಪೊಲೀಸ್ ವೆಹಿಕಲ್ ಇರೋದು. ಆ ಅಮ್ಮನಿಗೆ 100 ನಂಬರ್ ಮಾತ್ರ ಗೊತ್ತಿದೆ. ರೀಸೆಂಟ್ ಚೇಂಜ್ ಆಗಿ 112 ಗೊತ್ತಿಲ್ಲ. 100 ನಂಬರ್ ಡೈಲ್ ಮಾಡ್ತಾರೆ, ಆಗ್ತಾ ಇಲ್ಲ. ಬಟ್ ಮನೆಯಲ್ಲಿ ಕಳ್ಳರಿದ್ದಾರೆ, ಮಗು ಇದೆ ಮನೆಯಲ್ಲಿ, ಚಿರಿದ್ರೆ ಮತ್ತೆ ಹೆಚ್ಚು ಕಡಿಮೆ ಏನಾದ್ರು ರಿಸ್ಕ್ ಆಗುತ್ತಂದ ಹೋಯ್ತು, ದುಡ್ಡು ಹೋಯ್ತು, ಮನೆಯಲ್ಲಿ ಗೋಲ್ಡ್ ಎಲ್ಲ ಹೋಯ್ತು. ಮಾರನೇ ದಿನ ಗೊತ್ತಿತ್ತು ಅವರಿಗೆ, ನಾನು ಕಾಲ್ ಮಾಡಿದ್ದೆ 100 ಕಾಲ್ ಮಾಡಿದೆ ಅಂತ ಹೇಳಿದ್ರು. ನೋ, ಇವಾಗ 112ಗೆ ಕಾಲ್ ಮಾಡಿ. ಆಮೇಲೆ NDPS, ದಯವಿಟ್ಟು NDPS ಬಗ್ಗೆ ಯಾಕೆ ಒತ್ತು ಕೊಡ್ತಿರೋ ಅಂದರೆ, ನಮ್ಮ ಮಕ್ಕಳು ಹಾಳಾಗ್ತಾ ಇದೆ ಇತ್ತೀಚೆಗೆ. ಎಜುಕೇಷನ್ ಮಕ್ಕಳು ಕೊಡ್ತೀವಿ, ಬಟ್ ಮಗು ಏನಂದರೆ ಅದು ಅಡಿಕ್ಟ್ ಆಗಿ ಹೊಳ್ಳಿ ರಿಟರ್ನ್ ಸಮಾಜಕ್ಕೆ ಹೊಳ್ಳಿ ಬರಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ದಯವಿಟ್ಟು ಶಿಕ್ಷಕರಾದವರು, ಸೊ ನಿಮ್ಮ ಇದರಲ್ಲಿ ನಿಮ್ಮ ಕ್ಲಾಸ್ ಟೈಮಲ್ಲಿ